नवमयुतं नवनीतशुचं नववेशकृतं नवप्रेमरसं नवधाविलसतं शुभप्रेममयं प्रणमामि शचीसुतगौरवरं प्रणमामि शचीसुतगौरवरं। हरे कृष्ण माताजी। हरे कृष्ण। नेक्स्ट हरि हरिभक्ति परम हरिनामधरं करजाप्यकरं हरिनाम परं नयने सततं प्रणयाश्रुधरं प्रणमामि शचीसुत गौरवरम् प्रणमामि शचीसुत गौरवरं प्रणमामि शचीसुत गौरवरम्। हरे कृष्ण। ओदि नेक्स्ट। हरे कृष्ण। सततं जनता भवतापहरं पारमार्थपरायण लोकगतिं नवलेहकरं जगत्तापहरं प्रणामि शचीसुतगौरवरं प्रणामि शचीसुतगौरवरं। ಧನ್ಯವಾದಗಳು ಮಾತಾಜಿ. हरे कृष्ण। ನಿಜ ಒಂದು ಸೆಕೆಂಡ್ ಹೇಳಿ. ನಿಜ ಭಕ್ತಿ ಇದ್ದೀರಾ? ಹೇಳ್ತೀರಾ? ಹೇಳ್ತೀನಿ ಮತ್ತೆ. ನಿಜ ಭಕ್ತಿಕರಂ ಪ್ರಿಯಚಾರುತರಂ ನಟನರ್ತನ ನಾಗರರಾಜಸ್ಕುಲಂ ಸ್ವಲ್ಪ ಇದೆ. ಕುಲಕಾಮಿನಿ ಮಾನಸ ಲಾಸ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಧನ್ಯವಾದಗಳು ಮಾತಾಜಿ. करतालवलं कलकण्ठरवं मृदुवाद्यसुवनिकया मधुरं निजभक्तिगुणावृतनाट्यकरं प्रणमामि शचीसुतगौरवरं प्रणमामि शचीसुतगौरवरम्। युगधर्मयुतं पुननन्दसुतं धरणीसुचित्रं भवभावोचितं तनुध्यानचितं निजवासयुतं प्रणमामि शचीसुतगौरवरं प्रणमामि शचीसुतगौरवरम्। माताजी। अरुणं नयनं चरणं वसनं वदने स्वजितं शुक्लनामधरं कुरुते सुरसं जगत जीवनं प्रणमामि शचीसुतगौरवरं प्रणमामि शुचिसुतगौरवरम्। हरे कृष्णा 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 हरे 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 राम 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 हरे हरे। निश्चल गौरंग हरि हरि बोल। ಓದಿ ಅನುವಾದ. ಅವನ ಮೈಬಣ್ಣವು ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯದಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿಯುತ್ತಾನೆ. ಅವನು ನವೀನನಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸತಾದ ಹಾಸ್ಯಗಳನ್ನು ಮಾಡುತ್ತಾನೆ. ಅವನ ಪ್ರಕಾಶಮಾನವಾದ ಕಾಂತಿಯು ಹೊಸದಾಗಿ ಮೂಡಿರುವ ಚಿನ್ನದಂತೆ ಇದೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಅವನು ಸದಾ ಹೊಸತಾಗಿರುವ ಭಗವತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ
ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸಿರುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಗಳನ್ನು ಪಾಲಿಸುವಾಗ ಅವನು ನವವಿಧಗಳಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮಮಯ ಸ್ವಭಾವವು ವ್ಯಾಪಿಸಿರುತ್ತದೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅವನು ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿದ್ದಾನೆ. ಅವನು ಸದಾ ಶ್ರೀಹರಿಯ ನಾಮವನ್ನು ಜಪಿಸುತ್ತಾನೆ. ಜಪಿಸುವಾಗ ಪವಿತ್ರ ನಾಮವನ್ನು ಅವನ ಕೈ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಈ ಸಚಿಮಾತೆಯ ಸುಂದರ ಮಗನಾದ ಈ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದುಹಾಕುತ್ತಾನೆ. ಪರಮಾರ್ಥದ ಪರಾಯಣದಲ್ಲಿ ಮಗ್ನರಾಗಿರುವವರ ಜೀವನದ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಜೇನುಹುಳುಗಳಂತೆ ಆಗಬೇಕೆಂದು ಎಲ್ಲರನ್ನು ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು, ಜ್ವರವನ್ನು ನಂದಿಸುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ತನ್ನಡೆಗಿನ ಶುದ್ಧ ಭಕ್ತಿಯನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ. ತನ್ನ ನಾಟ್ಯ ನೃತ್ಯಗಳಿಂದ ಮನ್ಮಥ ರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತಿಯರ ಮನಗಳನ್ನು ನಾಟ್ಯ ಮಾಡಿಸುತ್ತಾನೆ. ಆ ಶಶಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ, ಗುರುಜಿ. ಅವನ ಕಂಠವು ಮಧುರವಾದ ಧ್ವನಿಗಳನ್ನು ಹೊರಸೂಸುವಂತೆಯೇ ಅವನು ಕರತಾಳಗಳನ್ನು ನುಡಿಸುತ್ತಾನೆ. ಹಾಗೂ ವೀಣೆಯ ಕಂಪನದ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನು ಭಕ್ತಿ ಸೇವೆಯ ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಕಲಿಯುಗದ ಧಾರ್ಮಿಕ ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹದು. ಅವನ ಪ್ರಜ್ಞೆಯು ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಸಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಹರೇ ಕೃಷ್ಣ. ದಂಡೋತ್ತ ಪ್ರಣಾಮ ಮಾತಾಜಿ. ಹರೇ ಪ್ರಣಾಮಗಳು ಕೃಷ್ಣ ಪ್ರಭುಜಿ. ಹರೇ ಪ್ರಣಾಮ ಕೃಷ್ಣ. ಪ್ರಭುಜಿ. ಕ್ಲಾಸ್ ಸ್ಟಾರ್ಟ್ ಮಾಡಬಹುದಾ ಮಾತಾಜಿ? ನೀವು ಮಾಡಿ ಪ್ರಭುಜಿ. ರಾಧಾ ಮಾಧವ ಆಡ್ಬೇಕು ಪ್ರಭುಜಿ. ನೀವು ನೀವು ಮಾಡ್ತೀರಲ್ಲ ಸ್ವಲ್ಪ ಕೀರ್ತನೆ. ಹಾಸ್ತಿದ್ರಲ್ಲ ಮಾತಾಜಿ, ಅದನ್ನ ಸ್ಟಾರ್ ಇದನ್ನ ಇದು ಮಾಡಿ, ನಮ್ದು ಏನು ಫೋಕಸ್ ಮಾಡಿ. ಶೇರ್ ಸ್ಟಾಪ್ ಮಾಡಿದ್ದೇನೆ. ಸರಿ. ಇವತ್ತಿನ ಈ ಮುಂಜಾನೆ ಈ ಸುಂದರ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹೇಳುದು ಧ್ವನಿ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಬೇಕಾಯ್ತು. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇಲ್ಲ ಕೇಳ್ತದೆ ಪ್ರಭುಜಿ. ಪ್ರಭುಜಿ. ಕೇಳಿಸುದಿಲ್ವಾ? ಕೇಳ್ತದೆ, ಆದ್ರೆ ಇದು ಆರತಿ ಮಾತ್ರ ಇದು ಸರಿ ಸರಿ. ಜಯರಾಧ ಮಾಧವ ಸರಿ ಕೇಳಿಲ್ಲ. ಈಗ ಕೇಳ್ತದೆ, ಕರೆಕ್ಟ್ ಕೇಳ್ತದೆ. ಸರಿ. ಹರೇ ಕೃಷ್ಣ. ಸರಿ. ಇವತ್ತು ನಾವು ಇವತ್ತು ಮತ್ತು ನಾಳೆ ಅಂದ್ರ ಈಗ ಸೂರ್ಯ ಕ್ಯಾಲೆಂಡರ್ ಪ್ರಕಾರ ಮಹಾದೇವ್ ಶಿವರಾತ್ರಿ, ಶಿವನ ರಾತ್ರಿ ಇವತ್ತು, ಮತ್ತು ಚಂದ್ರ ತಿಥಿ ಪ್ರಕಾರ ನಾಳೆ 2 ದಿನ ಇರುವುದರಿಂದ ಇಲ್ಲಿ ಕೆಲವಷ್ಟು ಜನ ಎಲ್ಲ ಇವತ್ತೇ ಆಚರಣೆ ಮಾಡ್ತಾರೆ ಶಿವರಾತ್ರಿ. ಮತ್ತೆ ನಮ್ಮ ವೈಷ್ಣವ ಕ್ಯಾಲೆಂಡರ್ ಪ್ರಕಾರ ನಾಳೆ ಇದೆ. ಸರಿ. ಆದ್ರಿಂದ ನಾವು ಶಿವನ ಒಂದು ಕಥಾ ಮಾಡ್ಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡಿದೀವಿ ಇವತ್ತು. ನೀವೆಲ್ಲರೂ ವೈಷ್ಣವರು ಕೃಪಾ ಮಾಡಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ ಮಹಾನ್ ತತ್ವ, ಮಹಾನ್ ಮಹಾದೇವರ ಬಗ್ಗೆ ಒಂದು ವರ್ಣನೆ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬಹಳ ಮುಖ್ಯ. ಹರೇ ಕೃಷ್ಣ. ನಾವು ಒಂದು ಶ್ಲೋಕ ತಗೊಳ್ಳುವ. ನಿಮ್ನ ಗಾನ ಯಥಾ ಗಂಗಾ, ನಿಮ್ನ ಗಾನ ಯಥಾ ಗಂಗಾ, ಪುರಾಣಂ ಇದಂ ತತ, ಪುರಾಣಂ ಇದಂ ತತ, ವೈಷ್ಣವಾನ್ ಯಥಾ ಶಂಭೋ, ಪುರಾಣಂ ಇದಂ ತತ, ಪುರಾಣಂ ಇದಂ ತತ. ನಿಮ್ನ ಗಾನ ಯಥಾ ಗಂಗಾ, ಪುರಾಣಂ ಇದಂ ತತ, ವೈಷ್ಣವಾನ್ ಯಥಾ ಶಂಭೋ, ಪುರಾಣಂ ಇದಂ ತತ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ
ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರು ಶ್ರೀಯುತಾಪಾದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಶಿವ ಇಲ್ಲಿ ಈ ಶ್ಲೋಕದಲ್ಲಿ ಹೇಳುವಂಗ ನಿಮ್ನ ಗಾನ ಯಥಾ ಗಂಗಾ ಪುರಾಣಂ ಇದಂ ತತ ವೈಷ್ಣವಾನ್ ಯಥಾ ಶಂಭೋ ಪುರಾಣಂ ಇದಂ ತತ ಅಂತ. ಶಿವ ಪ್ರಥಮ ವೈಷ್ಣವರದರೆ. ಶಿವ ಹಾಗಾದ್ರೆ ಯಾರು ಅಂತ, ಶಿವ ಹಾಗಾದ್ರೆ ಯಾರು ಅಂದ್ರೆ ನಮ್ಮ ಬ್ರಹ್ಮ ಸಂಹಿತದಲ್ಲಿ ಹೇಳ್ತದೆ. ಏನ್ ಹೇಳ್ತದ? ಕ್ಷೀರಂ ಯಥಾದಧಿ ವಿಕಾರ ವಿಶೇಷ ಯೋಗ ಸಂಜಾಯತೇನ ಹಿತತ ಪೃಥಗಸ್ತಿ ಹೇತು ಯಾ ಶಂಭುತಾಂ ತಥಾ ಸಮುಪೈತ್ರಿಕಾರ್ಯಾದ್ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕ್ಷೀರಂ ಯಥಾದಧಿ ವಿಕಾರ ವಿಶೇಷ ಯೋಗಾತ್. ಈಗ ಹಾಲಿದೆ, ಹಾಲಿಗೆ ಒಂದ್ ಸ್ವಲ್ಪ ಲಿಂಬೆ ಹಣ್ಣಿನ ರಸ ನಾವು ಸೇರಿಸಿದ್ರೆ ಅದು ವಿಕಾರ ಆಗ್ತದ. ಅದು ವಿಕಾರ ಅಂದ್ರೆ ಏನಾಗ್ತದೆ? ಮೊಸರು ಆಗ್ತದೆ. ಈಗ ಇಲ್ಲಿ ಹಾಲಿನಿಂದ ಮೊಸರಾಯ್ತು, ಹಾಲು ಮೊಸರಾಯ್ತು. ಅದರ ಅರ್ಥ ಹಾಲಿನ ಗುಣ ಬಿಟ್ಕೊಂಡು ಹೋಯ್ತು ಅಂತಲ್ಲ, ಆ ಹಾಲಿನಿಂದನೇ ಬಂದಿದೆ ಅಂತ. ಹಾಲು ಯಾರು? ಕೃಷ್ಣ. ಇಲ್ಲಿ ಮೊಸರು ಯಾರು? ಸೇವಾ. ಈ ರೀತಿ ನಮ್ಗೆ ಬ್ರಹ್ಮ ಸಂಹಿತ ಅದನ್ನ ಎಕ್ಸ್ಪ್ಲೇಷನ್ ಕೊಡ್ತಾವೆ. ಪರಮಾತ್ಮನು ಈಗ ತತ್ವಗಳಲ್ಲಿ ನಾವು ಹೇಳೋದಾದ್ರೆ ಕೃಷ್ಣ ತತ್ವ ಅಂದ್ರೆ ವಿಷ್ಣು ತತ್ವ, ನಂತರ ಜೀವ ತತ್ವ. ಅದ ಜೀವ ತತ್ವ ಮತ್ತು ವಿಷ್ಣು ತತ್ವದ ನಡುವೆ ಶಂಭು ತತ್ವ ಅಂತ ಬರ್ತದ. ಶಂಭು ತತ್ವ ಅಥವಾ ಸದಾಶಿವ ತತ್ವ ಅಂತ. ಅದರ ಅರ್ಥ ಶಿವ ಜೀವನು ಇಲ್ಲ. ಅದರರ್ಥ ಶಿವ ಕೃಷ್ಣನು ಒಂದ್ ರೀತಿ ಹೌದು, ಒಂದ್ ರೀತಿ ಅಲ್ಲ ಅಂತ. ಎರಡೂ ರೀತಿ ಅದು. ಇದನ್ನ ಒಳ್ಳೆ ರೀತಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಕೃಷ್ಣನಿಂದ ಶಂಭು ಬರ್ತಾರೆ ಹೊರತು ಶಂಭುನಿಂದ ಕೃಷ್ಣ ಆಗುದಿಲ್ಲ. ಅಂದ್ರೆ ಮೂಲ ವಸ್ತು ಯಾರು? ಕೃಷ್ಣ. ಕೃಷ್ಣನಿಂದ ಶಿವ ಬರ್ತಾರೆ ಅಂತ. ಶಿವ ಅಂದ್ರೆ ಏನು? ಶಿವಂ ಅಂದ್ರೆ ಮಂಗಲಮಯವಾಗಿದ್ದು. ಮಂಗಲಮಯ ಯಾರಿಗೆ ಮಂಗಲಮಯ ಮಾಡ್ತಾ ಇದ್ದಾರೆ ಅವರು? ಈ ಭೌತಿಕ ಜಗತ್ತಿನಲ್ಲಿ ಮಂಗಲಮಯವಾಗಿ ಮಾಡುವಂತ ಅಂದ್ರೆ ಈ ಜೀವರಾಶಿಗಳಿಗೆಲ್ಲ ಮಂಗಲಮಯ ಮಾಡೋರು ಶಿವ ಅಂತ. ಶಿವ ಅಂದ್ರೆ ಸ್ವಯಂ ಕೃಷ್ಣನೇ. ಈ ಜಗತ್ತಿನೊಳಗ ಮಂಗಲ ಮಾಡುವಂತವ್ರು ಯಾರು? ಜಗದೋದ್ಧಾರ. ಇವರು ನಮ್ಮ ಪುರಂದರದಾಸರು ಹೇಳ್ತಾರ, ಆಡಿಸಿದಳು ಯಶೋದೆ ಜಗದೋದ್ಧಾರನ ಅಂತ. ಜಗತ್ತನ್ನು ಉದ್ಧಾರ ಮಾಡೋರು ಯಾರು? ಅಲ್ಟಿಮೇಟ್ ಕೃಷ್ಣನೇ. ಅವರ ಅಡಿಯಲ್ಲಿ ಅವರ ಸೇವೆ ಮಾಡ್ಲಿಕ್ಕೆ ಯಾರು? ಶಿವ ಏನತಿ ಸೇವೆ ಮಾಡ್ತಾರೆ. ಭಗವಾನ್ ಕೃಷ್ಣನಿಗೆ
ಬೇರೆ 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 ದೇವತೆಗಳೆಲ್ಲರೂ ಅದಾರೆ. ಎಲ್ಲಾ ದೇವತೆಗಳ ಮೇಲೆ ಯಾವ ದೇವರು? ಮಹಾದೇವರು ಅಂತ. ಆ ದೇವ ಈ ದೇವ ನೆನಬೇಡ, ಭುವನಗಳಿಗೆ ಆದವನೇ ಮಹಾದೇವ ಅಂತ ಹೇಳ್ತಾರೆ ಒಬ್ಬರು ಕವಿ. ಈ ಭೂಮಿಯೊಳಗಿರುವಂತ ಎಲ್ಲ ಜೀವರಾಶಿಗಳಿಗೆ ಆದವ ಯಾರದಾರ ಅವ ಮಹಾದೇವ ಅಂತ. ಅಂದ್ರ ಆ ಸೇವಾವನ್ನು ಯಾರು ಮಾಡ್ತಾರೆ? ಮಹಾದೇವರು ಮಾಡ್ತಾರೆ ಅಂತ. ಆ ಮಹಾದೇವ ಮಾಡುವಂತ ಸೇವಾ ಇದಲ್ಲ, ಅದ್ಭುತವಾದ ಸೇವಾ ಅಂತ. ಅವ್ರು ಯಾರು ಮಾಡ್ಲಾರ್ದಂತ ಸೇವಾನ ಈಗ ಈಗ ಮಾಯಾವಾದ ಸಿದ್ಧಾಂತವನ್ನ ಈ ಜಗತ್ತಿನಲ್ಲಿ ಪ್ರಚಾರ ಮಾಡ್ರಿ ಅಂತ ಕರೆದಾಗ ಅನೇಕ ಭಕ್ತರೆಲ್ಲರೂ ನಾವಲ್ಲ ನೀವಲ್ಲ ನೀವಲ್ಲ ನಾವಲ್ಲ ಅಂದ್ರೆ ಪರಮಾತ್ಮನ ವಿರುದ್ಧ ಮಾತಾಡ್ಬೇಕಾಗ್ತದೆ ಅನ್ನೋ ಸಲುವಾಗಿ ಯಾವ ಭಕ್ತರು ಒಪ್ಕೊಳ್ಳಿಕ್ ತಯಾರಿರ್ಲಿಲ್ಲ. ಅವಾಗ ಭಗವಾನ್ ಶಿವ ಏನು ಬರ್ತಾರೆ, ಬಂದು ಹೇಳ್ತಾರೆ ಇದನ್ನ ನಾ ಮಾಡ್ತೇನೆ ಅಂತ. ಸ್ವಯಂ ಶಿವ ಏನಂತೆ ಆ ಕಾರ್ಯನ ನಿರ್ವಹಣೆ ಮಾಡಿದ್ರು. ಇನ್ನು ಸಮುದ್ರ ಮಥನ ಮಾಡಬೇಕಾದಾಗ ಸಮುದ್ರದಿಂದ ಉತ್ಪನ್ನ ಆದಂತ ಅನೇಕ ವಸ್ತುಗಳು ಬೇರೆ ಬೇರೆಯವರು, ಬೇರೆ ಬೇರೆ ದೇವತೆಗಳು, ಬೇರೆ ಬೇರೆಯವರು ಎಲ್ಲ ತಗೊಂಡು ಹೋದ್ರು. ಕೊನೆಗೆ ವಿಷ ಉತ್ಪನ್ನ ಆಯ್ತು. ಹಾಲ ಕಾರಕೋಟಕ ವಿಷ ಆ ಉತ್ಪನ್ನ ಆದಾಗ ಯಾರು ತಗೊಳ್ಳಿಕ್ಕೆ ಯಾರು ಬರ್ತಾ ಇಲ್ಲ, ಯಾವ ದೇವತೆಗಳು ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ಮುಂದೆ. ಅವಾಗ ಸ್ವಯಂ ಶಿವ ಹೇಳ್ತಾನೆ, ನಾನ್ ಮಾಡ್ತೇನೆ ಈ ಸೇವನ. ಆ ಕಾರಕೋಟಕ ವಿಷವನ್ನ ಕುಡಿದು ತಮ್ಮ ಗಂಟಲದೊಳಗೆ ಇಟ್ಕೊಂಡ್ರು ಅಂತ. ಪಾರ್ವತಿ ದೇವಿ ಏನ್ ಮಾಡಿದ್ರು? ಕೆಳಗಡೆ ಬರ್ದಂಗ್ ನೋಡ್ಕೊಂಡ್ರು. ಮೇಲೆ ಗಂಗಾದೇವಿ ಏನ್ ಮಾಡ್ತಾರೆ? ಅದನ್ನ ಥಂಡ ಮಾಡ್ತಾರೆ ಅಂತ. ಗಂಟಲದ ಒಳಗನ್ನ ಇಟ್ಕೊಳ್ತಾರೆ. ಅದಕ್ಕೆ ಅವ್ರಿಗೆ ನೀಲಕಂಠ, ವಿಷಕಂಠ, ನಂಜುಂಡ ಅಂತ ಎಲ್ಲ ಕರೀತಾರೆ ಹೆಸರು. ಭಗವಾನ್ ಶಿವನ ಹೆಸರು ಇವು ಬೇರೆ ಬೇರೆ ರೀತಿಗಳ ಹೆಸರುಗಳು. ಅವನಿಗೆ ಅಶುತೋಷ, ಭೂತನಾಥ, ಮಂಜುನಾಥ, ಮಹಾದೇವ, ಹಿಂಗೆಲ್ಲ ಶಿವನಿಗೆ ಅನೇಕ ಹೆಸರುಗಳು ಉಂಟು. ಇಲ್ಲಿ ಇವತ್ತು ಯಾಕೆ ಇದನ್ನು ತಗೊಳ್ಳುವಂತ ಉದ್ದೇಶ? ಇವತ್ತು ಶಿವರಾತ್ರಿ ಅಥವಾ ನಾಳೆ ಶಿವರಾತ್ರಿ. ಶಿವನ ಒಂದು ನೆನಪು ಮಾಡಿಕೊಳ್ಳೋದು ನಮಗೆ ಬಹಳ ಅವಶ್ಯ. ಯಾಕಂದ್ರೆ ಮಹಾನ್ ವೈಷ್ಣವರು, ಪ್ರಥಮ ವೈಷ್ಣವರು ಅಂದ್ರೆ ನಮ್ಗೆ ಗುರುಗಳ ಸಮಾನ. ಆ ಗುರುಗಳನ್ನ ನೆನಪು ಮಾಡಿಕೊಳ್ಳೋದು ಏನೈತಲ್ಲ, ಒಂದು ಅದ್ಭುತ ಕ್ರಿಯೆ ಅದು. ಅದನ್ನ ಮಾಡ್ಕೊಳ್ಬೇಕು. ನಾವು ಗುರುವಿನ ಒಂದು ನೆನಪು ಮಾಡಿಕೊಳ್ಳಿಲ್ಲ ಅಂದ್ರೆ ನಾವು ಕೃತಜ್ಞರಾಗ್ತೇವೆ ಅಂತ. ನಮ್ಮ ಕೃತಜ್ಞತೆಯನ್ನು ನಾವು ಸಲ್ಲಿಸ್ಬೇಕು. ಯಾಕಂದ್ರೆ ಈ ಭೌತಿಕ ಜಗತ್ತಿಗೆ ನಮ್ಗೆ ಕೃಷ್ಣ ಬರೋದಾಗ್ಲಿ ಅಥವಾ ಗೌರಾಂಗ ಬರೋದಾಗ್ಲಿ, ಶಿವನ ಒಂದು ಆಣತಿಯ ಮೇರೆಗೆ ಈ ಭೌತಿಕ ಜಗತ್ತಿಗೆ ಅವರು ಬರ್ತಾರೆ. ಆಣತಿ ಅಂದ್ರೆ ಅವರ ಪ್ರಾರ್ಥನೆಯ ಮೇರೆಗೆ ಭಗವಾನ್ ಈ ಭೌತಿಕ ಜಗತ್ತಿಗೆ ಬರ್ತಾರೆ. ಈಗ ನೋಡಿ, ನಾವು ಗೌರ ಕಥದಲ್ಲಿ ನೋಡೋದಾದ್ರೆ ಅದ್ವೈತ ಆಚಾರ್ಯರು ಗೌರಾಂಗ ಮಹಾಪ್ರಭು ಬರೋಕ್ಕಿಂತ ಮೊದಲನೇ ಬಂದು ದಿನಂ ಪ್ರತಿ ಸಾಲಗ್ರಾಮಕ್ಕೆ ಪೂಜಾ ಮಾಡಿದ ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ, ನೀವು ಬರಬೇಕು, ನೀವು ಬಂದು ಇದನ್ನ ಪ್ರಚಾರ ಮಾಡಬೇಕು, ಈ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಕರೀತಿರ್ತಾರೆ. ಅವ್ರು ಯಾರು? ಅದ್ವೈತಾಚಾರ್ಯರು. ಅದ್ವೈತಾಚಾರ್ಯರು ಸ್ವಯಂ ಶಿವ ಮತ್ತು ವಿಷ್ಣು ತತ್ವ ಎರಡೂ ಮಿಕ್ಸ್ ಆಗಿರುವಂಥದ್ದು. ವಿಷ್ಣು ತತ್ವ ಮತ್ತು ಶಿವನ ತತ್ವ ಎರಡೂ ಸೇರಿರುವಂಥದ್ದು. ಅವರು ಅದ್ವೈತ ಆಚಾರ್ಯರು ಅಂತ. ಅದ್ವೈತ ಆಚಾರ್ಯರ ತಂದೆ ಕುಬೇರ ಮಿಶ್ರ ಅಂತ ಅಥವಾ ಕುಬೇರ ಪಂಡಿತ ಅಂತ ಕರೀತಾರೆ. ಕುಬೇರ ಏನು ಶಿವನ ಆರಾಧಕ ಭಕ್ತರು ಮತ್ತು ಭಗವಾನನ ಟ್ರೆಜರರ್ ಅಂದ್ರೆ ಈಗ ಖಜಾಂಚಿ ಅಂದ್ರೆ ಆರ್ಥಿಕತೆಯನ್ನ ನಿಭಾಯಿಸುವವರು. ಈ ಭೌತಿಕ ಜಗತ್ತ ಎಲ್ಲಾ ಜಗತ್ತಿನಿಂದ ಏನು ಆರ್ಥಿಕತೆ ಐತಲ್ಲ, ಕುಬೇರ ಮ್ಯಾನೇಜ್ ಮಾಡ್ತಾರೆ. ಅದಕ್ಕೆ ಅವ್ರು ಮಹಾನ್ ಶ್ರೀಮಂತರು ಅಂತಾನೂ ಕರೀತಾರೆ ಅವ್ರಿಗೆ. ಕುಬೇರನಿಗೆ ಏನಾಯ್ತು, ಶಿವನ್ನ ಸೇವಾ ಮಾಡ್ದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಹೇ ಭಗವಾನ್, ನೀನ್ ನನ್ನ ಮಗನಾಗಿ ಹುಟ್ಟಬೇಕು ಅಂತ. ಅದಕ್ಕೆ ಭಗವಾನ್ ಹೇಳ್ತಾರೆ, ನಾನು ಗೌರ ಲೀಲಾದಲ್ಲಿ ನಾನೇನ ಮಾಡ್ತೀನಿ, ನಿಮ್ಮ ಮಗ ಆಗಿ ಹುಟ್ಟಿ ಬರ್ತೀನಿ. ಗೌರ ಲೀಲಾದಲ್ಲಿ ಶಿವ ಏನೈತಿ, ಕುಬೇರ ಪಂಡಿತನ ಮಗ ಆಗಿ ಹುಟ್ಟಿ ಬರ್ತಾರೆ. ಯಾರು? ಅದ್ವೈತ ಆಚಾರ್ಯರ ಮಗ ಅಚ್ಯುತ ಆಚಾರ್ಯರು. ಅವರು ಅಚ್ಯುತ ಆಚಾರ್ಯರು ಆಕ್ಚುಲಿ ಈಗ ನಾವು ಷಣ್ಮುಖ ಏನಂತ ಹೇಳ್ತೇವಲ್ಲ, ಕಾರ್ತಿಕೇಯರು. ಹೀಗೆ ಗೌರಕಥಾ ನಮ್ಗೆ ಹೇಳ್ತದೆ ಶಿವತತ್ವ ಮತ್ತು ಕೃಷ್ಣ ತತ್ವ ಅಥವಾ ವಿಷ್ಣು ತತ್ವ
ಸೇರಿರುವಂತದ್ದು ಅದ್ವೈತ ಆಚಾರ್ಯರು. ಸಾರಿ. ಹಿಂಗ ಶಿವರಾತ್ರಿಯ ಮಹತ್ವ ನೋಡಿ. ನಾವು ವಾಮನ ದೇವ 3 ಪಾದ ಅಳತೆಯ ಜಾಗ ಇಡ್ತಾರೆ. ಆ ಜಾಗ ಹಿಡಿದಾಗ 2 ಪಾದದ ಅಳತೆಗಳೆಲ್ಲ, 1 ಪಾದ ಇಟ್ಟರೆ ಈಗನ ಭೂಮಂಡಲ ಎಲ್ಲ ತುಂಬಿಕೊಂಡು ಹೋಗ್ತದೆ. 2ನೇ ಪಾದನ ಆಕಾಶದಲ್ಲಿ ಎತ್ತರ ಮಾಡ್ತಾ ಹೋಗ್ತಾರೆ, ಹೇಳ್ತಾರೆ. ಅದು ವಿರಜಾ ನದಿಗೆ ಹೋಗಿ ಮುಟ್ತದೆ. ವಿರಜಾ ನದಿ ಏನಿದು? ವಿರಜಾ ನದಿ ಆಧ್ಯಾತ್ಮಿಕ ಜಗತ್ತನ್ನು, ಭೌತಿಕ ಜಗತ್ತನ್ನು ಸೀಮಾ ಅದು. ಈಗ ನಮ್ಮ ರಾಜ್ಯದ ಗಡಿ ಸೀಮಾ ಅಥವಾ ಭಾರತದ ಗಡಿ ಸೀಮಾವನ್ನು ನೋಡ್ಲಿಕ್ಕೆ ಹೋದ್ರೆ ಗಡಿ ಸೀಮಾ ನೋಡಕ್ ಹೋದ್ರೆ ನಮ್ಗೆ ಒಂದು ಬಾರ್ಡರ್ ಹಾಕಿದೆ. ನಮ್ಮ ಭಾರತ ದೇಶ ಇದೆ. ಆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತಿನಿಂದ ಬಾಂಗ್ಲಾ ಪಶ್ಚಿಮ ಬಂಗಾಳದವರೆಗೆ ಅಥವಾ ಈಶಾನ್ಯ ರಾಜ್ಯದವರೆಗೆ ನಮ್ಮದೊಂದು ಭಾರತದ ಒಂದು ನಕ್ಷೆ ಕಾಣ್ತದೆ. ಭಾರತದ ನಕ್ಷೆ ಕಾಣ್ತದೆ. ಅದೊಂದು ಸೀಮಾ. ನಮ್ಮ ಸೀಮಾ ಗಡಿ ರೇಖೆಗಳನ್ನ ಈಗ ನೋಡ್ರಿ, ಅದು ಹಿಮಾಲಯ, ಕಾಶ್ಮೀರದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ನಮ್ಮ ಗಡಿ ರೇಖವನ್ನು ಡಿವೈಡ್ ಮಾಡುವಂಥದ್ದು ಯಾವ್ದಾಗ್ತದೆ? ಹಿಮಾಲಯ ಪರ್ವತದ ಶ್ರೇಣಿ ಗಡಿ ರೇಖವನ್ನು ಡಿವೈಡ್ ಮಾಡ್ತದೆ. ಇಲ್ಲೇ ಕೆಳಭಾಗದಲ್ಲಿ ಅರಬ್ಬಿ ಸಮುದ್ರ ಅಥವಾ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಸಮುದ್ರಗಳೇನದವನ್ನ ನಮ್ಮ ಗಡಿ ಸೀಮಾಗಳನ್ನ ಡಿವೈಡ್ ಮಾಡ್ತದೆ. ಹಿಂಗ ಆಧ್ಯಾತ್ಮಿಕ ಜಗತ್ತನ್ನ ಮತ್ತು ಭೌತಿಕ ಜಗತ್ತನ್ನು ಗಡಿ ರೇಖಾವಾಗಿ ಸೀಮಾ ರೇಖವನ್ನು ವಿಂಗಡಣೆ ಮಾಡೋದು ಯಾವುದು? ವಿರಜಾ ನದಿ. ವಿರಜಾ ನದಿ ಪರಮಾತ್ಮನ ಪಾದ ಮೇಲೆ ಎತ್ತಿದಾಗ ವಿರಜಾ ನದಿಗೆ ಹೋಗಿ ಅದು ಕ್ರಾಸ್ ಮಾಡಿ ಹೋಯ್ತಂತ ಆಧ್ಯಾತ್ಮಿಕ ಜಗತ್ತಿಗೆ. ಕ್ರಾಸ್ ಮಾಡಿ ಹೋಗ್ಬೇಕಾದ್ರ ವಿರಜಾ ನದಿ ಏನ್ ಮಾಡಿದ್ರು? ಅಯ್ಯೋ ಭಗವಾನನ ಪಾದ ಇದು, ಅವ್ರ ಪಾದ ತೊಳಿಬೇಕಂತ ಅವರು ವಿರಜಾ ನದಿ ಏನ್ ಮಾಡ್ತಾರ? ದೇವಿ ಅವರ ಪಾದವನ್ನ ತೊಳಿತಾರ. ಆ ತೊಳೆದ ನೀರು, ಬಿದ್ದಿರುವಂತ ನೀರು ಏನಿದೆಯಲ್ಲ, ಅದು ಗಂಗಾಜಲ. ಆ ಗಂಗೆ ಆಧ್ಯಾತ್ಮಿಕತೆ ಜಗತ್ತಿನಿಂದ ಕೆಳಗೆ ಇಳಿದು ಬರ್ಲಿಕ್ಕೆ, ಹರಿದು ಬರ್ಲಿಕ್ಕೆ ಬರಕತ್ತಿದಾಗ ಬ್ರಹ್ಮ ಏನ್ ಮಾಡಿದ್ರು? ಆ ಕಮಂಡಲ್ಲಿ ಒಳಗೆ ಹಿಡಿದ್ರೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಅದಕ್ಕ ಗಂಗಾದೇವಿ, ನಾನು ಭೌತಿಕ ಜಗತ್ತಿಗೆ ಬರ್ಲಿಕ್ಕೆ ನಾ ತಯಾರಿದ್ದೀನಿ, ಆದ್ರೆ ನನ್ನ ಒಂದು ಭಾರನ ಯಾರು ನಡ್ಕೊಳ್ತಾರೆ ಅಂದ್ರ, ನೀರು ಇಳಿದು ಬರುವಂತದ್ದು ಏನ್ ರಭಸ ಐತಲ್ಲ, ಆ ರಭಸವನ್ನ ತಡೆದು ಹಿಡಿದುಕೊಳ್ಳೋರು ಯಾರಿದ್ದಾರೆ ಅಂತ. ಅದಕ್ಕೆ ಸ್ವಯಂ ಶಿವ ಏನಂದ್ರೆ, ನಾನು ಹಿಡ್ಕೊಳ್ತೀನಿ ಅಂತ ಅವರ ಜಟಾದಲ್ಲಿ ಅವ್ರ ನೆನತಿ ಗಂಗಾದೇವಿಯ ನೀರನ್ನ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಯಾಕೆ? ಅವರು ಪರಮಾತ್ಮನ ಪಾದ ತೊಳೆದಿರುವಂತ ಅಭಿಷೇಕದು ಚರಣಾಮೃತ. ಆ ಚರಣಾಮೃತ ನನ್ನ ತಲೆ ಮೇಲೆ ಬೀಳಿ ಅಂತ ನೋಡ್ರಿ. ಪ್ರಭಾದ ಅವರು ಚರಣಾಮೃತ ತಗೊಂಡು ಅದು ಕುಡಿದು ಉಳಿದಿರುವಂತಹ ಚರಣಾಮೃತ ತಲೆ ಮೇಲೆ ಹಾಕೋತಾರೆ. ಚರಣಾಮೃತ ಎಷ್ಟೊಂದು ಪವಿತ್ರ ಅಂತ. ಈಗ ನಾವು ಭಗವಾನನ್ನ ಅಭಿಷೇಕ ಮಾಡಿರುವಂತಹ ಚರಣಾಮೃತ ಇರ್ತದಲ್ಲ, ತೊಳ್ಬೇಕಾದ್ರು ಆ ಭಾವದಿಂದ ನಾವು ಸ್ವೀಕಾರ ಮಾಡ್ಬೇಕು. ನಮ್ಮ ಭಾವನೆಗಳು ಏನದವಲ್ಲ, ಭೌತಿಕ ವಸ್ತುಗಳಿಂದ ಸೇರಿ, ನಮ್ಮ ಆಸಕ್ತಿಗಳಿಂದ ಸೇರಿ ನಮ್ಮ ಭಾವನೆಗಳು ದೂಷಿತ ಆಗಿದವು. ಆ ದೂಷಿತ ಭಾವನೆಗಳನ್ನ ಮಲಿನವಾಗಿರುವ ಭಾವನೆಗಳನ್ನ ನಿರ್ಮಲಗೊಳಿಸ್ಬೇಕು. ಆ ನಿರ್ಮಲಗೊಳಿಸುವಂತ ಪದ್ಧತಿಗಳು ಯಾವ್ಯಾವದವು? ನಮ್ಗೆ ಹರಿನಾಮದ, ಮತ್ತೆ ಹರಿ ಪೂಜೆ ಅದ, ಭಕ್ತರ ಸೇವೆ ಅದ. ಅದನ್ನೆಲ್ಲ ನಾವು ಮನಸ್ಸನ್ನು ಇಟ್ಟು ಮಾಡಬೇಕು. ನಾವು ಹಾಗೆ ಮಾಡೋದಲ್ಲ. ಹಿಂಗ ವಿರಜಾ ನದಿಯ ನೀರನ್ನ ಶಿವ ಏನತೆ ಧಾರಣ ಮಾಡ್ತಾರೆ. ಶಿವನ ಜಡಿಯಲ್ಲಿ ಒಂದು ಚಂದ್ರ ಇರ್ತದೆ. ಯಾಕೆ ಚಂದ್ರ ಇರ್ತದೆ? ಶಿವನ ಜಡಿಯಲ್ಲಿ ಒಂದು ಚಂದ್ರ ಇರ್ತದೆ, ಅರ್ಧ ಚಂದ್ರ. ಅದು ಪೂರ್ಣ ಚಂದ್ರ ಅಲ್ಲ, ಅರ್ಧ ಚಂದ್ರ. ಈಗ ನೋಡ್ರಿ, ಈಗ ಚಂದ್ರ ಗೌರಸುಂದರ ಯಾರು? ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ಆಯ್ತು ನವದ್ವೀಪದಲ್ಲಿ. ಆದಾಗ ಅವತ್ತು ಚಂದ್ರ ಗ್ರಹಣ ಇತ್ತು. ಅಷ್ಟೊಂದು ಶುಭ ಅಲ್ಲ ಅಂತ ತಿಳ್ಕೊತಾರೆ. ಗ್ರಹಣಗಳಿರ್ತಾವಲ್ಲ, ಶುಭ ದಿನ ಅಲ್ಲ ಅಂತ. ಆದ್ರೆ ಭಗವಾನ್ ಯಾವ ಒಂದು ಅಶುಭಗಳಿಗೆ ಆದ್ರೂ ಕೂಡ ಅದು ಶುಭಗಳಿಗೆ ಆಗ್ತದೆ. ಭಗವಾನನಿಗೆ ಯಾವುದು ಅಶುಭ ಅನ್ನುವಂಥದ್ದಿಲ್ಲ. ಭಗವಾನನ ನಾಮ ತಗೊಳ್ಳಿಕ್ಕೆ ಯಾವುದು ಅಶುಭ ಅನ್ನುವಂತ ಪ್ರಸಂಗ ಇಲ್ಲ, ಅಶುಭ ಅನ್ನುವಂತ ಸಿಚುವೇಶನ್ ಇಲ್ಲ ನಮ್ಮಲ್ಲಿ. ನಾವು ಟಾಯ್ಲೆಟ್ ಹೋದ್ರು ಕೂಡ ಹರಿನಾಮ ಹೇಳ್ಬಹುದು, ಹರಿನಾಮ ನಾಮ ತಗೊಳ್ಬಹುದು.
ಗೌರಕಿಶೋರ್ ಬಾಬಾಜಿ ಅನೇಕ ಟೈಮ್ ಏನ್ ಮಾಡ್ತಿದ್ರು, ಟಾಯ್ಲೆಟ್ ರೂಮ್ನೆ ಕುತ್ಕೊಂಡು ಜಪ ಮಾಡ್ತಾ ಇದ್ರು. ಯಾಕಂದ್ರೆ ಹೊರಗಿನ ಭೌತಿಕ ಜಗತ್ತಿನ ಜನರೆಲ್ಲ ಬಂದು ನನಗೆ ಅದು ಬೇಕು, ಅದನ್ನ ಕೊಡಿ ಮನಿ ಕೊಡ್ಲಿಕ್ಕೆ ಭಗವಾನನ್ನು ಪ್ರಾರ್ಥನೆ ಮಾಡಿ ಅದನ್ನ ಮಾಡಿ ಅಂತ ಕೇಳ್ತಾ ಇದ್ರು. ಭೌತಿಕ ವಸ್ತುಗಳನ್ನೇ ಕೇಳ್ತಾ ಇದ್ರು. ಅದು ಕೇಳ್ತಾರ ಇವರು ಅಂತ ಹೇಳ್ಬಿಟ್ಟು ಜಪ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ಬಿಟ್ಟು ಟಾಯ್ಲೆಟ್ ರೂಮ್ನೆ ಕುತ್ಕೊಂಡು ಜಪ ಮಾಡ್ತಾ ಇದ್ರು. ಇಂಥ ಒಂದು ಉದಾಹರಣೆ ಕೂಡ ಬರ್ತದೆ ನಿಮ್ಗೆ. ಆಲ್ರೆಡಿ ಈ ಕಥೆ ಕೇಳಿರ್ಬೋದು ನೀವು. ಒಬ್ರು ಹನುಮಾನ್ಜಿ ಮೇಲೆ ಯಾರು ಹೋಗ್ತಾ ಇದ್ರು, ಒಬ್ರು ಟಾಯ್ಲೆಟ್ ಕೂತಿದ್ರು. ಅವ್ರೇನಂತೆ ರಾಮ್ ಅಂತ ಹೇಳ್ತಾ ಟಾಯ್ಲೆಟ್ ಮಾಡ್ತಾ ಇದ್ರು. ಅದನ್ನ ಕೇಳ್ಬಿಟ್ಟು ಹನುಮಾನ್ಜಿಗೆ ಬಹಳ ಖುಷಿ ಬಂತು. ನನ್ನ ಆರಾಧ್ಯ ದೈವ, ನನ್ನ ಹೆಸರು, ಇವ್ರು ಎಂತ ಕೆಲಸ ಮಾಡ್ಬೇಕಾದ್ರೆ ಏನ್ ತಗೊಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ರಪ್ಪನ ಕೊಟ್ಟು ಹೋದ್ರು. ರಪ್ಪನ ಕೊಟ್ಟು ಹೋದಾಗ ಕಪಾಳ ಮೋಕ್ಷ ಮಾಡಿ ಹೋದಾಗ ಭಗವಾನ್ ಸ್ವಯಂ ರಾಮ ಆ ಕಪಾಳ ಮೋಕ್ಷನ ತಗೊಂಡಿದ್ರು. ಹನುಮಾನ್ ಹೋಗಿದ್ರು, ಹೇಳಿದ್ರು ನಮಸ್ಕಾರ ಮಾಡಿ, ರಾಮ್ ನಿಮ್ಗೇನಾಗಿದೆ ಈ ರೀತಿ ಕೂತಿದ್ರಲ್ಲ ನೀವು ಅಂತ. ಇಲ್ಲ, ನನ್ನ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತ ನನ್ನ ಹೆಸರು ತಗೊಳ್ತಾ ಇರ್ಬೇಕಾದ್ರೆ ಕೊಟ್ಟಿರುವಂತ ಕಪಾಳ ಮೋಕ್ಷ ಅದನ್ನ ಸ್ವೀಕಾರ ಮಾಡ್ಬೇಕಾಯ್ತು ಅಂತ. ಹನುಮಾನ್ ದೇವರೋಕ ನಮಸ್ಕಾರ ಮಾಡ್ತಾವ, ತಪ್ಪಾಯ್ತು ಅಂತ. ಅಂದ್ರೆ ಭಗವಾನನ ನಾಮ ತಗೊಳ್ಳಿಕ್ಕೆ ಯಾವುದೇ ಒಂದು ಅಶುಭ ಕಂಡೀಷನ್ ಅನ್ನುವಂಥದ್ದು ಇಲ್ಲ. ಯಾವ ಕಂಡೀಷನ್ ಒಳಗಾದ್ರೂ, ಯಾವ ಪ್ರಸಂಗದಲ್ಲಾದ್ರೂ ಕೂಡ ಹರಿನಾಮ ತಗೊಳ್ಬೋದು. ಹರಿನಾಮ ಜಪ ಮಾಡ್ಲಿಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ. ರಾತ್ರಿ ಮಾಡ್ಬೋದು, ಬೆಳಗ್ಗೆ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ಎನಿ ಟೈಮ್ ಹರಿನಾಮ್. ಕೀರ್ತನೀಯ ಸದಾ ಹರಿ, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾವಾಗ್ಲೂ ಹರಿನಾಮ್ ನಾವು ಹೇಳ್ತಾನೆ ಇರ್ಬೇಕು ಅಂತ, ಬಂದ್ ಮಾಡುವಂಗಿಲ್ಲ ಅಂತ. ಭಗವಾನ್ ಶಿವ ಅರ್ಧ ಚಂದ್ರ ಯಾಕೆ ಧಾರಣೆ ಮಾಡ್ತಾರಂದ್ರೆ, ಚಂದ್ರ ಯಾವಾಗ ಗೌರ ಚಂದ್ರ ಬಂದ್ರು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಆವಿರ್ಭಾವಾತು ಚಂದ್ರಗೆ ಒಂದು ನಮನೆ ನಾಚಿಕೆ ಆಯ್ತಂತೆ. ಅಯ್ಯೋ, ಇಷ್ಟರವರೆಗೆ ನಾವು ಉದಾಹರಣೆ ಯಾರಿಗೆ ಕೊಡ್ತೇವೆ ನಾವು? ಬಹಳ ಸುಂದರವಾಗಿರುವಂತ ಅವರಿಗೆ ನಾವೇನ್ ಮಾಡ್ತೇವೆ, ಅಯ್ಯೋ ಚಂದ್ರಮುಖದವಳು, ಇಂದು ಮುಖಿ ಅವಳು, ಚಂದ್ರಮುಖದವಳು ಅಂದ್ರ ಅವ್ರ ಮುಖ ಚಂದ್ರನ ಜೊತೆ ಹೊಳಿತಾ ಇದೆ ಅಂತ, ಇಂದುಮುಖಿ ಚಂದ್ರಮುಖಿ ಅಂತ ಕರಿತೀವಲ್ಲ. ಹಂಗ ನಾವು ಚಂದ್ರನಿಗೆ ಹೋಲಿಸ್ತೇವೆ, ಆ ಸುಂದರತೆಯನ್ನ ಚಂದ್ರಿಗೆ ಹೋಲಿಸ್ತೇವೆ. ಹಂಗೆ ಚಂದ್ರಿಗೆ ಹೋಲಿಸೋಕ್ಕಿಂತ ಮೊದಲ ಚಂದ್ರ ಏನ್ ಮಾಡ್ತಾನೆ, ಅಯ್ಯೋ ಗೌರ ಚಂದ್ರ ಬಂದ್ರ ಮೇಲೆ ನನ್ನ ಉಳಿತೇನೆ, ನನಗ ಅವ್ರು ನಾಚಿಕೆ ಪಟ್ಕೊಂಡಂತೆ. ನಾಚಿಕೆ ಪಟ್ಕೊಂಡು ಅರ್ಧ ಚಂದ್ರ ಆದ್ರು ಅಂತ. ಆ ನಾಚಿಕೆ ಪಟ್ಟುಕೊಂಡ ಒಂದು ಅರ್ಧ ಚಂದ್ರನ ಧಾರಣೆ ಮಾಡಿದ್ರು ಶಿವ ಅಂತ. ಮತ್ತೆ ಇನ್ನೊಂದು ಇದ್ರೊಳಗೆ ಹೇಳ್ಬೇಕಂದ್ರೆ, ಹೇಳೋದ್ರಿಂದ ಪರಮಾತ್ಮನ ಪಾದದ ಚಿಹ್ನೆಗಳಲ್ಲಿ, ಪಾದದೊಳಗ ಬೇರೆ ಬೇರೆ ಚಿಹ್ನೆಗಳದಾವ. ಅಂಕುಶ, ಚಂದ್ರ, ಅರ್ಧ ಚಂದ್ರ, ನಕ್ಷತ್ರ, ಬೇರೆ ಬೇರೆ ಚಿಹ್ನೆಗಳು ಉಂಟು. ಆ ಚಿಹ್ನೆಗಳಿಗೆ ಬೇರೆ ಬೇರೆ ಮೀನಿಂಗು ಉಂಟು. ಈ ಅರ್ಧ ಚಂದ್ರ ಪರಮಾತ್ಮನ ಪಾದದಲ್ಲಿರುವುದರಿಂದ ಇದು ಪರಮಾತ್ಮನ ಪಾದದ ಇದು ಪಾದ. ಆದ್ರಿಂದ ನಾ ಇದನ್ನು ಧಾರಣ ಮಾಡ್ತೇನೆ ಅಂತ ಶಿವ ಏನತಿ ಅದನ್ನ ಧಾರಣ ಮಾಡಿದ್ರು. ಹಿಂಗ ಶಿವ ಒಂದೇ ದಿನ ಕಣ್ಣೀರ್ ಹರಿಸ್ತಾ ಇದ್ರು, ನೃತ್ಯ ಮಾಡ್ತಾ ಇದ್ರು. ಶಿವ ಯಾವಾಗಲೂ ನೃತ್ಯ ಮಾಡ್ತಾ ಇದ್ರು. ಖುಷಿಯಿಂದ ಕಣ್ಣೀರಿಂದ ಹಾರ ಹರಿತಾ ಇತ್ತು. ಆ ಮಗಳಿಗೆ ಪಾರ್ವತಿ ದೇವಿ ಇದ್ರು. ಪಾರ್ವತಿ ದೇವಿ ನೋಡ್ತಾ ಇದಾರೆ, ಏನಾಗಿದೆ ನಿಮ್ಗೆ ಇಷ್ಟೊಂದು ಖುಷಿ ಅನುಭವಿಸ್ತಾ ಇದ್ರಿ, ನೃತ್ಯ ಮಾಡ್ತಾ ಇದ್ರಿ, ಏಕೆ ಅಂತ. ಅವಾಗ ಶಿವ ಹೇಳ್ತಾರೆ, ನೋಡಿ ಇವತ್ತು ನಾನು ಭಗವಾನನ ನಾಮ ತಗೊಳ್ತಾ ಇದ್ದೀನಿ, ಅದರಿಂದ ಈ ಖುಷಿ ಆಗ್ಲಿ. ಏನ್ ನಾಮ ತಗೊಳ್ತಾ ಇದ್ದೀನಿ, ನಮಗೊಂದಿಷ್ಟು ಹೇಳ್ಕೊಟ್ರಿಲ್ಲ ಅಂತ. ರಾಮನಾಮ ಹೇಳು ಅಂತ. ರಾಮ ಹೇಳ್ತಾ ಇದ್ದಾರೆ. ಮತ್ತೆ ಬಂದು ಪಾರ್ವತಿ ಹೇಳ್ತಾ ಇದ್ರು, ಅದ್ರಾಗಿಂದ ನಂಗೆ ಅಷ್ಟೊಂದು ಖುಷಿ ಆಗ್ತಾ ಇಲ್ಲ ಅಂತ. ಕೃಷ್ಣ ನಾಮ ಹೇಳು ಅಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹೇಳು ಅಂದ್ರು. ಅವಾಗನು ಕೂಡ ಪಾರ್ವತಿ ದೇವಿ ಮಾಡಿ ಹೇಳಿದ್ರು, ಇಲ್ಲ ಇದ್ರಾಗ ನಂಗೆ ಅಷ್ಟೊಂದು ರುಚಿ ಬರ್ತಾ ಇಲ್ಲ ಅಂತ. ನೀವು ಇಷ್ಟೊಂದು ಆನಂದವಾಗಿರ್ಲಿಕ್ಕೆ ಇನ್ನೊಂದು ಬೇರೆ ಕಾರಣ ಇದೆ, ಏನಿದು ಹೇಳಿ ಅಂತ. ಅವಾಗ ಶಿವ ಹೇಳ್ತಾರೆ, ಗೌರಾಂಗನ ಹೆಸರು ತಗೊಳ್ಳಿ ಅಂತ. ಗೌರ್ ನಿತ್ಯಾನಂದ ಬೋಲ್ ಹರಿ ಬೋಲ್ ಹರಿ ಬೋಲ್, ಗೌರ್ ನಿತ್ಯಾನಂದ ಬೋಲ್ ಹರಿ ಬೋಲ್ ಹರಿ ಬೋಲ್, ಗೌರಾಂಗೋ 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 ಗೌರಾಂಗೋ. ಗೌರಾಂಗನ ನಾಮ ತಗೊಳ್ಳಿಕ್ಕೆ ಶಿವ ಹೇಳಿದ್ರು. ಪಾರ್ವತಿ ದೇವಿ ಕೂಡ ಗೌರಾಂಗನ ಹೆಸರು ಹೇಳಲಿಕ್ಕತ್ತಿದ್ರು. ಅವರು ಕುಣಿಲಿಕ್ಕತ್ತಿದ್ರು. ಪಾರ್ವತಿ ದೇವಿ ಅಷ್ಟೊಂದು ಆನಂದಿತ ಆಗ್ಲಿಕ್ಕತ್ತಿದ್ರು ಅಂತ. ಫಸ್ಟ್ಗೆ ರಾಮನಾಮ ತಗೊಂಡ್ರು, ಆಮೇಲೆ ಕೃಷ್ಣ ನಾಮ ತಗೊಂಡ್ರು, ಈ ಗೌರಾಂಗನ ನಾಮ. ರಾಮ ಕೃಷ್ಣ ಗೌರಾಂಗ ಯಾರು? ಅಲ್ಟಿಮೇಟ್ ಕೃಷ್ಣನೇ. ಗೌರಾಂಗ ಯಾರು? ರಾಧಾಕೃಷ್ಣ. ರಾಧಾಕೃಷ್ಣ ನೈ ಅನ್ನ ಶ್ರೀಕೃಷ್ಣ ಚೈತನ್ಯ ಅಂತ.
ಹಿಂಗ ಆನಂದದ ಒಂದು ಪರಕಾಷ್ಠತೆಯನ್ನ ಇವರು ಪಾರ್ವತಿ ದೇವಿ ಮುಟ್ಟಿದ್ರು ಅಂತ ನೋಡಿ. ಈಗ ಶಿವ ಸಮಟೈಮ್ಸ್ ಅದ್ವೈತ ವಾದವನ್ನ ಪ್ರಚಾರ ಮಾಡ್ಲಿಕ್ಕೆ ಬರ್ತಾರೆ ಆದಿಶಂಕರಾಚಾರ್ಯರ ರೂಪದಲ್ಲಿ. ಅದ್ವೈತ ಅಂದ್ರೆ ಏನು? ಜೀವ ಮತ್ತು ಭಗವಾನ್ ಒಂದೇ ಅಂತ, ಬ್ರಹ್ಮ ಪ್ರಕೃತಿ ಒಂದೇ ಅಂತ, ಬ್ರಹ್ಮ ಮತ್ತು ಪ್ರಕೃತಿ ಒಂದೇ ಅಂತ, ಬ್ರಹ್ಮ ಪರಂಬ್ರಹ್ಮ ಒಂದೇ ಅಂತ ಹೇಳ್ತಾರೆ. ಅಂದ್ರೆ ಆತ್ಮ ಪರಮಾತ್ಮ ಒಂದು ಅಂತ, ಅದಕ್ಕೆ ಅದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಆತ್ಮ ಪರಮಾತ್ಮ ಒಂದು. ಅದನ್ನ ಪ್ರಚಾರ ಮಾಡೋ ಸಲುವಾಗಿ ಯಾಕೆ ಬಂದ್ರಂದ್ರೆ ಅವಾಗಿನ ಟೈಮ್ನಲ್ಲಿ ಅದ್ವೈತಿಗಳು ಅಥವಾ ಮಾಯಾವಾದಿಗಳು ಮತ್ತೆ ಅದ್ರ ನಡುವೆ ಕೃಷ್ಣ ಭಕ್ತರು ಅದನ್ನ ವಿಭಜನೆ ಮಾಡ್ಬೇಕಾಯ್ತು. ಅವರು ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಹೇಳಿ ನೀವು ಪರಮಾತ್ಮನೇ, ನೀವು ಭಗವಾನನೇ ಅಂತ ಹೇಳಿದ್ರು. ಆ ರೀತಿ ಮಾಡೋದ್ರಿಂದ ಅವ್ರ ಎಂತಿ ಸಪರೇಟ್ ಆದ್ರು ಅಂತ. ಸಪರೇಟ್ ಮಾಡೋ ಸಲುವಾಗಿನೇ ಅವರು ಆದಿಶಂಕರಾಚಾರ್ಯ ಬಂದ್ರು ಅಂತ. ನಂತರ ಏನಾಗ್ತಾ ಅದು ಫಿಲ್ಟರ್ ಆದ್ಮೇಲೆ ವೈಷ್ಣವ ಧರ್ಮ ಫಾಲೋ ಮಾಡ್ಲಿಕ್ಕೆ ಅನುಕೂಲ ಆಗೋದಕ್ಕೆ ಆದಿಶಂಕರಾಚಾರ್ಯ ಬಂದು ಇದನ್ನ ಕೊಟ್ರು ಅಂತ. ಹಿಂಗ ಸಂಪ್ರದಾಯದಲ್ಲಿ ಈಗ ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಮೂರನೇದು ನಾವು ರುದ್ರ ಸಂಪ್ರದಾಯ. ಪರಮಾತ್ಮ ಈ ನಾಲೆಜ್ ಅನ್ನ ಶಿವನಿಗೂ ಕೂಡ ಹೇಳ್ಕೊಟ್ರು. ಶಿವ ಏನಂತೆ ಅದನ್ನ ಕೇಳಿಸಿಕೊಂಡು ಮತ್ತೆ ತಮೋ ಗುಣದ ಜೀವಿಗಳಿಗೆ ಈ ನಾಲೆಜ್ ಅನ್ನು ಹೇಳ್ತಾ ಇರ್ತಾರೆ. ಅಂದ್ರೆ ನೋಡ್ರಿ, ಶಿವ ತಮೋ ಗುಣದ ಜೀವಿಗಳು ಅಂದ್ರೆ ಯಾವ? ಭೂತ ಪ್ರೇತ, ದೆವ್ವ, ಭೂತ ಪ್ರೇತಗಳು ಏನದವಲ್ಲ, ಇವೆಲ್ಲ ತಮೋ ಗುಣದ ಜೀವಿಗಳು. ಅವಕ್ಕೆ ಯಾವುದೇ ಶರೀರ ಇರೋದಿಲ್ಲ. ತಮೋ ಗುಣದ ಜೀವಿಸುವಂತ ಅವಕ್ಕೆ ಬೇರೆ ರೀತಿ ಶರೀರ ಬೇಕು. ಆ ಶರೀರ ಕೊಡೋಕೆ ಅವ್ರಿಗೆ ಹರಿನಾಮ ಹೇಳಿಸ್ಬೇಕು ಅವ್ರ ಕಡೆಯಿಂದ. ಈ ಹರಿಕಥಾನ ಅವ್ರು ಕೇಳಿಸೋದ್ರಿಂದ ಶುದ್ಧ ಆಗ್ತಾರೆ. ಆ ಶುದ್ಧ ಆಗೋದ್ರಿಂದ ಮುಂದೆ ಭಕ್ತರಾಗ್ತಾರೆ. ಈ ನೋಡ್ರಿ 80 to 90% ನಾವು ಇಸ್ಕಾನ್ಗೆ ಬರೋಕ್ಕಿಂತ ಮೊದಲು ಎಲ್ಲರೂ ಶಿವನ ಭಕ್ತರಾಗಿದ್ವಿ. ಶಿವನ ಭಕ್ತರಾಗಿದ್ವಿ. ಕ್ರಮೇಣ ಶಿವನ ಧ್ಯಾನ ಮಾಡ್ತಾ 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 ನಾವು ಏನಾಗ್ತಾ ಇವೆ, ಶಿವ ಏನ್ ಮಾಡ್ತಾರೆ, ಅವ್ರು ನಮ್ಮ ಕಿವಿಯೊಳಗೆ ಹೇಳ್ತಾರೆ ಹರಿನಾಮ ಮಾಡೋಂತ, ರಾಮನಾಮ ತಗೋಂತ. ಆ ಕಾರಣದಿಂದ ಶಿವನ ಒಂದು ಕೃಪೆ ಮೇರೆಗೆ ನಾವೇನೈತಿ ಕೃಷ್ಣನಾಮ ತಗೊಳ್ಳಕತ್ತೀವಿ. ಹಿಂಗ ಶಿವ ಏನ್ ಮಾಡ್ತಾರೆ, ಜೀವಿಗಳಿಗೆ ಭಗವಾನ ನಾಮ ಕೊಡ್ತಾರೆ, ಅವರಿಗೆ ಅವ್ರ ಕಥಾ ಕೇಳಿಸ್ತಾರೆ. ಹಂಗೋದ್ರಿಂದ ಅವರು ಮಹಾನ್ ಗುರುಗಳು. ಶಂಭು ಮತ್ತು ನಾರಾಯಣ ಒಂದಿನ ನಾರದ ಮಹರ್ಷಿಗಳು ಲಕ್ಷ್ಮೀ ದೇವಿ ಜೊತೆಗೆ ಮಾತಾಡ್ತಾ ಇದ್ರು. ನಾರಾಯಣರು ಮಾತಾಡ್ತಾ ಇರ್ಬೇಕಾದ್ರೆ ನಾರದ ಮಹರ್ಷಿಗಳು ಅಲ್ಲಿಗೆ ಹೋದ್ರು. ನಾರದ ಮಹರ್ಷಿಗಳು ಹೇಳ್ತಾ ಇದಾರೆ ನಾರಾಯಣಿಗೆ, ನಾರಾಯಣ ನಾರಾಯಣ ಬಾ ನಾರದ ಬಾ ಕುತ್ಕೊಂಡು. ಅವ್ರಿಗೆ ದಂಡವತ್ತ ಹಾಕಿ ಅವರಲ್ಲಿ ಕುತ್ಕೊಂಡ್ರು. ಏನು ವಿಷಯ, ಬಂದಿರುವಂತ ವಿಷಯ ಅಲ್ಲ, ನಾನು ನೇರವಾಗಿ ಕೇಳಬಹುದು. ಏನು ಭಕ್ತರ ನಡುವೆ ಭಗವಾನ ನಡುವೆ ಏನು ಡಿಫರೆನ್ಸ್ ಏನಿಲ್ಲ ನಮಗೆ. ಮಾತಾಡಬಹುದು. ಅಲ್ಲ, ನಾನು ಒಂದು ಕೇಳ್ಬೇಕಂತ ಮಾಡಿದ್ದೆ. ನಾನು ಯಾಕೆ ಬಂದಿದ್ದೆ ಅಂತ. ಬಂದಿದ್ದೆ ಯಾಕೆ ಹೇಳು ಅಂತ. ಎಲ್ಲಾ ಈಗ ಇಂದ್ರ ಚಂದ್ರ ವರುಣರು ಎಲ್ಲರೂ ಸೇರಿ ಬ್ರಹ್ಮನ ಹತ್ರ ಮಾತಾಡಿದ್ದಾರೆ. ನಾವು ಈ ಒಂದು ದಿನ ಶಿವ ಮತ್ತು ಅಂದ್ರೆ ಶಂಭು ಮತ್ತು ನಾರಾಯಣರ ನಡುವೆ ಯುದ್ಧ ಆಗಿರೋದನ್ನು ನಾವು ನೋಡಿಲ್ಲ. ಅದಕ್ಕೆ ಯುದ್ಧ ನೋಡ್ಬೇಕನ್ನಂತ ಆಶೆ ಮಾಡಿದಾರೆ. ಅವಾಗ ನಾರಾಯಣ ಹೇಳ್ತಾರೆ, ಈಗಲ್ಲ ಇದನ್ನ ಮಾತಾಡೋದು, ಈಗಲ್ಲ ಸಪ್ರೇಟ್ ಮಾತಾಡ್ಬೇಕು ಅಂತ. ಅಲ್ಲ ಲಕ್ಷ್ಮೀ ದೇವಿ ಕೇಳಿಸ್ಕೊಳಕತ್ತಾರೆ. ಲಕ್ಷ್ಮೀ ದೇವಿ ಕಿವಿ ದೊಡ್ಡದಾಗ್ತಾವ. ದೊಡ್ಡದಾತು. ಒಮ್ಮೆ ನಾರದನ್ ನೋಡ್ತಾರೆ, ಒಮ್ಮೆ ನಾರಾಯಣ ನೋಡ್ತಾರೆ. ನಾರಾಯಣ ಇವ್ರನ್ನ ಅಗದಿ ನಾರದರನ್ನು ಸುಮ್ಮನೆ ಮಾಡ್ಲಿಕ್ಕೆ ಈಗಲ್ಲದ ಆನಂತರ ಮಾಡೋಣ ಅಂತಂದು ಸನ್ನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿಯವರು ಇವ್ರನ್ನ ಮುಖ ನೋಡ್ತಾರೆ, ಅವ್ರ ಮುಖ ನೋಡ್ತಾರೆ. ನೋಡಿ ನಾರಾಯಣಿಗೆ ಹೇಳ್ತಾರೆ, ಏನಿದು ವಿಷಯ ಅಂತ. ಇಲ್ಲ, ಇದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ, ಅದು ಬಿಡು, ಹೋಗ್ಲಿ ಬೇರೆದಾರಿ. ಇಲ್ಲ ಎಲ್ಲ ಇದು ಕ್ಲಿಯರ್ ಕಟ್ ಆಗಿ ನನಗೂ ಗೊತ್ತಾಗ್ಬೇಕು, ಹೇಳಿ ಅಂತ ನಾರದರು ಹೇಳ್ತಾ ಇದ್ದಾರೆ. ನಾರದ ಹೇಳಪ್ಪ, ನೀನು ಎದಕ್ ಬಂದಿದ್ದೆ ನೀನು? ಇಲ್ಲ, ನಾವೆಲ್ಲಾ ದೇವತೆಗಳೆಲ್ಲ ಸೇರ್ಬಿಟ್ಟು ನಾರಾಯಣ ಮತ್ತು ಶಂಭುರ ನಡುವೆ ಯುದ್ಧ ಮಾಡಿರೋದನ್ನು ನಾವು ನೋಡಿಲ್ಲ, ಅದು ನೋಡ್ಬೇಕು ಅನ್ನುವಂತ ಆಶಯ ಮಾಡಿದ್ವಿ ಅಂತ. ಹೌದು ನಾವು ನೋಡಿಲ್ಲ ಅಂತ ಲಕ್ಷ್ಮೀದೇವಿ ಹೇಳಿ, ನಾನು ನೋಡ್ಲೇಬೇಕು ಅಂತ, ನಾನು ನೋಡ್ಲೇಬೇಕು ಅಂತ.
ಹಿಂಗ ಒಮ್ಮೆ ಯುದ್ಧಕ್ಕ ಇವರಿಗೆ ಯಾರು ಹೇಳಿದ್ರು, ವಿಶ್ವಕರ್ಮಗೆ ಹೇಳಿದ್ರು, ಹಾಗಾದ್ರೆ ಅಸ್ತ್ರ ಶಸ್ತ್ರಗಳನ್ನು ತಯಾರು ಮಾಡಪ್ಪ ಅಂತ. ಅವ ಅಸ್ತ್ರಗಳನ್ನ ತಯಾರು ಮಾಡಿದ್ರು. ಯಾರು? ವಿಶ್ವಕರ್ಮ. ಶಂಭುಗಾಗಿ ಅಸ್ತ್ರ ತಯಾರು ಮಾಡಿದ್ರು, ಅದು ಶಿವಧನುಸ್ಸು. ಆ ನಾರಾಯಣಗಾಗಿ ಅಸ್ತ್ರ ತಯಾರು ಮಾಡೋದು ನಾರಾಯಣ ಧನುಸ್ಸು ಅಂತ. ಅವೆರಡು ಅಸ್ತ್ರಗಳನ್ನು ತಯಾರು ಮಾಡಿದ್ರು. ಯುದ್ಧಕ್ಕ ಲಲಕಾರ ಮಾಡಿದ್ರು. ಶಿವನ ಹೋಗಿ ಒಪ್ಪಿಸ್ಬೇಕಲ್ಲ, ಶಿವನಿಗೆ ಹೋಗಿ ಒಪ್ಪಿಸ್ಲಿಕ್ಕೆ ಇವರೆಲ್ಲ ದೇವಾನ ದೇವತೆಗಳ ಬ್ರಹ್ಮ ಅವರೆಲ್ಲ ಹೋದ್ರು. ಇಂದ್ರ ಚಂದ್ರ, ನೀನು ನಾರಾಯಣ ಜೊತೆಗೆ ಯುದ್ಧ ಮಾಡ್ಬೇಕು ಅಂತ. ನಾನು ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಶಂಭು, ನನ್ನ ಭಗವಾನನ ಜೊತೆಗೆ ಯುದ್ಧ ಮಾಡೋದು ಅದು ಹೇಗೆ ಸಾಧ್ಯ? ಇಲ್ಲ ಇಲ್ಲ, ನಾವೆಲ್ಲ ವಿಚಾರ ಮಾಡಿದ್ವಿ ಯುದ್ಧ ಮಾಡ್ಲಿಕ್ಕೆ ಅಂತ. ಹಾಗಾದ್ರೆ ಭಗವಾನ್ ಒಪ್ಪೋದ, ನಾನು ಮಾಡ್ತೇನೆ. ಸರಿ, ಇವರು ಭಗವಾನಿಗೆ ಹೋಗಿ ಕನ್ವಿನ್ಸ್ ಮಾಡಿದ್ರು. ನಾನು ಶಂಭುನ ಜೊತೆಗೆ ಹೇಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತದ ಮಾರಾಯ? ಇಲ್ಲ, ನಾವೆಲ್ಲ ತೀರ್ಮಾನ ಮಾಡಿದೀವಿ ಮಾಡ್ಬೇಕಂತ. ಕೊನೆಗೆ ಅದು ಯುದ್ಧ ಶುರು ಆಗ್ತದ. ಈ ಕಡೆಯಿಂದ ನಾರಾಯಣಾಸ್ತ್ರದಿಂದ ಬಾಣಗಳನ್ನ ಬಿಡ್ತಾ ಹೋಗ್ತಾರೆ, ಈ ಕಡೆಯಿಂದ ಶಿವಧನುಷಿನಿಂದ ಬಾಣಗಳು ಬರ್ತಾವು. ಯುದ್ಧ ನಡೀತದೆ, ಘನಘೋರ ಯುದ್ಧ ನಡೀತದೆ. ಆ ಯುದ್ಧದೊಳಗೆ ಎಲ್ಲ ಶಿವಧನುಷಿನಿಂದ ಬಂದಿರುವಂತ ಎಲ್ಲಾ ಬಾಣಗಳನ್ನೆಲ್ಲ ಪುಡಿಗಟ್ಟುತ್ತದೆ, ನಾರಾಯಣಾಸ್ತ್ರದಿಂದ ಬಂದಿರುವಂತ ಬಾಣಗಳು. ಕೊನೆಗೆ ಏನಾಗ್ತದೆ? ಶಿವ ಏನ್ ಮಾಡ್ತಾನೆ? ಶಿವಧನುಷನ್ನ ಎತ್ಕೊಂಡು ಓಡ್ತಾನೆ. ಎಲ್ಲೆಲ್ಲಿ ಶಿವನ ಪರಮ ಭಗವಾನ್ ಪರಮೋಚ್ಚ ಅನ್ನುವಂತ ಜನರೆಲ್ಲ ಇದಾರಲ್ಲ, ಅವನು ಶಿವನ ಭಕ್ತರದಾರಲ್ಲ, ಆಯಾ ಜಾಗದೊಳಗೆ ಶಿವ ಎಲ್ಲ ಓಡ್ತಾ ಹೋಗ್ತಾ ಇದ್ದಾನೆ. ಹಿಂದ ನಾರಾಯಣಾಸ್ತ್ರದಿಂದ ಹೂಡಿರುವಂತ ಬಾಣ ಅವ್ರ ಹಿಂದ್ ಬೆನ್ನತ್ತಿದೆ, ಶಿವನ ಹಿಂದ್ ಬೆನ್ನತ್ತಿದೆ. ಓಡ್ತಾ ಎಲ್ಲ ಮುಗಿಸಿ ಇವೆಲ್ಲ ಶಿವನ ಭಕ್ತರಿರುವಂತ ಜಾಗದೊಳಗೆ ಎಲ್ಲಾ ಕಡೆಗೆ ಓಡ್ತಾ ಹೋಗಿ ಒಂದ್ ಕಡೆಗೆ ಹೋಗಿ ನಿಂತ್ಕೊಂಡು ಆ ಶಿವಧನುಷ ಇದು ನಾರಾಯಣಾಸ್ತ್ರದಿಂದ ಬಂದಿರುವಂತ ಬಾಣಕ್ಕ ನಮಸ್ಕಾರ ಮಾಡ್ತಾನೆ. ನಮಸ್ಕಾರಂ ನಮಸ್ತುಭ್ಯಂ ಅಂತ, ವಂದನೆಗಳು ಅಂತ. ಭಗವಾನ್ ನಿನಗೆ ನಾನು ವಂದನೆ ಮಾಡ್ತಾ ಇದ್ದೀನಿ. ನಾರಾಯಣಾಸ್ತ್ರ ಏನ್ ಮಾಡ್ತದ? ಶಾಂತ ಆಗ್ತದ, ವಾಪಸ್ ಹೊರಟು ಹೋಗ್ತದೆ. ಶಿವ ಏನ್ ಮಾಡ್ತಾನೆ? ಈ ಧನುಸಿನ ಏನಿದೆ ಅಂತ ಹೇಳ್ಬಿಟ್ಟು ಆ ಧನುಸನ್ನು ಎತ್ ಬಿಸಾಕ್ತಾನೆ. ಆ ಬಿಸಾಕಿದ ಧನುಸು ಎಲ್ಲಿ ಬೀಳ್ತದೆ ಅಂದ್ರೆ ಮಿಥಿಲಾದಲ್ಲಿ ಬೀಳ್ತದೆ. ಮಿಥಿಲಾ ಅಂದ್ರೆ ಇವಾಗಿನ ನೇಪಾಳದಲ್ಲಿ ಬೀಳ್ತದೆ. ಆ ಮಿಥಿಲಾದೊಳಗಿರ್ತದ. ಅದನ್ನ ನಂತರ ಕ್ರಮೇಣ ಜನಕ ಮಹಾರಾಜರು, ಜನಕ ಬೇರೆ ಬೇರೆ ರೀತಿಯ ಜನಕರ ರಾಜರು ಬರ್ತಾರೆ. ಆ ರಾಜರಲ್ಲಿ ಸೀತಾಮಾತೆಯ ತಂದೆಗೂ ಕೂಡ ಜನಕ ಅಂತಾನೆ ಕರೀತಾರೆ. ಅವನ ಹೆಸರು ಬೆನೆ ಇದೆ. ಅವ್ರೇನೈತಿ ಅದನ್ನ ಪೂಜಾ ಮಾಡ್ತಾ ಅವ್ರ ಜನರೇಷನ್ ಒಳಗೆ ಪೂಜಾ ಮಾಡ್ತಾ ಧನುಷಿಗಾಗಿನ ಒಂದು ದೊಡ್ಡ ಮಂದಿರ ಕಟ್ಟಿರ್ತಾರೆ. ಅದನ್ನ ದಿನ ಪ್ರತಿ ಪೂಜೆ ಹಾಕೊಳ್ತಾ ಇರ್ತದೆ. ಅದನ್ನ ಧನುಷನ್ನು ಎತ್ತಲಿಕ್ಕೆ 800 ಯೋಧರು, ಅಂದ್ರೆ ಆವಾಗಿನ ಕ್ಷತ್ರಿಯರು 800 ಕ್ಷತ್ರಿಯರು ಎತ್ತಬೇಕಾಗ್ತದೆ. ಎತ್ತಬೇಕಾದ್ರೆ ಈಗ ನೋಡ್ರಿ, ನಾವು ಕಿಚನ್ ರೂಮ್ನಾಗ ದೊಡ್ಡ ಹಂಡಿ ಒಳಗೆ ಪ್ರಸಾದ ಮಾಡಿರ್ತೇವೆ. ಅದನ್ನ ಎದ್ದು ಕೆಳಗೆ ಇಳಿಸ ಕರೀದಾರ. ಕೆಳಗಡೆ ಕಪಡ ತಮ್ಮರಿ ಅಲ್ಲ, ಬೇರೆ ಅರಿಬಿ ತಮ್ಮರಿ ಗರಂ ಇದೆ ಅಂತ ಮೇಲೆ ಕೆಳಗೆ ಒಂದ್ ಸ್ವಲ್ಪ ನೆಲಕ್ಕಿದ್ರಿ. ಅಷ್ಟೊಂದು ಭಾರವಾಗಿರುವಂತಹ ಹಂಡಿನ ಅಥವಾ ಪ್ರಸಾದದ ಪಾತ್ರೆನ ಕೆಳಗಿಳಿಸ್ಬೇಕಾದ್ರೆ ನಮಗೆ ನಡ ಹಿಡ್ಕೊಳ್ಳೋದದ. ಅಯ್ಯೋ, ನಾನು ನಡ ಹಿಡ್ಕೊಳ್ತೇವೆ, ಇನ್ನು 2 ದಿನ 3 ದಿನ ನನಗೆ ಮಂಗಳಾರತಿ ಬರ್ಲಿಕ್ಕೆ ಆಗೋದು. ಆ ರೀತಿ ನಾವು ಕ್ಷತ್ರಿಯರು, ಈಗಿನ ಕ್ಷತ್ರಿಯರು. ಅವ್ರು ಈಗಿನ ಕ್ಷತ್ರಿಯರಲ್ಲ, ಅವಾಗಿನ ಕ್ಷತ್ರಿಯರು 800 ಯೋಧ, ಅಂದ್ರ ತ್ರೇತಾಯುಗದ ಕ್ಷತ್ರಿಯರು 800 ಕ್ಷತ್ರಿಯರು ಯೋಧ, ಅಗದಿ ಮಜಬೂತ್ ಆಗಿರುವಂತ ಹಟ್ಟಾಕಟ್ಟ ಆಗಿರುವಂತವ್ರು ಎತ್ತಿ 2 ಅಡಿ ಮುಂದೆ ಹೋದ್ಬಿಡ್ಲ ಕೆಳಗೆ ಇಳಿಸ್ತಿದ್ರು. ಅಷ್ಟು ವಜನ ಇರುವಂತ ಧನುಷನ್ನ ಇಟ್ಟು ಅಲ್ಲೇ ಒಂದು ಗುಡಿ ಕಟ್ಟಿ ಅದಕ್ಕೆ ಪೂಜಾ ಪುನಸ್ಕಾರಗಳೆಲ್ಲ ನಡೀತಾ ಇದ್ವು. ಒಂದು ದಿನ ಏನಾಯ್ತು, ಸೀತಾದೇವಿ ಅವರ ಸಹಲಿಗಳು, ಅವರ ಗೆಳತಿಯರ ಜೊತೆಗೆ ಹೂಗಳನ್ನು ಬಿಡಿಸ್ತಾ ಇದ್ರು. ಮನೆ ಮುಂದ್ಗಡೆ ಇರುವಂತ ದೊಡ್ಡ ದೊಡ್ಡ ಹೂವಿನ ಮರ, ಬಳ್ಳಿಗಳು ಎಲ್ಲ ಇದು. ಕೈಗೆ ಸಿಗುವಂತ ಎಲ್ಲ ಹೂಗಳನ್ನೆಲ್ಲ ತೆಗೆದ್ರು. ಅವ್ರ ಗೆಳತಿ ಹೇಳ್ತಾಳೆ, ಸೀತಾದೇವಿ ಗೆಳತಿ, ಸೀತಾ, ನನಗೆ ಆ ಮರದ ಮೇಲೆ ಇರುವಂತ ಹೂವಿದಿಲ್ಲ, ಅದು ಬೇಕಾಗಿತ್ತು, ಅದು ನನ್ನ ಕೈಗೆ ಸಿಗ್ತಾ ಇಲ್ಲ, ಅದು ಗಿಡ ಹತ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಹತ್ರ ಇದೆ. ಹೌದಾ, ಸರಿ, ಅದಕ್ಕೆ ತೆಗಿಲಿಕ್ಕೆ ಒಂದು ಬಡಿಗೆ ಬೇಕು. ಎಲ್ಲ ಕಡೆ ಹುಡುಕಿದ್ರು, ಆ ಬಡಿಗೆ ಬೇರೆ ಬೇರೆ ಎಲ್ಲ ತಮ್ಮಂದ್ರು, ಆ ಗಳ ಬಂಬು ಅವನ್ನೆಲ್ಲ ತಮ್ಮಂದ್ರ. ಅದು ಏನದು ಎತ್ತರಕ್ಕ ಸಾಲಿಲ್ಲ. ಸೀತಾಗ ಅನಿಸ್ತು, ನಮ್ಮ ಮನೇಲಿ ಒಂದು ಬಾಣ ಇದೆ, ಇದು ಬಾಣ ಅಲ್ಲ, ಧನುಸಿದೆ, ಮೋಸ್ಟ್ಲಿ ಇದ್ರ ಹೈಟು ಅದ್ರ ಹೈಟು ಒಂದೇ ಆಗ್ತದೆ, ನಾ ತಗೊಳ್ತೇನೆ, ನಿಂತ್ಕೊಳ್ಳಂತ. ಹೋದು ಆ ಶಿವಧನಸ್ಸು ಇಟ್ಟಿರುವಂತ ಮಂದಿರದಿಂದ ಶಿವಧನಸ್ಸನ್ನ ಎಡಗೈಲಿ ಎತ್ಕೊಂಡ್ಲಾಕಿ, ಎಡಗೈಲಿ ಹೇಳ್ತಾ ಹೇಳೋದು ಎತ್ಕೊಂಡ್ ತಮ್ಮನ್
ತಗೊಂಬಂದು ಆ ಹುಕ್ ಇರ್ತದಲ್ಲ ಮುಂದ್ಗಡೆ ಮೇಲ್ಗಡೆ ಧನಸಿನ ಹುಕ್ ಇರ್ತದಲ್ಲ ಆ ಹುಕ್ಕನ್ನು ಕೊಕ್ಕೆಗೆ ರೀತಿ ಉಪಯೋಗ ಮಾಡಿ ಮೇಲೆ ಮರದ ಮೇಲ್ಗಡೆ ಇರುವಂತ ಹೂಗಳೆಲ್ಲ ಬಿಡಿಸಿರ್ತಾವ. ಬಿಡಿಸಿ ಆದ್ಮೇಲೆ ಇನ್ನೂ ಇತ್ತ ಎಲ್ಲರೂ ಬೇರೆ ಬೇರೆ ಕಡೆಗೆ ಇದೆಯಾ ಹೂ ಅಂತಂದು ಹೇಳಿದ್ರು. ಅವರೆಲ್ಲ ಸಹಲಿಗಳೆಲ್ಲ ಅವ್ರ ಗೆಳತಿಯರೆಲ್ಲರೂ ಬಹಳ ಖುಷಿ ಆದ್ರೆಲ್ಲ ಹೂಗಳು ತೆಗೆದು ನೋಡ್ಬಿಟ್ಟು ಅವನ್ನೆಲ್ಲ ಕಲೆಕ್ಟ್ ಮಾಡಿದ್ರು. ಅವ್ರಿಗೆ ಸೀತಾದೇವಿ ಆ ಧನುಷನ್ನ ಮ್ಯಾಲೆ ತಿರುದಾಗನೇ ಇವ್ರಿಗೆ ಒಂದು ನಮೂನೆ ಅವಾಕಾಯ್ತು. ಅಯ್ಯಪ್ಪ 800 ಮಂದಿ ಯೋಧಾರ ಎತ್ತುವಂಥದ್ದು ಶಿವಧನುಷ್ನ ಅದನ್ನ ಎಡಗೈಲಿ ಎತ್ತಿ ಹರಿತಾ ಇದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಅಷ್ಟರೊಳಗ ಒಬ್ಬ ಸೈನಿಕ ನೋಡಿದ. ಆ ಸೈನಿಕ ಯಾರ ಬಂದ್ರ ಆ ಧನುಷನ್ನ ಎತ್ತಲಿಕ್ಕೆ 800 ಯೋಧರಲ್ಲಿ ಇವನು ಒಬ್ಬ ಎತ್ತಿ ನೋಡ್ತಾನೆ. ಆ ಸೀತಾದೇವಿ ಈ ಧನುಷನ್ನ ಎತ್ತಿಲ್ಲ, ಈ ಬಿಲ್ಲನ್ನ ಎತ್ತಿಲ್ಲ. ಅವಳು ಓಡ್ತಾ ಬಂದ ರಾಜನ ಮುಂದೆ ಜನಕ ರಾಜನ ಮುಂದೆ ಹೇಳ್ತಾ ಇದ್ದಾನೆ, ಮಹಾರಾಜರೇ ನಾನು ಒಂದು ಅಸಂಬಿತ ಆಗುವಂತ ಆಶ್ಚರ್ಯಕರವಾಗುವಂತ ಒಂದು ವಿಷಯ ಹೇಳ್ತಾನೆ. ಏನಪ್ಪ ಹೇಳು, ಆರಾಮಿಲ್ಲ ಹೇಳು, ಏನ್ ಬೇಕು ನಿಮ್ಗೆ? ಶೂಟಿ ಬೇಕಾ? ಊರಿಗೆ ಹೋಗ್ಲಿಕ್ಕೆ ಬಾಳ ದಿನ ಆಯ್ತಾ? ನೀ ಕೆಲಸ ಮಾಡ್ತಾ ಏನ್ ಬೇಕು ಹೇಳಣ್ಣ, ನಾ ಹೇಳ್ಕೊಡ್ತೇನೆ ಹೇಳ. ಏನಿಲ್ಲ, ಉಸಿರು ತಗೊಂಡು ಹೇಳ್ತಾ ಇದ್ದಾನೆ, ನಿಮ್ಮ ಮಗಳು ಹಾ ನನ್ನ ಮಗಳು. ಯಾರು? ಸೀತಾದೇವಿ. ಏನದ್ ಮುಂದೆ ಹೇಳು. ಅವಳು ಶಿವಧನುಷನ ಎತ್ತಿ ಹೂ ಹರಲ್ದು ಅಂತ. ಕುಡಿದು ಬಂದಿಯಾ ಅಂದ್ರು. ಮದರಾಲಿ ಯಾಕೆ ಕುಡಿದು ಬಂದಿಯಾ? 800 ಮಂದಿ ಎತ್ತಲಿಕ್ಕೆ ಆಗ್ಲಾರದಂತ ಬಿಲ್ಲನ್ನ ಸೀತಾದೇವಿ ಎತ್ತಿಲ್ಲ ಅಂತ ಹೇಳ್ತಾ ಇದೆ. ನೀ ಎಲ್ಲ ಪಾಗಲಾಗಿದೆ, ನಿನಗೇನೋ ಟ್ರೀಟ್ಮೆಂಟ್ ಬೇಕಾಗಿದೆ, ಹೋಗಪ್ಪ ಮನೆಗೆ ಹೋಗು, ಆರಾಮಿಗೆ ಆಗಿರೋ, ನಿನ್ಗೆ ಚುಟ್ಟಿ ಕೊಡ್ತೇನೆ ಅಂದ್ರು. ಅಷ್ಟರೊಳಗ ಮಂತ್ರಿ ಓಡ್ತಾ ಬಂದು ಮಹಾರಾಜರೇ ಏನಪ್ಪಾ ನಿಂದ ಹೇಳು, ನೀ ಏನು? ಇಲ್ಲ ಅವ ಹೇಳೋದು ಕರೆಕ್ಟ್ ಅದಂತ. ಏನ್ ಹೇಳ್ತಾ ಇದ್ದೆ ನೀನು? ಹೌದು, ನಾನು ಕಣ್ಣಾರೆ ನೋಡಿದೆ. ಸೀತಾದೇವಿ ಶಿವಧನುಷನ್ನ ಎತ್ತಿ ಆ ಹೂಗಳನ್ನು ಕೀಳೋದನ್ನು ನೋಡಿದೆ. ನನ್ನ ಎದಿ ಒಡೆದು ಹೋಯ್ತು. ಜನಕ ಮಹಾರಾಜ ಮೇಲೆ ಎದ್ದು ದಪ್ಪನಗ ಇದ್ರ ಮೇಲೆ ಸಿಂಹಾಸನ ಮೇಲೆ ಕಸಕ್ಕನ ಕುಂತ. ಯಾಕ ಕುಂತಂದ್ರೆ ಇವಳ ಶಿವಧನುಷನ್ನ ಎತ್ತಿರ್ಬೇಕಾದ್ರ ಇವಳನ್ನು ಮದುವೆ ಆಗುವಂತ ವ್ಯಕ್ತಿ ಹೆಂಗಿರ್ಬೇಕು ಅಂತ ಯೋಚನೆ ಬಂತ ಅವನಿಗೆ. ಅದು ಹೋಗ್ಲೆ, ಅಕಸ್ಮಾತ್ ಸೀತಾದೇವಿ ಗಂಡನ್ನ ಯಾರು ಗಂಡ ಆಗವದಲ್ಲ ಅವನ್ನ ಅಪ್ಪಿಕೊಂಡ್ಲಂದ್ರ ಅವ ಏನಾಗ್ತಾನ? ಚಿಟ್ನಿ ಹೋಗ್ತಾನ. ಎಡಗೈಲಿದಿಲ್ಲಂತೆ ಸೀತಾಮಾತ ಶಿವಧನುಷನ್ ಅಂದ್ರೆ ಯಾರು? ಲಕ್ಷ್ಮಿ. ಸ್ವತಃ ಸೀತಾದೇವಿ ಯಾರು? ಲಕ್ಷ್ಮೀದೇವಿ. ಮುಂದ ಅದ್ರೊಳಗೆ ಅನೇಕ SMS ಹಾಕ್ತಾರ, ಇದನ್ನ ವಾಟ್ಸಪ್ ಮೆಸೇಜ್ ಕಳಿಸ್ತಾರ ಬೇರೆ ಬೇರೆ ರಾಜರಿಗೆ. ಏನ ಸೀತಾ ಸ್ವಯಂವರವನ್ನು ಮಾಡ್ಲಿಕ್ಕತ್ತೇವಿ, ನೀವೆಲ್ಲ ಬನ್ನಿ ಅಂತ. ಅವೆಲ್ಲ ಮೆಸೇಜ್ ಎಲ್ಲ ಹೋಗ್ತಾವ, ಎಲ್ಲ ಬರ್ತಾರ. ಅನೇಕ ರಾಜರು ಬರ್ತಾರ. ಅಯ್ಯೋ ಸೀತೆನ ನಾನ್ ನೋಡ್ತೇನೆ, ನಾ ಮದುವೆ ಮಾಡ್ಕೊಳ್ತೇನೆ, ಶಿವಧನುಷ್ ನಾ ಎತ್ತೇನೆ ಅಂತ ಬಂದಂತ ವೀರಾದಿ ರಾಜರೆಲ್ಲ ಎತ್ತಲಿಕ್ಕೆ ಹೋಗ್ತಾರ. ಎತ್ತಲಿಕ್ಕೆ ಆಗೋದೇ ಇಲ್ಲ, ಅವ್ರು ಮುಟ್ಲಿಕ್ಕೆ ಆಗೋದಿಲ್ಲ. ಅವರೆಲ್ಲ ಮಲಮೂತ್ರಾದಿಗಳನ್ನೆಲ್ಲ ಮಾಡ್ಕೊಂಡ್ರಂತೆ ಎತ್ತಲಿಕ್ಕೆ ಹೋಗಿ ರಾಜರೆಲ್ಲ. ಅವರೆಲ್ಲ ಅಸಹ್ಯಾಗಿ ಒಳಗ ಹೋಗಿ ಎಲ್ಲ ಸುಮ್ಮನೆ ಕುತ್ಕೊಂಡ್ರು. ಆಮೇಲೆ ಯಾರು ಎತ್ತಲಿಕ್ಕೆ ಇಲ್ವಾ? ಜನಕ ಮಹಾರಾಜರು ಹೇಳ್ತಾರೆ, ಯಾರು ಎತ್ತವರು ಯಾರು ಇಲ್ವಾ? ಯಾಕಿಲ್ಲ? ತ್ರಿಲೋಕಾಧಿಕಾರಿ, ತ್ರಿಲೋಕದ ರಾಜ ಯಾರು? ನಾನು ರಾವಣ. ನಾನಿದ್ದೇನೆ ನಾನು ಎತ್ತೇನೆ. ಎಲ್ಲಾ ಕಡೆ ಹಿಂಗ ನೋಡ್ತಾನೆ. ಅವನ್ನೆಲ್ಲ ಕೂತಿರುವಂತ ರಾಜರೆಲ್ಲ ಅವನ ಮನೆ ಅವರೆಲ್ಲ ಸ್ವರಗಿ ಸುಣ್ಣಾಗಿ ಕೂತಾರ. ಎತ್ತಲಿಕ್ಕೆ ಆಗದಾನ. ಅವ್ರ ಮುಖ ನೋಡಿ ನಗ್ತಾನ. ಆಮೇಲೆ ಒಂದ್ ಕಡೆಗೆ ನೋಡ್ತಾನೆ, ಸೀತಾದೇವಿ ನೋಡ್ತಾನ. ನಾನು ಮದುವೆ ಆಗ್ತೇನೆ ಅವಳನ್ನ, ನಾನು ಎತ್ತೇನೆ ಅಂತ ಅಹಂಕಾರದಿಂದ ಬೀಗ್ತಾನೆ. ಬರ್ತಾನೆ, ಎಡಗೈ ಹಾಕ್ತಾನೆ, ಹಿಂಗೆ ಎತ್ತಲಿಕ್ಕೆ ನೋಡ್ತಾನೆ. ಅವು ಬೆರಳುಗಳನ್ನು ಸೇರಿಸಿ ಆ ಬಾಣನ ಧನುಷನ್ನ ಮೇಲೆ ಎತ್ತಲಿಕ್ಕೆ ಹಿಂಗ್ ಪ್ರಯತ್ನ ಮಾಡ್ತಾನೆ. ಆಗ್ತಾ ಇಲ್ಲ, ಎಡಗೈಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಎಡಗೈಯನ್ನು ಬಿಟ್ಟು ಬಲಗೈ ಹಾಕ್ತಾನೆ. ಬಲಗೈ ಎತ್ತಲಿಕ್ಕೆ ನೋಡ್ತಾನೆ, ಅದು ಆಗ್ತಾ ಇಲ್ಲ. ಈಗ 2 ಕೈ ಆಗ್ತಾ ಇಲ್ಲ. ಹಿಂದ್ ನೋಡ್ತಾ ಇದ್ದಾನೆ, ಇವರೆಲ್ಲ ನೋಡ್ತಾ ಇದಾರಂತ. 2 ಕೈ ಹಾಕಿ ಅಂತ ಎತ್ತಾನೆ. ಸ್ವಲ್ಪ ಹೇಳ್ತದ, ಅದು ಬೆರಳುಗಳು ಸೇರ್ಕೊಡ್ತಾವ, ಅದ್ರ ಅಡಿಯಲ್ಲಿ ಸೇರ್ಕೊಡ್ತಾವ. ಶಿವನಿಗೆ ಅನಿಸ್ತದ, ಅಲ್ಲ ಇವ ಎತ್ತಿದಂದ್ರ ಮತ್ತೆ ಶಿವ ಎಂದ ಅನ್ಕೊಂತಾನೆ. ಇವ ಎತ್ತಿಂದ ಅಂತಂದ್ರ ರಾಮ್ ಬಂದಿರುವಂತ ಉದ್ದೇಶ ಏನು? ಹಾಗಾದ್ರೆ ಹಂಗಾಗುದಿಲ್ಲ ಅಂತ ಹೇಳ್ಬಿಟ್ಟು ಶಿವ ಏನ್ ಮಾಡಿದಂತ
ಬಿಲ್ಲಿನ ಒಳಗಡೆ ಹೋಗಿ ಅವತ್ಕೊಂಡು ಕೊಟ್ರು. ಅದರಿಂದ ಏನಾಗ್ತದೆ, ಅದು ಯಮಭಾರ ಆಯ್ತು, ಸಿಕ್ಕಾಪಟ್ಟೆ ಭಾರ ಆಯ್ತು. ಅವ ಯಾವಾಗ ಹಿಂಗ್ ಮೇಲೆ ಎತ್ತಿದ್ದ ಬೆರಳುಗಳು ಅಡಿಯಲ್ಲಿ ಸಿಕ್ಕಾಕೊಂಡು ಹಮ್ಕೋ ಬಚಾ, ನಮ್ಮನ್ನ ಯಾರಾದ್ರೂ ರಕ್ಷಣೆ ಮಾಡಿ ಅಂತ ಜನಕ್ ಮಹಾರಾಜ್ ಏನ್ ಮಾಡಿದ, ಅವನ ಸೈನಿಕರನ್ನೆಲ್ಲ ಕಳಿಸಿ ಏನ್ ಹೇಳಿದ, ಎತ್ತಿ ಅವನ್ನ ರಿಲೀಸ್ ಮಾಡ್ರಿ ಅಂತ. ಅವರೆಲ್ಲ ಎತ್ತಿ ರಾವಣನ್ನ ಯಾವಾಗ ಹಿಂಗ್ ಎತ್ತಿದ್ರು ಬೆರಳುಗಳ ಬೆರಳುಗಳೆಲ್ಲ ಕ್ರಶ್ ಆಗಿಬಿಟ್ಟಿದ್ವು. ಅಲ್ಲಿ ಎಲ್ಲ ನೋಡಿದ, ನೀನು ಇಲ್ಲಿ ಇರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ ಏನ್ ಮಾಡಿದ, ಅಲ್ಲಿಂದ ಗಾಯವಾಗಿ ಹೋಗಿದ್ದ. ಆ ನಂತರ ಸೀತಾದೇವಿ ನೋಡ್ತಾಳೆ, ಎಲ್ಲ ಅವ್ರ ಶತ್ರುದೊಳಗ ರಾಮ್ ಬರೋದು, ರಾಮ ಲಕ್ಷ್ಮಣ ಮತ್ತೆ ವಿಶ್ವಾಮಿತ್ರ ಜೊತೆಗೆ ಬಂದಿದ್ರಲ್ಲ, ಅವಾಗ ನೋಡಿದ್ರು ಮದುವೆ ಆಗ್ಬೇಕಾದ್ರೆ ಇವನ್ ಮದುವೆ ಆಗ್ಬೇಕಂತ. ಅದನ್ನ ಒಂದೇ ಕಡೆ ನೋಡೋದಲ್ಲಿ ಅವ್ರದ್ದು ಪ್ರೇಮಾಂಕುರ ಆಯ್ತು ಅಂತ. ಲವ್ ಎಟ್ ಫಸ್ಟ್ ಕ್ಲಾಸ್ ಆಯ್ತಂತ. ನೋಡಿದ ಕೂಡ್ಲೇನ ಪ್ರೇಮ ಅಂಕುರ ಆಯ್ತು. ರಾಮನು ನೋಡಿದ, ಎಷ್ಟು ಸುಂದರವಾಗಿದ್ದಾಳೆ ಇವಳು ಅಂತ. ಅವಳು ಕಿಟಕಿಯಿಂದ ನೋಡ್ತಾ ಇದ್ದಾಳೆ, ಅರಮನೆಯ ಕಿಟಕಿಯಿಂದ ಕೆಳಗಡೆ ನೋಡ್ತಾ ಇದ್ದಾಳೆ, ರಾಮ ಮೇಲೆ ನೋಡ್ತಾ ಇದ್ದಾಳೆ. ಆಮೇಲೆ ಸೀತಾದೇವಿ ಅಲ್ಲೇ ಆಸ್ಥಾನದಲ್ಲಿ ನಿಂತ್ಕೊಂಡಿದ್ದಾಳೆ, ರಾಜ್ಯಸಭದಲ್ಲಿ ಇದ್ದಾಳೆ. ಇನ್ಯಾರಿದ್ದಾನೆ ಮತ್ತೆ ಏನತೆ ಜನಕ ಮಹಾರಾಜರು ಹೇಳ್ತಾರೆ, ಇನ್ನು ಯಾರು ಉಂಟಾ? ಅವಾಗ ವಿಶ್ವಾಮಿತ್ರ ಹೇಳ್ತಾನೆ, ನನ್ನ ಶಿಷ್ಯ ರಾಮ, ದಶರಥ ಪುತ್ರ, ಅಯೋಧ್ಯ ರಾಜಕುಮಾರ ಇವ ಇರ್ತಾನೆ. ಇವ ನೋಡಿದ ರಾಮ ಏನತೆ ಸಬಳ, ಅಗದಿ ಉದೋಕ ಕೋಲ್ನಾಗ ಇದ್ದವರು. ಯಾವ್ದೋ ಹಟ್ಟ ಕಟ್ಟ ಅನ್ನುವಂಥದ್ದಿಲ್ಲ, ಬಾಯ್ಸೆಟ್ ಟ್ರೈಸೆಟ್ ಅಂತ ಏನು ಮಸಲ್ಸ್ ಏನ್ ಬೆಳೆಸ್ಕೊಂಡಂತ ಯಾರು ಇಲ್ಲ, ಪೈಲ್ವಾನ್ ಗತೆ ಇಲ್ಲ. ರಾಮ ಮತ್ತು ಲಕ್ಷ್ಮಣ ಅವ್ರು ಇಬ್ರು ಹಂಗಿದ್ದಾರೆ. ನನ್ನ ಶಿಷ್ಯರು ನೋಡ್ತಾರೆ ಅಂತ. ಆಗ್ಬೋದು, ಜನಕ ಮಹಾರಾಜ ಆಗ್ಬೋದು ಅಂತ. ಅವಾಗ ರಾಮ ಬಂದು ಅದನ್ನ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ನೊಳಗೆ ಎಡಗೈಲಿ ಎತ್ತಿದವರು ಅವರಿಗೆ ಹೆದೆ ಏರಿಸೋದು ಅಂದ್ರೆ ಅದನ್ನ ದಾರ ಕಟ್ಟಬೇಕು. ಜೋರಾಗಿ ದಾರ ಕಟ್ಟೋದ್ರಿಂದ ಮೂಲಕ ಏನತ್ತೆ ಮುರಿದು ಹಾಕಿಬಿಟ್ರೆ ಅದನ್ನ ಮುರಿದು ಬಿಡ್ತದೆ. ಅದು ಫ್ರಾಕ್ಷನ್. ಆ ಸೌಂಡ್ ಇಲ್ಲಿ ನೋಡಿ, ಇಷ್ಟೊಂದು ಸೌಂಡ್ ಸೌಂಡ್ ಬಂತ ಅಂತಂದ್ರೆ ಇಡೀ ಬ್ರಹ್ಮಾಂಡದ ಅಂಚಿನಂಚಿನವರೆಗೆ ಹೋಯ್ತು. ಕೋನದ ಮೂಲೆಗೆ ಹೋಗಿ ಮುನ್ ಬ್ರಹ್ಮ ಏನತಿ ಕಮಲದ ಹೂವಿ ಮೇಲೆ ಕುತ್ಕೊಂಡಿದ್ರು. ಅವ್ರು ಕಮಲದ ಹೂವು ಅಲ್ಲೇ ಈಗ ತೆಲಾಡ್ಲಿಕ್ಕೆ ಅವ್ರು ಅನ್ಕೊಂಡ್ರು, ಬ್ರಹ್ಮ ಅಂದ್ರು, ಏನಪ್ಪ ಇದು, ಎಲ್ಲಿಂದ ಬಂತು ಇದು ಇಷ್ಟೊಂದು ಸೌಂಡು, ಇಷ್ಟೊಂದು ಶಬ್ದ? ಅದು ನನ್ನ ಬ್ರಹ್ಮಾಂಡದೊಳಗ, ನನ್ನ ಭೌತಿಕ ಜಗತ್ತಿನೊಳಗೆ ಎಲ್ಲೇ ಯಾರ್ದು ಅಂತ ನೋಡಿದ್ರ, ನನ್ನ ಭಗವಾನ್, ಸ್ವಯಂ ಭಗವಾನ್ ಇದನ್ನ ಕೆಲಸ ಮಾಡಿದ್ದಾರೆ. ಅಲ್ಲಿಂದನ ಅವ್ರ ಹೂಗಳನ್ನು ಸುರಿಸಿದ್ರಂತ ಭಗವಾನ್. ಆ ಸೌಂಡು ಸೀತಾದೇವಿ ಕೇಳಿಸ್ಲಿಲ್ಲ. ಯಾಕೆಂದ್ರೆ ಸೀತಾದೇವಿ ರಾಮನ ಒಂದು ಇದ್ರೊಳಗ ಮಗ್ನ ಆಗಿಬಿಡಿಲ್ಲ. ಅವಳು ನಾ ಮಾಡ್ಕೊಳ್ಳೋದಾದ್ರೆ ರಾಮನ್ನ ಈ ರೀತಿ ಇರುವಂತ ವ್ಯಕ್ತಿನ ಮದುವೆ ಆಗ್ಬೇಕು ಅಂತ ಅವಳು ಅದೇ ಗುಂಗಿನೊಳಗನ ಇದ್ದಾಳೆ. ಅವಳು ಆ ಭ್ರಮೆಯೊಳಗ ಇದ್ದಾಳೆ, ಆ ಭ್ರಮದೊಳಗನ ತೇಲಿ ಹೋಗ್ಬಿಟ್ಟಿದ್ದಾಳೆ. ಇಲ್ಲಿ ಸಭಾದಲ್ಲೇನೆ ಕುತ್ಕೊಂಡಿದ್ದಾಳೆ, ಹೂವಿನ ಹಾರ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಯಾರು ಅದನ್ನ ಮುರಿತಾರೆ ಅವ್ರಿಗೆ ಕೊರಳಿಗೆ ಹಾರ ಹಾಕ್ಬೇಕಂತ. ಆದ್ರೆ ಅವಳ ಯೋಚನೆಗಳೆಲ್ಲ ತೇಲಿ ಹೋಗ್ತಾ ಇದ್ದಾವೆ. ಎಲ್ಲಿದ್ದಾಳ ಅದೆಲ್ಲ ಮರೆತು ಹೋಗ್ಬಿಟ್ಟಿದೆ. ಅವಾಗ ಯಾವಾಗ ಸೌಂಡ್ ಬಂತಂದ್ಬಿಡ್ಲೆ ಅವ್ರ ಸಹಲಿಗಳು ಅದರಲ್ಲ, ಅಲ್ಲಿ ನೋಡಲ್ಲಿ ಶಿವಧನಸ್ಸನ್ನು ಮುರಿದು ಹಾಕಿದ್ರು, ಹೆದೆ ಇರಿಸಿದ್ರು, ಎತ್ತಿದ್ರು. ಯಾರು ಎತ್ತಿದ್ರು? ಅವನು ಯಾರಪ್ಪ? ಅವನು ಎತ್ತಿದವನು ನಾನ್ ನೋಡಿದ ವ್ಯಕ್ತಿಯನ್ನು ಬಿಟ್ಟು ಇನ್ನೊಬ್ಬ ಅವನು ಮದುವೆ ಮಾಡಿಕೊಳ್ಳೋದು ಹೇಗೆ ಅಂತ. ಅವಾಗ ಏನತಿ ಗೊಂಗಟ್ ಹಾಕೊಂಡಿದ್ಲಲ್ಲ, ಗೊಂಗಟ್ನಿಂದ ನೋಡಿದಾಗ ಎತ್ತಿದ ವ್ಯಕ್ತಿ ಬೆಳಿಗ್ಗೆ ನೋಡಿದ್ರಲ್ಲ, ಅದೇ ರಾಮ. ಅಡ್ಡಿಲ್ಲ. ಹಾಗಾದ್ರೆ ರಾಮನಿಗೆ ಚಿಂತೆ ಆಯ್ತಂತೆ. ರಾಮ ಹೇಳಿದ, ಜನಕ ಮಹಾರಾಜ, ನನ್ನ ಮಗಳನ್ನ ನಿನಗೆ ಧಾರೆಯಾಗಿ ನಾನು ಎರೆದು ಕೊಡುತ್ತೇನೆ. ಕಂಡೀಷನ್, ಈ ಕಂಡೀಷನ್ ನಾನು ಒಪ್ಪೋದಿಲ್ಲ. ನಾನು ಇದನ್ನ ಬಿಲ್ಲನ್ನ ಎದ್ದು ಉದ್ದೇಶ ನಿನ್ನ ಮಗಳು ಮದುವೆ ಆಗ್ತೇನಂತ ನನ್ನ ಸಲುವಾಗಿ ನಾ ಬಿಲ್ಲನ್ನ ಎತ್ತಿಲ್ಲ. ನನ್ನ ಗುರುಗಳು ಹೇಳಿದಾರಂತ ಹೇಳ್ಬಿಟ್ಟು ನಾ ಗುರುಗಳಿಗಾಗಿ ನಾನು ಈ ಬಿಲ್ಲನ್ನ ಎತ್ತಿದ್ದೇನೆ, ನಾನು ಧನುಷನ್ನ ಎತ್ತಿದ್ದೇನೆ. ರಾಮನಿಗೆ ಏನ್ ಚಿಂತೆ ಇತ್ತದು, ನಾ ಮದುವೆ ಆಗೋದು ಇನ್ನೊಬ್ಬಳಿಗೆ, ಅವಳನ್ನ ಮದುವೆ ಆಗ್ಬೇಕಂತ, ಇವಳನ್ನೇನು ಮದುವೆ ಆಗೋದು, ಇದೇ ಹಂಗೆ ಅಂತ. ಅವಾಗ ಏನೈತಿ, ಸೀತಾದೇವಿ ಮಾಡಿಲ್ಲಂತೆ, ಆ ಗುಂಗುಟ್ ಹಾಕೊಂಡಿದ್ರಲ್ಲ ಮೇಲ್ಗಡೆ ಹಿಂಗ್ ಕವರ್ ಮಾಡ್ಕೊಂಡಿದ್ರಲ್ಲ, ಅದನ್ನ ಸ್ವಲ್ಪ ಮೇಲೆ ಎತ್ತಿದ್ರಂತೆ. ಎತ್ತಿದ ಕೂಡಲೇ
ರಾಮ ನೋಡಿದ, ಓ ಇವಳೇನಾ. ಅವಾಗ ಏನದೆ ಅಗದಿ ನಾಚಿಕೆಯಿಂದ ಮುಖನ ಕೆಳಗಿಟ್ರಂತೆ. ಇದನ್ನ ಏನತಿ ವಿಶ್ವಾಮಿತ್ರರು ನೋಡಿದ್ರು. ಒಮ್ಮೆ ಸೀತಾದೇವಿ ನೋಡಿದ್ರು, ಒಮ್ಮೆ ರಾಮನ್ ನೋಡಿದ್ರು. ವಿಶ್ವಾಮಿತ್ರರು ನಗ್ತಾ ಹೇಳಿದ್ರು, ಆಯ್ತು ಅಂತ. ನಾವು ದಶರಥ ಮಹಾರಾಜರಿಗೆ ಸಂದೇಶ ಕಳಿಸ್ತೇವೆ. ದಶರಥ ಮಹಾರಾಜರ ಒಂದು ಆಜ್ಞೆಯ ಮೇರೆಗೆ ಈ ಮದುವೆಯ ಕಾರ್ಯಕ್ರಮ ಮುಂದುವರಿಲಿ ಅಂತ. ಹಿಂಗ ಶಿವಧನುಷನಾಗಿ ಸೇವೆ ಮಾಡಿರುವಂಥದ್ದು, ಯುದ್ಧ ಮಾಡಿರುವಂಥದ್ದು ಅಂದ್ರೆ ಬೇರೆ ಬೇರೆ ಕಾರ್ಯ. ಅಂದ್ರೆ ನೋಡಿ, ಭಕ್ತನ ಹೆಂಗಿರ್ತಾನಂದ್ರೆ ಆ ಪ್ರಸಂಗವನ್ನ ರಸವತ್ತಾಗಿ ಹೆಚ್ಚಿಗೆ ಆಗ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ವೈಷ್ಣವರು ಮಾಡ್ತಾರೆ. ಇನ್ನೂ ಅಷ್ಟು ರಸ ಅದರಿಂದ ಹರಿದು ಬರ್ಬೇಕು. ಆ ಪ್ರಸಂಗದ ರಸ, ಮಾರ್ಮಿಕ ಒಂದು ರಸ ಹೆಚ್ಚಿಗೆ ಆಗ್ಬೇಕು. ಆ ಹೆಚ್ಚಿಗೆ ಆಗೋಲಿಕ್ಕೆ ಏನ್ ಕಾರಣ ಆಗ್ತದೆ ಅದನ್ನ ಮಾಡ್ಲಿಕ್ಕೆ ಶಿವ ಯಾವಾಗ್ಲೂ ಕಾತರರಾಗಿ, ಶಿವ ಯಾವಾಗ್ಲೂ ಈ ಭಾಗವತಂ ಕ್ಲಾಸ್ ಕೊಡ್ತಾನೆ ಇರ್ತಾರೆ. ಪಾರ್ವತಿ ದೇವಿನ ತೊಡೆ ಮೇಲೆ ಕುಂದಿರಿಸಿಕೊಂಡು ಕ್ಲಾಸ್ ಕೊಡ್ತಾರಂತೆ. ಆ ಕ್ಲಾಸ್ ಕೇಳಲಿಕ್ಕೆ ಸುಖದೇವ ಗೋಸ್ವಾಮಿಗಳು, ನಾರದ ಮಹರ್ಷಿಗಳು, ಅನೇಕ ಮಹರ್ಷಿಗಳು ಆ ಕ್ಲಾಸಸ್ ಅನ್ನು ಕೇಳಿಸ್ಕೊಡ್ತಾರೆ. ಬ್ರಹ್ಮ, ಈ ಇಂಥ ದೊಡ್ಡ ದೊಡ್ಡ ಮಹಾನ್ ಶ್ರೋತವ್ಯ ಗಣಗಳಿರ್ತದೆ. ಆ ಶ್ರೋತವ್ಯ ಗಣಗಳಿಗೆ ವೈರಾಗ್ಯದ ಜೀವನವನ್ನ ಹೇಳ್ಕೊಡ್ಲಿಕ್ಕೆ ಯಾರಿಗೆ? ಇವರೆಲ್ಲ ಯಾರು? ಮಾಯಾದೇವಿಯ HOD, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ದ ಮಾಯಾದೇವಿ. ನಮ್ಗೆ ಒಂದು ಬರೀ ಒಂದು ಮಾಯಾಗೇನ ನಾವು ಇದು ಹೋಗ್ಬಿಡ್ತೀವಿ ನಾವು ಭೌತಿಕ ಜಗತ್ತಿನವರು. ಅಂತ ಮಾಯಾದೇವಿಯ HOD, ಹೆಡ್ ಆಫ್ ಡಿಪಾರ್ಟ್ಮೆಂಟ್, ಅವ್ರನ್ನ ತೊಡೆ ಮೇಲೆ ಕುಂದಿರಿಸಿಕೊಂಡು ಭಾಗವತ ಕಥಾ ಮಾಡ್ತಾರೆ. ಅವರು ವೈರಾಗ್ಯದ ಬಗ್ಗೆ, ಅಂದ್ರೆ ಎಷ್ಟೊಂದು ಮಹಾನ್ ವ್ಯಕ್ತಿ ಅಂತ. ಮೇಲೆ ಅನೇಕ ದೇವತೆಗಳು ಶಿವನಿಗೆ ಹೂವುಗಳನ್ನು ಬಿಡಿಸಿ ಹಾಕ್ತಾರಂತೆ. ಇಂಥ ಮಹಾನ್ ವೈರಾಗಿ ಅಂತ. ಚಿತ್ರಕೇತು ಮಹಾರಾಜರು ಆಕಾಶ ಮಾರ್ಗವಾಗಿ ವಿಮಾನದಲ್ಲಿ ಹೋಗ್ತಾ ಇದ್ರು. ಹೋಗ್ಬೇಕಾದಾಗ ಶಿವನ್ ನೋಡಿ ನಕ್ರಂತೆ. ನಕ್ ಕೂಡ್ಲೆ ಪಾರ್ವತಿ ನೋಡಿದ್ಲು. ತೊಡೆ ಮ್ಯಾಗ ನಾ ಕುಂತೀನಿ ಅಂತ ನೋಡ್ಬಿಟ್ಟು ನಗ್ತಾ ಇದ್ದಾನಿವ ಅಂತ ಹೇಳ್ಬಿಟ್ಟು ಅವರಿಗೆ ಶಾಪ ಕೊಟ್ರು. ನೀನು ರಾಜನಾಗ್ಲಿಕ್ಕೆ ಯೋಗ್ಯ ಅಲ್ಲ, ರಾಕ್ಷಸನಾಗ್ಲಿಕ್ಕೆ ಯೋಗ್ಯ ಅಂತ. ಅವ ಎಂತ ವೃತ್ರಾಸುರ ರಾಕ್ಷಸ ಆಗಿಬಿಡ್ತಾನೆ. ಆದ್ರೆ ಚಿತ್ರಕೇತು ಮಹಾರಾಜ್ ಉಲ್ಟಾ ಶಾಪ ಕೊಡ್ಬೋದಾಗಿತ್ತು. ಅವರು ಕೂಡ ಅಷ್ಟೊಂದು ಶಕ್ತಿ ಇತ್ತು. ಆಕ್ಚುಲಿ ಇವರು ಎಷ್ಟೊಂದು ಮಹಾನ್ ವೈರಾಗಿಗಳು. ಪಾರ್ವತಿ ದೇವಿ ತೊಡೆ ಮೇಲೆ ಕುಡಿಸ್ಕೊಂಡು ಭಗವದ್ ಕಥಾ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಖುಷಿಯಿಂದ ಅವ್ರು ನಕ್ರೆ ಹೊರತು ಯಾವುದೇ ಒಂದು ದುರುದ್ದೇಶದಿಂದ ಅವ್ರು ನಗ್ಲಿಲ್ಲ ಅಂತ. ಆದ್ರೂ ಕೂಡ ಪಾರ್ವತಿ ದೇವಿ ಸ್ವಯಂ ನನಗೆ ಶಾಪ ಕೊಟ್ಟಿದ್ದಾರೆ ಅಂದ್ರೆ ಅದರಿಂದ ನನಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ಅದನ್ನ ಸ್ವೀಕಾರ ಮಾಡಿದ್ರು. ಅವ್ರು ಮುಂದೆ ರುದ್ರಾಸುರಾಗಿ ಹುಡ್ತಾರೆ. ರುದ್ರಾಸುರ ಮತ್ತು ಇಂದ್ರನ ನಡುವೆ ಯುದ್ಧ ನಡೀತಿದೆ. ಆ ಯುದ್ಧದೊಳಗೆ ಹೇಳ್ತಾನೆ, ಎಷ್ಟೋ ಸಾವಿರಾರು ವರ್ಷಗಳವರೆಗಿನೂ ಅವ್ನು ಕುತ್ತಿಗೆ ಕಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಇಂದ್ರ, ಆದ್ರೂ ಆಗ್ತಾ ಇಲ್ಲ. ಇಂದ್ರಗ ಸಿಟ್ಟು, ಕ್ರೋಧ ಇದೆಲ್ಲ. ಆದ್ರೆ ರುದ್ರಾಸುರ ಸಾಯ್ಬೇಕಾದ್ರೂ ಕೂಡ ಖುಷಿಯಿಂದ ಆಗಿ ಸಾಯ್ಲಿಕ್ಕೆ ಅವಾಗ ಕೇಳ್ತಾನೆ ಇಂದ್ರ, ಯಾಕೆ ನಿನ್ಗೆ ಇಷ್ಟೊಂದು ಖುಷಿ ಆಗ್ಲಿರ್ತದ? ಇಂದ್ರ ಹೇಳ್ತಾನೆ ರುದ್ರಾಸುರ, ನೋಡಪ್ಪ, ನಾನು ಸಾಯ್ಲಿಕತ್ತೇನೆ, ನಾನು ಸತ್ನೆ ಅಂದ್ರೆ ಮತ್ತೆ ನಾನು ಭಕ್ತರಾಗಿ ಹೋಗ್ತೇನೆ, ಭಗವದ್ಧಾಮಕ್ಕೆ ಹೋಗ್ತೇನೆ. ನೀನೇನಾದ್ರೂ ಯುದ್ಧ ಮುಗಿತಂದ್ರೆ ಮತ್ತೆ ನೀನ್ ರಾಜನಾಗಿ ಉಳಿತೀಯ. ನಿನಗೆ ಅಧಿಕಾರದ ಒಂದು ಆಸೆ ಉಂಟು, ನನಗೆ ಅಧಿಕಾರದ ಆಸೆ ಇಲ್ಲ. ನನಗೆ ಭಗವದ್ಧಾಮಕ್ಕೆ ಹೋಗ್ಬೇಕಾಗಿದೆ, ಭಗವಾನನ ಪದತೆಯನ್ನ ಸೇರ್ಬೇಕಾಗಿದೆ. ಅದಕ್ಕಾಗಿ ನಾ ಖುಷಿ ಅನುಭವಿಸ್ತಾ ಇದ್ದೀನಿ. ಭಕ್ತರು ಯಾವುದೇ ಸಂಕಟ ಒಂದು ಸ್ಥಿತಿ ಒಳಗಾದ್ರೂ ಕೂಡ ಖುಷಿಯಾಗಿರ್ತಾರೆ ಅಂತ. ಪ್ರಭುಪಾದವರು ಅಮೆರಿಕ ಹೋಗ್ಬೇಕಾದ್ರೆ ಅವ್ರಿಗೆ ಅನೇಕ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಅದನ್ನ ಅನುಭವಿಸನು ಕೂಡ ಪ್ರಭುಪಾದವರು ಅಮೆರಿಕದಲ್ಲಿ ಹೋಗಿ ಪ್ರಚಾರ ಮಾಡಿದ್ರು. ಭಗವಾನನ ಒಂದು ಖುಷಿಗಾಗಿ ಅವರು ಖುಷಿ ಪಟ್ಟರು ಅಂತ. ಎಷ್ಟೋ ದುಃಖಗಳಿದ್ರು ಕೂಡ ಆ ದುಃಖಗಳನ್ನು ಸುಖವಾಗಿ ಪರಿವರ್ತಿಸುವಂತ ಒಂದು ಕಲಾ ಭಕ್ತರಲ್ಲಿ ಸಿದ್ಧಿಸ್ತದ, ಇಲ್ಲ ಬೇರೆದವರಿಗೆ ಆಗುದಿಲ್ಲ. ಹಿಂಗ ಶಿವ ಯಾವಾಗ್ಲೂ ಲಾಲಾತಾಗಿರ್ತಾರ ಸೇವಾ ಮಾಡ್ಲಿಕ್ಕೆ. ಸ್ವಯಂ ಮಹೇಶ ಸಸುರಾನ್ನಗೇಶ ಸಖಾ ಧನೇಶ ತನಯೋ ಗಣೇಶ ತಥಾಪಿ ಭಿಕ್ಷಾಟನೇವ ಶಂಭು ಬಲಿ ಸೇವಂ ಈಶ್ವರಂ ಇಚ್ಛಾ. ನೋಡಿಲೆ, ಸ್ವಯಂ ಮಹೇಶ
ಸ್ವಯಂ ಮಹೇಶ ಶಿವ ಕಂಟ್ರೋಲರ್, ಈ ಭೌತಿಕ ಜಗತ್ತಿನ ಕಂಟ್ರೋಲ್ ಯಾರು ಕಂಟ್ರೋಲ್ ಮಾಡ್ತಾರ? ದೇವಿ ಮಹೇಶ ಹರಿಧಾಮ ಶ್ರುತೇಶು ತೇ ತೇ ಪ್ರಭಾವ ನಿತಿಯ ವಿಹಿತಾಶ್ಚಯನ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ. ದೇವಿ ಜಗತ್ತು, ಈ ಜಗತ್ತನ್ನ ದೇವಿ ಕಂಟ್ರೋಲ್ ಮಾಡ್ತಾರ. ದೇವಿಯನ್ನು ಕಂಟ್ರೋಲ್ ಮಾಡೋರು ಯಾರು? ಮಹೇಶ ಕಂಟ್ರೋಲ್ ಮಾಡ್ತಾರೆ. ಮಹೇಶನ ಮೇಲೆ ಹರಿಧಾಮಗಳು, ಹರಿಧಾಮ ಅಂದ್ರೆ ವೈಕುಂಠ ಧಾಮಗಳು ಎಲ್ಲ ಉಂಟು. ಅವನ ಸಸುರಾನ್ ನಗೇಶ. ನಗೇಶ್ ಅಂದ್ರೆ ಹಿಮಾಲಯ ರಾಜ ಯಾರದ್ರ? ಪರ್ವತರಾಜನ ಮಗಳನ್ನು ಮದುವೆಯಾಗಿ ಅಂದ್ರೆ ಹಿಮಾಲಯಗೆ ಅಳಿಯನಾಗಿದ್ದಾನೆ. ತದಾಪಿ ಅವನ ಮಗ ಯಾರದರ? ಅವನ ಮಗ ಗಣೇಶ. ಇಷ್ಟೆಲ್ಲ ಇದ್ದು ಕೂಡ ಅವನು ಏನ್ ಮಾಡ್ತಾನೆ? ಶಂಭು ಭಿಕ್ಷಾಟನೆ ಮಾಡ್ತಾನೆ. ಇದು ಯಾರು? ಅವನ ಇಚ್ಛಾ ಪ್ರಕಾರ. ಹಿಂಗ ಪಾರ್ವತಿ ದೇವಿ ಒಮ್ಮೆ ನಮಗೆ ಬರೀ ಹಿಂಗ ಇರುತ್ತಿರು, ಅಥವಾ ನಾವು ಇಲ್ಲೇ ಸ್ಮಶಾನದಲ್ಲೇ ಇರುವುದು, ಅಥವಾ ಹಿಮಾಲಯದಲ್ಲೇ ಇರುವುದು, ಬೇರೆ ನಮ್ಗೇನಾದ್ರು ಮನೆ ಮಾಡ್ತಾರೆ ಅಂದ್ರೆ ರಾಜಕುಮಾರಿ ಪಾರ್ವತಿ ದೇವಿ ಪರ್ವತರಾಜನ ಮಗಳು. ರಾಜಕುಮಾರಿ ಅಂದ್ರೆ ಮತ್ತೆ ಅವಳಿಗೆ ಏನಾದ್ರು ಇರಲಿಕ್ಕೆ ವಸತಿ ವ್ಯವಸ್ಥೆಗಳು ಒಳ್ಳೇದಾಗಬೇಕಲ್ಲ. ಅದಕ್ಕೆ ಶಿವ ಏನ್ ಮಾಡಿದ? ಒಂದು ವಿಶ್ವಕರ್ಮಗೆ ಹೇಳಿದಪ್ಪ, ಒಂದು ಮನೆಗೆ ಮಾಡೋ. ವಿಶ್ವಕರ್ಮ ಒಳ್ಳೆ ಅರಮನೆಯನ್ನ ಕಟ್ಟಿಕೊಟ್ರು. ಅರಮನೆಯ ಒಂದು ಉದ್ಘಾಟನೆಗೆ ಎಲ್ಲ ದೇವತೆಗಳನ್ನೆಲ್ಲ ಕರೆದ್ರು. ಎಲ್ಲರೂ ಬಂದವರಿಗೆಲ್ಲ ಉಚಿತ ಭೋಜನಾದಿಗಳನ್ನೆಲ್ಲ ಕೊಟ್ಟು, ಅವರಿಗೆ ಉಡುಗೊರೆಗಳನ್ನೆಲ್ಲ ಕೊಟ್ಟು ಕಳಿಸಿದ್ರು. ಅದ್ರಾಗ ಅನೇಕ ಮಂದಿ ಬ್ರಾಹ್ಮಣರು, ವೈಷ್ಣವರೆಲ್ಲರೂ ಬಂದಿದ್ರು. ಅವ್ರಿಗೆಲ್ಲರಿಗೂ ಕೊಡುಗೆಗಳನ್ನ ಕೊಡ್ತಾ ಹೋದ್ರು. ಕೊನೆಗೆ ಕೊಡ್ತಾ ಎಲ್ಲವೂ ಆಗ್ತಾ ಹೋಯ್ತು. ಕೊನೆಗೆ ಒಬ್ಬ ಬ್ರಾಹ್ಮಣ ಉಳಿದ. ಏನ್ ಬೇಕಪ್ಪ ನಿನಗೆ ಅನ್ನ? ಇಲ್ಲ, ನನಗೆ ಮನೆ ಇರ್ಲಿಲ್ಲ. ಹೌದಾ, ಮನೆ ಇಲ್ಲ? ತಗೊಂಡು ಇದನ್ನೇ ಮನೆ ತಗೊಂಡು ಹೋಗು ಅಂತ ಮನೆಯೇ ಕೊಟ್ಟು ಅಷ್ಟೊಂದು ವೈರಾಗ್ಯ ಶಿವ. ಇಷ್ಟೆಲ್ಲ ವೈರಾಗ್ಯದ ಜೊತೆಗೆ ಶಿವನ ಒಂದು ಫ್ಯಾಮಿಲಿ ಮಂಡಳಿ ಹೇಗಿರ್ತದೆ ಅಂದ್ರೆ ನೋಡ್ರಿ, ಶಿವನ ವಾಹನ ಎತ್ತು ನಂದಿ, ಪಾರ್ವತಿ ದೇವಿ ವಾಹನ ಸಿಂಹ, ಗಣಪತಿಯ ವಾಹನ ಇಲಿ, ಷಣ್ಮುಖನ ವಾಹನ ನವಿಲು. ಶಿವನ ಕೋಳಲ್ಲಿ ಹಾವು ಉಂಟು. ಹಾವನ್ನು ನವಿಲು ತಿಂತದ, ಹಾವು ಇಲಿನ ತಿಂತದ, ಇಲಿನ ತಿಂತದ. ಇನ್ನ ಈ ನಂದಿ ಅಂದ್ರೆ ಎತ್ತನ್ನ ಸಿಂಹ ತಿಂತದ. ಇವೆಲ್ಲವೂ ವಿರೋಧ ಭಾಷೆಗಳು ಎಲ್ಲವೂ. ಆದ್ರೂ ಕೂಡ ಎಷ್ಟೆಲ್ಲ ಮತಭೇದಗಳು ಅಥವಾ ವಿರೋಧ ಭಾಷೆಗಳಿದ್ರು ಕೂಡ ವೈಷ್ಣವರಲ್ಲಿ ಎಷ್ಟೊಂದು ಅನ್ಯೋನ್ಯತೆ, ಏಕತೆ ಇದೆ ಅಂತ. ಎಷ್ಟೆಲ್ಲ ವಿರೋಧ ಭಾಷೆಗಳಿದ್ರು ಅವೆಲ್ಲ ವೈರತ್ವಗಳನ್ನು ಮರೆತು ಭಗವಾನನ ಸೇವೆಯಲ್ಲಿ, ಭಗವಾನನ ನಾಮ ತೋಳೋದ್ರಲ್ಲಿ ಅವೆಲ್ಲ ವೈರತ್ವಗಳೆಲ್ಲ ಮರೆತು ಹೋಗ್ತಾವ. ಆದ್ದರಿಂದ ಶಿವ ಯಾವಾಗಲೂ ಈ ಪ್ರೇತ, ಭೂತ, ದೈವಾದಿಗಳಿಗೆಲ್ಲ ಯಾವಾಗಲೂ ಈ ಕ್ಲಾಸಸ್ ಕೊಡ್ತಾ ಇರ್ತಾರೆ. ಕ್ಲಾಸ್ ಕೊಟ್ಟು ಅವ್ರಿಗೆ ಅವರ ಜೀವನಕ್ಕೆ ಬೇಕಾಗಿರುವಂತ, ಅಂದ್ರೆ ಆ ಜೀವಿಗೆ ಬೇಕಾಗಿರುವಂತ ಶರೀರ ಕೊಡೋ ಸಲುವಾಗಿ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಹಿಂಗ ಶಿವನ ಮಂದಿರದಲ್ಲಿನೂ ಕೂಡ ಈ ರೀತಿ ಒಂದು ಎರಡು ರೀತಿ ಕೈಲಾಸ ಅಂತ. ಈಗ ನಮ್ದು ಭೌತಿಕ ಜಗತ್ತನ್ನ ಕ್ರಾಸ್ ಮಾಡಾದ್ಮೇಲೆ ಬ್ರಹ್ಮಜ್ಯೋತಿ ಅಂತ ಬರ್ತದ. ಈ ಭೌತಿಕ ಜಗತ್ತು ಅಂದ್ರೆ ಬ್ರಹ್ಮಜ್ಯೋತಿ ಅಂದ್ರೆ ಆಧ್ಯಾತ್ಮಿಕ ಜಗತ್ತದ ಪ್ರಭಾವಳಿ. ಈಗ ಒಂದು ಲೈಟ್ ಆಯ್ತು ಅಂದ್ರೆ ಲೈಟಿನ ಒಂದು ಸುತ್ತ ಒಂದು ರೌಂಡ್ ಬಿದ್ದಿರುವಂತ ರೇಖೆ. ನಾವು ದೂರದಿಂದ ಎಲ್ಲೋ ನೋಡ್ತಾ ಇದ್ದೀವಿ, ದೂರದಿಂದ ಒಂದು ಬೆಳಕು ಕಾಣಿಸ್ತದೆ. ಆ ಬೆಳಕು ಕಾಣಿಸೋದ ಬ್ರಹ್ಮಜ್ಯೋತಿ. ಆ ಬ್ರಹ್ಮಜ್ಯೋತಿಯ ನಂತರ ಇರುವುದ ಆಧ್ಯಾತ್ಮಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತು ಪ್ರಥಮವಾಗಿ ಸಿಗುವುದ ಕೈಲಾಸ. ಕೈಲಾಸದೊಳಗನು ಎರಡು ಐತಿ, ಎರಡು ಭಾಗ. ಮೇಲೆ ಕೈಲಾಸ, ಇನ್ನೊಂದು ಅರ್ಧ ಭಾಗ ಮಹಾಕಾಲ ಅಂತ. ಮಹಾಕಾಲ ಅಂದ್ರೆ ಈ ಟೈಮ್, ಈ ಭೌತಿಕ ಜಗತ್ತಿನೊಳಗೆ ಟೈಮ್ ಅನ್ನೋದು ಐತಲ್ಲ, ಟೈಮ್ ಅನ್ನೋದು ಏನೈತಲ್ಲ ಅದು ಶಿವ ಏನ್ ಮಾಡ್ತಾನ? ಮಹಾಕಾಲದ ರೂಪದೊಳಗದ ಶಿವ ಏನ್ ಮಾಡ್ತಾರೆ? ಈ ಭೌತಿಕ ಜಗತ್ತಿನೊಳಗೆ ತಮೋಗುಣ ಅಂದ್ರೆ ರಾತ್ರಿ ತಮೋಗುಣದ ಒಂದು ಜೀವವನ್ನು ಉತ್ಪನ್ನ ಮಾಡ್ಲಿಕ್ಕೆ ಮತ್ತೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶಿವ ಏನಂತೆ ಸೇವಾ ಮಾಡ್ತಾರೆ. ಆ ತಮೋಗುಣದಿಂದಾನೇ ಈ ಭೌತಿಕ ಜಗತ್ತೆಲ್ಲ ಉತ್ಪಾದನೆ ಆಗ್ತದೆ. ಇನ್ನ ತಮೋಗುಣ ಆದ್ಮೇಲೆ ರಜೋಗುಣ ಆದ್ಮೇಲೆ ಸತ್ವಗುಣದಿಂದ ಮಾತ್ರ, ಶುದ್ಧ ಸತ್ವಗುಣಕ್ಕೆ ಬಂದಾಗ ಮಾತ್ರ ನಾವು ಏನೈತಿ ಈ ಭೌತಿಕ ಜಗತ್ತಿನಿಂದ ಬಿಡುಗಡೆ ಆಗ್ತದೆ. ಹಿಂಗ ಈಗ ಮನ್ ಬುದ್ಧಿ ಅಹಂಕಾರ ಅನ್ನಲ್ಲ, ಅಹಂಕಾರ ಅಂತ ಈ ಭೌತಿಕ ಜಗತ್ತನ್ನ ಆವರಿಸಿಕೊಂಡಿದ್ದು.
ಈಗ ಭೌತಿಕ ಜಗತ್ತಿನಲ್ಲಿ ಈ ಕಾಲ ಇದೆ ಅಲ್ಲ, ಈ ಕಾಲ ಎಲ್ಲಾ ಇದ್ರೊಳಗನು ಕ್ಯಾಟಲೈಟ್ ಹಾಕಿ ಕೆಲಸ ಕೊಡ್ತದೆ. ಕ್ಯಾಟಲೈಟ್ ಅಂದ್ರೆ ಒಂದು ರೀತಿ ಮಿಶ್ರಣ. ಈಗ ನಾವು ಬೇರೆ ಬೇರೆ ಪಲ್ಯ ಪದಾರ್ಥಗಳನ್ನ ತಯಾರು ಮಾಡ್ಬೇಕಾದ್ರೆ ಒಂದು ಕ್ಯಾಟಲಾಗ್ ರೀತಿ ಒಳಗೆ ಒಂದು ಉಪಯೋಗ ಮಾಡ್ತೀವಿ. ಏನು ಉಪಯೋಗ ಮಾಡ್ತೀವಿ ಅಂದ್ರೆ ಎಲ್ಲಾ ಕಾಯಿ ಪಲ್ಯ ಜೊತೆಗೆ ನಾವೇನ್ ಮಾಡ್ತೀವಿ, ಆಲೂಗಡ್ಡೆ ಮಿಕ್ಸ್ ಮಾಡ್ತಾ ಹೋಗ್ತೇವೆ. ಯಾಕಂದ್ರೆ ಅದನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು, ಆ ಪಲ್ಯನ ಹೆಚ್ಚಿಗೆ ಮಾಡ್ಲಿಕ್ಕೆ ನಮಗೊಂದು ಆಲೂಗಡ್ಡೆ ಒಂದು ಸಾಧನ. ಆ ರೀತಿ ಕಾಲ ಏನ್ ಮಾಡ್ತದೆ, ಬೇರೆ ಬೇರೆ ಇದ್ರ ಜೊತೆಗೆ ಕೆಲಸ ಮಾಡ್ತದೆ. ಈಗ ಒಂದು ಗಿಡ ಆಗಿ ಹುಟ್ಟಂದ್ರೆ ಗಿಡಕ್ಕೂ ಕೂಡ ಒಂದು ಆಯುಷ್ಯ ಆಗಿ ಉಳಿಬೇಕಾದ್ರೆ ಅದು ಕಾಲ, ಅದ್ರೊಳಗ ಆ ಕಾಲದ ರೂಪದೊಳಗ ಅದ್ರ ಆಯುಷ್ಯ ಆಗಿ ಅದು ಸೇರ್ಪಡೆಗೊಳ್ತದೆ. ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ಟೈಮ್ ಅನ್ನೋದು ಇದೆ. ಟೈಮ್ ಅನ್ನೋದು ಒಳಗಡೆ ಹೊಕ್ಕು ಇದೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಾನೇ ಕಾಲ, ಮೈ ಕಾಲು ಹೇಳುವ ಅರ್ಥ ಏನು? ನಾನೇ ಭಗವಾನ್, ನಾನೇ ಮೃತ್ಯು ಅಂತ. ಹಿಂಗ ಮಹಾಕಾಲ ಮತ್ತು ಕೈಲಾಸ ಅಂತ ಎರಡು ರೀತಿ ವಿಭಾಜನೆ ಮಾಡಿದ್ದೇವೆ. ಈಗ ನಮ್ಮ ಆಧ್ಯಾತ್ಮಿಕ ಜಗತ್ತಿನೊಳಗ ಈಗ ಗೋಲೋಕದೊಳಗ ಕೃಷ್ಣ ರಾಧಾಕೃಷ್ಣ ಒಂದ್ ಕಡೆಗೆ ಗೌರಲೀಲ ಎರಡು ಭಾಗ ಆಗ್ತದೆ. ಗೋಲೋಕ ಧಾಮದೊಳಗನ ಎರಡು ಭಾಗ. ಈ ಕಡೆಗೆ ಚೈತನ್ಯ ಮಹಾಪ್ರಭುಗಳು ಮತ್ತು ಚೈತನ್ಯ ಮಹಾಪ್ರಭುಗಳ ಗೌರಲೀಲಾ ನಡೆಯುವಂತ ಅನಿಸ್ತದೆ. ರಾಧಾಕೃಷ್ಣ ಅವರ ಒಂದು ರಾಧಾ ಲೀಲೆಗಳ ನಡೆಯುವಂತ ಅನಿಸ್ತದೆ. ಎರಡು ಭಾಗಗಳನ್ನು. ಅದೇ ರೀತಿ ಇದು ಕೈಲಾಸದೊಳಗ ಕೈಲಾಸ ಮತ್ತು ಕೈವಲ್ಯ ಅಂತ ಕರಿತೀವಿ, ಮಹಾಕಾಲ ಅಂತ ಎರಡು ರೀತಿ ವಿಭಾಗ ಮಾಡ್ತಾರೆ. ಶಿವ ಈ ಶಿವರಾತ್ರಿ ದಿನ ಈ ಶಿವಲಿಂಗ ಅಂತ ಇದೆಲ್ಲ, ಶಿವಲಿಂಗ ಅಂದ್ರ ಶಿವನ ಪ್ರೈವೇಟ್ ಪಾರ್ಟ್ ಅಲ್ಲವು. ಈ ಪಾರ್ವತಿಯ ಪ್ರೈವೇಟ್ ಪಾರ್ಟು, ಶಿವನ ಪ್ರೈವೇಟ್ ಪಾರ್ಟು ಹಾಗಲ್ಲ. ಅದು ಸಿಂಬಾಲಿಕ್ ಆಗಿ ಅದನ್ನು ತೆಗೆದುಕೊಂಡಿರುವಂತ ಒಂದು ರೂಪ. ಅದು ಏನತಿ ಶಿವರಾತ್ರಿಯ ರಾತ್ರಿ ಪ್ರಕಟ ಆಗ್ತದೆ. ಆದ್ದರಿಂದ ಅದನ್ನು ಶಿವರಾತ್ರಿಯಾಗಿ ಆಚರಣೆ ಮಾಡ್ತಾರೆ. ಆ ಶಿವರಾತ್ರಿಯನ್ನು ಆಚರಣೆ ಮಾಡ್ಬೇಕಾದಾಗ ಒಂದು ದಿನ ಏನಾಯ್ತು, ಚಿತ್ರಭಾನು ಅಂತಂದು ಇಕ್ಷಾಕು ವಂಶದಲ್ಲಿ ಮಹಾನ್ ರಾಜ ಆ ಚಿತ್ರಭಾನು ಏನ್ ಮಾಡ್ತಾರೆ, ಆ ಹೆಂಡತಿ ಮಕ್ಕಳ ಜೊತೆಗೆ ಪೂಜಾ ಮಾಡ್ಲಿಕ್ಕೆ ಶಿವರಾತ್ರಿ ದಿನ ಹೋಗ್ಬೇಕಾದ್ರೆ ಅವ್ರಿಗೆ ನೆನಪಾಗ್ತದ. ಹೇಳ್ತಾರೆ, ನೋಡು, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಹಂಟರ್ ಆಗಿದ್ದೆ. ಹಂಟರ್ ಅಂದ್ರೆ ಬೇಡ, ವಾಲ್ಮೀಕಿ ಆಗಿದ್ದೆ. ವಾಲ್ಮೀಕಿ ಅಂದ್ರ ಆ ವಾಲ್ಮೀಕಿ ಅಲ್ಲ, ರಾಮಾಯಣದ ವಾಲ್ಮೀಕಿ ಅಲ್ಲ. ವಾಲ್ಮೀಕಿ ಅಂದ್ರೆ ಇಲ್ಲಿ ಬೇಡ, ಹಂಟರ್ ಅಂತ. ಬೇಟೆಗಾರನಾಗಿದ್ದೆ. ಎಲ್ಲಿಪ್ಪ ಅಂದ್ರ ಕಾಶಿಯ ಏರಿಯಾದಲ್ಲಿ ನಾ ಬೇಟೆ ಆಡ್ತಾ ಇದ್ದೆ. ಆ ಬೇಟೆಯಾಡಿ ಅಂದ್ರೆ ಪಶು ಪಕ್ಷಿಗಳನ್ನು ಕೊಂದು ತಮ್ಮಂದು ಅದನ್ನು ಮಾರಾಟ ಮಾಡಿ ಅದರಿಂದ ನನ್ನ ಜೀವನ ನಡೀತಿತ್ತು. ಒಂದು ದಿನ ಹಿಂಗ ಡೆನ್ಸ್ ಫಾರೆಸ್ಟ್ ಅಂದ್ರ ಅಗದಿ ನಿಬಿಡವಾದ ಜಂಗಲ್ ಅಂದ್ರ ಅರಣ್ಯದಲ್ಲಿ ನಾವು ಒಳಗಡೆ ಹೊಕ್ಕೆ ಒಂದು ಹಿರಣನ್ನು ಹೊಡೆದು ಅದನ್ನ ತಗೊಂಡು ವಾಪಸ್ ಬರ್ಬೇಕಾದ್ರೆ ಬಹಳ ಟೈಮ್ ಜಾಸ್ತಿ ಆಯ್ತು. ನಾವು ಮನೆಗೆ ಸೇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರಿಂದ ನಾವೊಂದು ಬಿಲ್ವ ಪತ್ರದ ಗಿಡದ ಮೇಲೆ ಹತ್ಕೊಂಡು ಕುಂತ್ಕೊಂಡೆ. ಬಿಲ್ವ ಪತ್ರ ಅಂತಾನೂ ಗೊತ್ತಿಲ್ಲ ಅವನಿಗೆ, ಹಂಟರ್ಗೆ. ರಾತ್ರಿ ಟೈಮ್ ಹೆಂಗ್ ತೆಗಿದು, ನಿದ್ರೆ ಬರ್ತಾ ಇಲ್ಲ, ಥಂಡಿ. ಅವನೇನ್ ಮಾಡ್ತಾ ಇದ್ದಾನ, ಆ ಗಿಡದ ಒಂದೊಂದು ಎಲೆ ಹರಿದು ಕೆಳಗೆ ಹಾಕ್ತಾ ಇದ್ದಾನೆ. ನೋಡಿ, ನಾವು ಖಾಲಿ ಕುಂತು ಹೊತ್ನಾಗ ನಾವೇನ್ ಮಾಡ್ತೇವೆ, ಏನಾರ ಒಂದು ಕೈ ಉಗುರ್ನಾರ ಏನೋ ಚುಡ್ತಾ ಇರೋದು, ಇಲ್ಲ ತುರಿಸ್ಕೊಳ್ಳೋದು, ಅಥವಾ ಏನೋ ತಲೆ ಕೆರಿಸ್ಕೊಳ್ಳೋದು, ಏನೋ ಒಂದ್ ಮಾಡ್ತಾ ಇರ್ತೇವೆ. ಏನೋ ಒಂದು ಕ್ರಿಯೆ ನಡೀತಾ ಇರ್ತೈತೆ. ಇಲ್ಲ ಕಾಗದ ಇರ್ತದ, ಕಾಗದ ಚೂರು ಮಾಡಿ ಹಾಕೋದು ಮಕ್ಕಳೆಲ್ಲ ಮಾಡ್ತಿರ್ತಾರೆ ನೋಡ್ರಿ. ಇಲ್ಲಾಂದ್ರೆ ಕಾಲೆಲ್ಲ ಕುಣಿಸ್ತಾ ಇರೋದು, ಇನ್ನೇನೇನೋ ಮಾಡ್ತಿರ್ತಾರೆ ಆಕ್ಟಿವಿಟಿ ಅಲ್ಲ. ಆ ರೀತಿ ಇವ್ ಹಂಟರ್ ಏನ್ ಮಾಡಿದ, ಆ ಎಲೆಗಳನ್ನು ತೆಗೆದು ಹರಿದು ಕೆಳಗೆ ಹಾಕ್ತಾ ಹೋದಾಗ ಅದರ ಅಡಿಯಲ್ಲಿ ಒಂದು ಶಿವಲಿಂಗ ಇತ್ತು. ಆ ಶಿವಲಿಂಗದ ಮೇಲೆ ಆ ಎಲೆಗಳು ಬೀಳ್ತಾ ಹೋದು. ಬೀಳಲಿಕ್ಕೆ ಶಿವ ಬಹಳ ಖುಷಿ ಆಗ್ತದೆ. ಇವನ ಎಲೆ ಹರಿದು ಹಾಕ್ತಾ ಇದ್ದಾನೆ, ನನಗೆ ಅರ್ಪಣೆ ಮಾಡ್ತಾ ಇದ್ದಾನೆ ಅಂತ ಶಿವ ಏನಂತ ಸ್ವೀಕಾರ ಮಾಡಿದ್ರು. ಇನ್ನೊಂದು ಕಥೆಯೊಳಗ ಒಬ್ಬ ಕಳ್ಳ, ಗಂಟೆ ಕಳ್ಳ ಅಂದ್ರೆ ಮಂದಿರದಲ್ಲಿ, ಶಿವನ ಮಂದಿರದ ಮೇಲೆ ಕಟ್ಟಿರುವಂತ ಗಂಟೆನ ಕದಿಲಿಕ್ಕೆ ಬಂದಿದ್ದಾವ. ಆ ಕಡೆ ಈ ಕಡೆ ನೋಡಿದ, ಮೇಲೆ ಗಂಟೆ ಮೇಲೆ ಎತ್ತರದಲ್ಲಿ ಕಟ್ಟಿದಾರ ಅಂತ ತೆಗಿದೆ. ಹೆಂಗ ನೋಡ್ದ, ನಾನು ತೆಗಿಬೇಕು ಅಂತ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಅದು ಶಿವ ಇದ್ನಲ್ಲ, ಶಿವಲಿಂಗ ಇತ್ತಲ್ಲ, ಶಿವಲಿಂಗದ ಮೇಲೆ ಕಾಲು ಇಟ್ಟು ಆ ಶಿವನ ತಲೆ ಅಂದ್ರೆ ಶಿವನ ಶಿರಾ ಭಾಗದ ಮೇಲೆ ಪಾದ ಇಟ್ಟು ಮೇಲೆ ಗಂಟೆ ಬೀಸ್ಕೊಳ್ತಾ ಇದ್ದಾನೆ. ಗಂಟೆ ಬೀಸಬೇಕಾದ್ರೆ ಶಿವ ಏನಂತೆ ಪ್ರತ್ಯಕ್ಷ ಆದ ಕೂಡಲೇ ಶಂಕನಾದ ಆಯ್ತು, ಗಂಟೆನಾದಗಳಾದವು. ಇವ ಏನೈತಿ ಗಂಟೆ ಬೀಳ್ಕೊಳಕ ಹೆದರಿಕೆ ಬಂದ್ಬಿಡ್ತೇವೆ. ಹೆದರ್ಕೊಂಡು ಗಡಬಡಾಗಿ ಶಿವ ಕೇಳ್ತಾನೆ, ಏನ್ ಮಾಡ್ತಾ ಇದ್ದೇವ ಅಂದ. ಇವ ಕಳ್ಳ ಹೇಳಕ್, ನಾನು
ಈ ಗಂಟೆ ಇದೆಲ್ಲ, ಗಂಟೆ ಮೇಲೆ ಧೂಳು ಇತ್ತು, ಆ ಧೂಳ ಕ್ಲೀನ್ ಮಾಡ್ಲಿಕ್ಕೆ ಅಂತ. ಆಮೇಲೆ ಇವಾಗ ಕಳ್ಳಗ ಡೌಟ್ ಆಯ್ತು, ಯಾಕೋ ನಾ ಹೇಳಿದ್ದೇನೋ ಇದು ಸರಿಯಾಗಿ ಅವ್ರಿಗೆ ಮನವರಿಕೆ ಆಗ್ಲಿಲ್ಲ ಕಾಣುತ್ತೆ. ಅಲ್ಲ ಭಗವಾನ್, ನೀನು ಎಷ್ಟೋ ತಪಸ್ಸೆ ಮಾಡಿದವ್ರಿಗೆ ಮಾತ್ರ ಪ್ರತ್ಯಕ್ಷ ಆಗ್ತಾ ಇದೀಯ ಅಂತ ಕೇಳಿದ್ದೀನಿ, ನೀನು ನನಗೆ ಹೇಗೆ ಪ್ರತ್ಯಕ್ಷ ಆದೆ ಅಂತ. ಶಿವ ನಗ್ತಾ ಅಂತ ಹೇಳ್ತಾನೆ. ನಗ್ತಾರ ಅವ್ರು ಹೇಳಿ ನಗ್ತಾ ಹೇಳ್ತಾ ಇದಾರೆ, ನೋಡಪ್ಪ, ನನಗೆ ಅನೇಕ ಭಕ್ತರು ಹೂಗಳನ್ನ ಅರ್ಪಣೆ ಮಾಡ್ತಾರೆ, ಅನೇಕ ಭಕ್ತರು ಬಿಲ್ಲು ಪತ್ರಗಳನ್ನ ಅರ್ಪಣೆ ಮಾಡ್ತಾರೆ, ಅನೇಕ ಭಕ್ತರು ನನಗೆ ಭಸ್ಮ ಧಾರಣೆ ಮಾಡ್ತಾರೆ, ಅನೇಕ ಭಕ್ತರು ನನಗೆ ನೀರನ್ನ ಅಭಿಷೇಕ ಮಾಡ್ತಾರೆ, ಅನೇಕ ಭಕ್ತರು ನನಗೆ ಹಾಲನ್ನ ಅರ್ಪಣೆ ಮಾಡ್ತಾರೆ, ಮೊಸರನ್ನ ಅರ್ಪಣೆ ಮಾಡ್ತಾರೆ. ನೀನು ನಾ ಅರ್ಪಣೆ ಮಾಡ್ತಾನೆ, ಮತ್ತೆ ನಾನೇನ್ ಮಾಡಿದ್ನೋ ನಿನಗನ್ನ ಯಾರೋ ಕಳ್ಳ, ನೀನೇನು ಮಾಡ್ಲಿಲ್ಲ, ನಿನ್ನನ್ನ ನೀನು ಅರ್ಪಣೆ ಮಾಡ್ಕೊಂಡೆ ನನ್ನ ಮೇಲೆ ಇರಿಸಿ ಅಂತ. ನೀನು ನನ್ನ ತಲೆ ಮೇಲೆ ಕಾಲಿಟ್ಟಿದ್ರಿಂದ ನಿನ್ನನ್ನೇ ನೀನು ಅರ್ಪಣೆ ಮಾಡ್ಕೊಂಡಿದ್ದೆ, ಆದ್ದರಿಂದ ನಾನು ಖುಷಿ ಆದೆ ಅಂತ. ಅಂದ್ರೆ ಶಿವ ಇಷ್ಟೊಂದು ಬೋಲೆ ಶಂಕರ, ಎಷ್ಟೊಂದು ಖುಷಿ ಆಗಿ ಹೋಗ್ತಾರ. ಹಿಂಗೇನತಿ ಅವನಿಗೆ ಅರ್ಪಣೆ ಮಾಡಿ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಹಿಂಗ ಅನೇಕ ಕಥೆಗಳು ಬರ್ತಾವ, ಅನೇಕ ಕಥೆಗಳು ಉಂಟು. ಶಿವರಾತ್ರಿ ನಡೆದಿರುವಂತಹ ಕಥೆಗಳಲ್ಲಿ ನಂದ ಮಹಾರಾಜರು ಶಿವನ ಮಂದಿರಕ್ಕೆ ಹೋದರು ಗುಜರಾತಕ್ಕೆ. ಗುಜರಾತದಲ್ಲಿ ಅಂಬಿಕಾ ನಗರ ಅಂತ, ಅಂಬಿಕಾ ನಗರ ಇವಾಗೂ ಉಂಟು ಕಣ. ಅಲ್ಲಿ ಹೋಗಿ ಶಿವನ ಆರಾಧನೆ ಮಾಡಿದರು. ಆಕ್ಚುಲಿ ವೈಷ್ಣವರು ನಾರ್ಮಲಿ ಹೋಗುದಿಲ್ಲ, ಆದ್ರೂ ಕೂಡ ಶಿವನನ್ನ ಪ್ರಾರ್ಥನೆ ಮಾಡೋದಕ್ಕೆ ಏನು ತಪ್ಪಿಲ್ಲ, ಮಾಡ್ತಾರಂತ. ಅಲ್ಲಿ ಹೋಗಿ ನನ್ನ ಶಿವನ ಆರಾಧನೆ ಮಾಡ್ತಾ ಹೇಳ್ತಾರೆ, ಹೇ ಭಗವಾನ್ ಶಿವ, ನೀನ್ ನನ್ನ ಮಗ ಕನಯ್ಯ ಅಂದ್ರೆ ಕೃಷ್ಣನ್ ರಕ್ಷಣೆ ಮಾಡುವ ಅಂತ, ನಿನ್ನ ಕೃಪೆ ಇರಲಿ ನನ್ನ ಮಗನ ಮೇಲೆ. ಶಿವ ಹೇಳ್ತಾನಂತೆ, ಹೇಳೋದು ಇವರಿಗೆ ಕೇಳಿಸ್ತಾ ಇಲ್ಲ, ಯಾರಿಗೆ? ನನ್ನ ಮಹಾರಾಜರಿಗೆ ಕೇಳಿಸ್ತಾ ಇಲ್ಲ. ನನ್ನ ಮಹಾರಾಜರಿಗೆ ಏನ್ ಹೇಳ್ತಾನ? ಶಿವ ಹೇಳ್ತಾನ, ಅಲ್ಲೋ ನನ್ನನ್ನ ರಕ್ಷಣೆ ಮಾಡೋವನನ್ನ ನಾನು ನೋಡ್ಕೊಳ್ಳೋದಲ್ಲ ನಾವು ಅಂತ. ಶಿವ ಹೇಳ್ತಾನೆ, ನನ್ನ ರಕ್ಷಣಾದಾತ, ನನ್ನ ಪ್ರಭುನ ಬಗ್ಗೆ ನೀನ್ ನನಗೆ ಹೇಳ್ತಾ ಇದೆ ಅಂತ. ಹಿಂಗ ಋಷಭಾನು ಮಹಾರಾಜರು ಕೂಡ ಹೋಗಿದ್ರು, ಅವ್ರ ಜೊತೆಗೆ ಹೋಗಿದ್ರು. ಋಷಭಾನು ಮಹಾರಾಜರು ನಂದ ಮಹಾರಾಜರು ಒಳ್ಳೆ ಫ್ರೆಂಡ್ಶಿಪ್. ಅವ್ರು ಋಷಭಾನು ಮಹಾರಾಜರು ಹೇಳ್ತಾರಂತೆ, ಪ್ರಾರ್ಥನೆ ಮಾಡ್ತಾರಂತೆ. ಏನ್ ಪ್ರಾರ್ಥನೆ ಮಾಡ್ತಾನಂದ್ರೆ, ಹೇ ಠಾಕೂರ್, ನನ್ನ ಠಾಕೂರ್ ಅಂದ್ರೆ ಈಗ ಯಾರು? ಕೃಷ್ಣ ಅಂದ್ರೆ ಭಗವಾನನಿಗೆ ಬೇಕಾಗಿರುವಂತ ನಿಜಭಕ್ತರ ಸಂತಾನವನ್ನು ನನಗೆ ಗ್ರಹಿಸುವಂತ, ನಿಜಭಕ್ತರ ಸಂತಾನವನ್ನು ಗ್ರಹಿಸುವಂತ. ಯಾರವರು ನಿಜಭಕ್ತರು? ಠಾಕೂರನ ಸೇವಾ ಮಾಡೋರು ಯಾರು? ಠಾಕುರಾಣಿ. ಯಾರು ಅವರು? ಠಾಕುರಾಣಿ ಶ್ರೀಮತಿ ರಾಧಾರಾಣಿ ಅವರ ಅಣ್ಣ ಸುಧಾಮ, ಮತ್ತೆ ರಾಧಾರಾಣಿಯ ತಂಗಿ ಅನಂಗ ಮಂಜರಿ. ಇಂಥ ಒಂದು ಸಂತಾನವನ್ನ ನನಗ ಗ್ರಹಿಸುವಂತ ಯಾರು? ಋಷಭಾನು ಮಹಾರಾಜರು. ಯಾರನ್ನು ಕೇಳ್ತಾ ಇದಾರೆ? ಶಿವನ ಕೇಳ್ತಾ ಇದ್ದಾರೆ. ನೋಡಿ, ನಾವು ಮದುವೆ ಆಗೋದಾದ್ರೆ, ಮದುವೆ ಮಾಡ್ಕೋಬೇಕಾದ್ರೆ ಒಳ್ಳೆ ಗಂಡ ಸಿಗ್ಬೇಕು ಅನ್ನೋಂಗಿತ್ತಂತಂದ್ರೆ ನಾವ್ ಯಾರನ್ನು ಹೋಗಿ ಪ್ರಾರ್ಥನೆ ಮಾಡ್ಬೇಕು? ಶಿವನನ್ನು ಪೂಜಿಸ್ಬೇಕು. ಅವಾಗ ನಮ್ಗೆ ಒಳ್ಳೆ ಗಂಡ ಸಿಗಿದಾರೆ. ನಮ್ಗೆ ಒಳ್ಳೆ ಹೆಂಡತಿ ಸಿಗ್ಬೇಕು ಅನ್ನೋಂಗಿದ್ರೆ ಕಾತ್ಯಾಯನಿ ವೃತ ಅಂತ ಇದೆ. ಕಾತ್ಯಾಯನಿ ವೃತ ಅಂದ್ರೆ, ಕಾತ್ಯಾಯನಿ ಯಾರು? ಶ್ರೀಮತಿ ಪಾರ್ವತಿ ದೇವಿನ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೆ ಸುಶಿಕ್ಷಿತ, ಸುಶೀಲೆಯಾದ, ಸುಂದರವಾದ ಹೆಂಡತಿ ಸಿಗ್ತಾಳೆ ಅಥವಾ ಕನ್ಯೆ ಸಿಗ್ತಾಳೆ ನಮ್ಮ ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ. ಅಂದ್ರೆ ಪೂಜಾ ವಿಧಿವಿಧಾನಗಳನ್ನ ಹೇಳ್ಕೊಟ್ಟಿದ್ದಾರೆ. ಹಾಗೆ ಹಿಂಗ ಒಂದ್ ಟೈಮ್ ಏನಾಗ್ತದೆ, ನಾನು ನಿಮ್ದು ಟೈಮ್ ಬಹಳ ತಗೋತಾ ಇದ್ದೇನೆ, ಇನ್ನೊಂದು 5 ನಿಮಿಷ ತಗೋತೇನೆ, ಆಮೇಲೆ ಇಲ್ಲಿಗೆ ಕಥೆಗೆ ಏನ್ ಮಾಡುವ. ನಾವು ಶುರು ಮಾಡೋದು ಒಂದು 15 ನಿಮಿಷ ಲೇಟ್ ಆಯ್ತಕ್ಕಲ್ಲಿ, ನೀವು ಭಜನ್ ಮಾಡ್ತಾ ಇದ್ರಿ. ಒಮ್ಮೆ ಕೃಷ್ಣ ಏನ್ ಮಾಡಿದ್ರು, ರಾಧಾರಾಣಿ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಾಯ್ತು. ಯಾವ ಡ್ರೆಸ್ ಹಾಕೊಂಡು ಹೋದ್ರು ಕೂಡ ರಾಧಾರಾಣಿಯ ತಂದೆ ತಾಯಿ ಅಥವಾ ಗಂಡಂದಿರ ಮನೆಯವರು ಎಲ್ಲರೂ ಗುರ್ತು ಹಿಡಿತಾರೆ ನಮ್ಮನ್ನು. ಹೇಗೆ ಹೋಗಿ ಭೇಟಿ ಆಗೋದು ಅಂತ ಮಧುಮಂಗ್ಲ ಹೇಳಿದ ಒಂದು ಐಡಿಯಾ, ನೀನು ಗೋಪಿ ಡ್ರೆಸ್ ಹಾಕೊಂಡು ಹೋಗೋದು. ಅಯ್ಯೋ, ಗೋಪಿ ಡ್ರೆಸ್ ಹಾಕೊಂಡು ಹೋದ್ರೆ ನಾನು ಗುಂಗೂಟ್ ತಗದು ಎಲ್ಲ ಚೆಕ್ ಮಾಡಿ ಕೈ ಬಿಡ್ತಾರೆ ಅವರು, ಸ್ಕ್ಯಾನಿಂಗ್ ಮಾಡಿ ಕೈ ಬಿಡ್ತಾರೆ ಒಳಗಡೆ. ಏನ್ ಮಾಡೋದು, ಹೇಗೆ ಮಾಡೋದು ಅಂತ. ಅದಕ್ಕೆ ಮಧುಮಂಗಲ ಹೇಳ್ದ, ನನಗೊಂದು ಐಡಿಯಾ ಇದೆ. ಏನ್ ಐಡಿಯಾ? ಅಲಕ್ ನಿರಂಜನ್ ಕತೆ ನೀವು ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಐಡಿಯಾ, ಆಯ್ತು.
ಶಿವನ ಕಥೆ ನೋಡ್ರಿ, ಪೀತಾಂಬರಿ ಮೇಲೆ ಗಜ ಚರ್ಮಾಂಬರ ಅಥವಾ ರೀತಿ ಇರುವಂತ ಬಟ್ಟೆಯನ್ನ ಕಟ್ಟಿದ್ರು. ಕೊಳ್ಳೊಳಗ ಒಂದು ನಾಗನ ಒಂದು ಹಾವಿನ ಒಂದು ರೀತಿ ಒಳಗಿರುವಂತ ಒಂದು ಹಾವಂತ ಏನ್ ಮಾಡಿದ್ರು, ಕೊಳ್ಳೊಳಗ ರುದ್ರಾಕ್ಷ ಹಾಕಿದ್ರು. ಯಾರು ಹಾಕಿದ್ರು? ಮಧುಮಂಗಲ ಹಾಕೊಳ್ತಿದ್ದ ರುದ್ರಾಕ್ಷನ. ಆ ರುದ್ರಾಕ್ಷನ ತೆಗೆದು ಕೊಳ್ಳಾಗ ರುದ್ರಾಕ್ಷ ಹಾಕಿದ್ರು. ಜಟ ಮಾಡ್ಬೇಕಲ್ಲ, ಜಟ ಹೆಂಗ್ ಮಾಡೋದು? ಜಟಾಜೂಟಗಳನ್ನ ಹೆಂಗ್ ಮಾಡೋದು? ಅದಕ್ಕ ಜಟಾನ ಕೃಷ್ಣನ ಬಾಲಗಳ ಒಗದಿ ನಯವಾದ ಬಾಲ್ ಇದ್ವಲ್ಲ, ಆ ಬಾಲನ್ನ ತೆಗೆದು ಅದಕ್ಕೇನೈತಿ ಮೊಸರು ಮತ್ತು ಸಗಣಿ ಮತ್ತು ಮಣ್ಣನ್ನು ಮೆಟ್ಟಿ ಅದನ್ನ ಮಿಕ್ಸ್ ಮಾಡಿ ಅದನ್ನ ರೌಂಡ್ ಆಗಿ ಅದನ್ನ ಜಟ ರೀತಿ ರೆಡಿ ಮಾಡಿ ಅದ್ರಾಗಿದ್ದ ಗಂಗಾ ನೀರು ಕೆಳಗೆ ಬೀಳ್ಬೇಕಲ್ಲ, ಆ ಮುತ್ತುಗಳನ್ನು ಸೇರಿಸಿದ್ರಂತ. ಮುತ್ತುಗಳ ರೀತಿ ಒಳಗ ಆ ನೀರು ಕೆಳಗೆ ಬೀಳ್ಬೇಕು, ಆ ರೀತಿ ಮಾಡಿದ್ರು. ಆಮೇಲೆ ಊರ್ಧ್ವ ಪೌಂಡ್ರಕ ತಿಲಕ ಇರುವಂತದನ್ನ ತೆಗೆದ್ಬಿಟ್ಟು ಈಗ ತ್ರಿಪುಂಡ್ರ ಅಂದ್ರೆ 3 ಬೆರಳು ಧಾರಣೆ ಮಾಡುವಂತ ಭಸ್ಮವನ್ನ ಧಾರಣೆ ಮಾಡಿದ್ರು. ಯಾರಿಗೆ? ಕೃಷ್ಣನಿಗೆ. ಆಮೇಲೆ ಕಿವಿಯೊಳಗ ಕರ್ಣಕುಂಡಲ ಅಂದ್ರೆ ರುದ್ರಾಕ್ಷನ ಹಾಕಿದ್ರು. ಯಾರು? ಇದನ್ನೆಲ್ಲ ಯಾರು ಸಜಾವಟ್ ಮಾಡ್ತಾ ಇದಾರೆ? ಮಧುಮಂಗಲ ಮಾಡ್ತಾ ಇದ್ದಾನೆ ಮತ್ತೆ ಅವನ ಫ್ರೆಂಡ್ಸ್. ಆಮೇಲೆ ಕಾಲೊಳಗ ಹಾವಿಗೆ ಅಂದ್ರೆ ಮರದಿಂದ ಮಾಡಿರುವಂತ ಚಪ್ಪಲಿ ಹಾಕೊಳ್ಳೋದು. ಮರದಿಂದ ಚಪ್ಪಲಿ ಹಾಕೊಂಡು ಅಡ್ಡಾಡ್ಲಿಕ್ಕೆ ಬರುವುದಿಲ್ಲ ಅವು ಅದು ಪ್ರಾಕ್ಟೀಸ್ ಬೇಕದು. ಇಲ್ಲಾಂದ್ರೆ ಕಾಲು ಸ್ಲಿಪ್ ಆಗಿ ಅದು ಇಲ್ಲ ಇದಾಗಿ ಬೀಳುವಂತ ಚಾನ್ಸಸ್ ಉಂಟು. ಆಮೇಲೆ ನಡಕೇನತಿ ಕೊಂಬು. ಈಗ ನಾವು ಎಮ್ಮೆ ಕೊಂಬನ್ನು ಕಟ್ಕೊಂಡು ಇವರು ಓದ್ತಾ ಇದ್ರು. ಯಾರು? ಕೃಷ್ಣ ಮತ್ತು ಬಲರಾಮರು ಆಕಳ ಕಾಯ್ಲಿಕ್ಕೆ ಹೋಗ್ಬೇಕಾದ್ರೆ ಆ ಕೊಂಬನ್ನು ಊದ್ತಿದ್ರು ಅಂತ. ಹಂಗ ಆ ಊದುವಂತ ಕೊಂಬನ್ನ ಏನೈತಿ ಇಲ್ಲಿ ಕಟ್ಟಿದ್ರು. ಆಮೇಲೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದು ಗಂಟೆ ಕಟ್ಟಿ ಹೇಳ್ಬಿಟ್ರು. ಗಂಟೆ ಅಂದ್ರೆ ಶಿವನಿಗೆ ಗಂಟೆ ಏನಾದಂದ್ರೆ ಬಹಳ ಖುಷಿ. ಗಂಟೆ ಕಟ್ಟಿದ್ರು. ಅಲಂಗ ನೀರಂಜನ ಕತೆ ಅವಾಜ್ ಬರ್ಬೇಕಲ್ಲ ಎಲ್ಲಾ ರೀತಿ ಅವು ಆ ರೀತಿ ಎಲ್ಲ ಭಸ್ಮಧಾರಣೆ ಮಾಡಿದ್ರು ಎಲ್ಲ ಕಡೆಗೆ. 12 ಜಗದೊಳಗೆ ಪೂರ್ವ ತಿಲಕ ನಾವು ಯಾವ ರೀತಿ ಹಚ್ಕೊಳ್ತೀವೋ 12 ಜಗದೊಳಗೆ ಅಲ್ಲೇ ಅವರು ಭಸ್ಮಧಾರಣೆಯನ್ನು 12 ಜಗದಲ್ಲಿ ಹಚ್ಕೊಳ್ತಾರೆ. ಹಂಗ ಹಚ್ಚಿದ್ರು. ಹಚ್ಚಾದ್ಮೇಲೆ ಕೃಷ್ಣ ಹೇಳ್ತಾನೆ, ಇನ್ನೂ ಏನೋ ಕಮ್ಮಿ ಇದೆ ಏನೋ ಕಮ್ಮಿ ಇದೆ ಅಂತ. ಏನ್ ಕಮ್ಮಿ ಇದೆ ಅಂತ? ಓ ತ್ರಿಶೂಲ ಕಮ್ಮಿ ಇದೆ ನಮ್ಗೆ, ತ್ರಿಶೂಲ ಇಲ್ಲಲ್ಲ ಅಂತ. ಮಧುಮಂಗಲ ಏನ್ ಮಾಡಿದ? ಅಲ್ಲಿ ಹೋದ ಒಂದು ಮರದ ಒಂದು ಟ್ಯಾಣಿ ಮರದ ಒಂದು ಕೊಂಗೆಯನ್ನ ಮುರ್ಕೊಂಬಂದ. ಆ 3 ಕೊಂಗಲೆ 3 ರೀತಿ ಇರುವಂತದ್ದು ಅಂದ್ರೆ ತ್ರಿಶೂಲ ರೂಪದಲ್ಲಿರುವಂತದನ್ನ ಬೆಂಡ್ ಮಾಡಿ ಅದಕ್ಕೊಂದು ಕೆಂಪು ಬಟ್ಟೆಯನ್ನು ಸುತ್ತಿ ಅದನ್ನ ತ್ರಿಶೂಲ ಮಾಡಿಕೊಟ್ರು. ಆ ತ್ರಿಶೂಲನ ಶಿವನ ಕೈ ಅಂದ್ರೆ ಶಿವ ಆಗಿರುವಂತ ಕೃಷ್ಣನ ಕೈ ಕೊಟ್ರು. ಆ ತ್ರಿಶೂಲ ಹಿಡ್ಕೊಂಡು ಇವಾಗ ನೀ ಏನ್ ಮಾಡ್ತಾ ಹೋಗ್ಬೇಕು? ಅಲಕ್ ನಿರಂಜನ್ ಅಂತ ಹೇಳ್ತಾ ಹೋಗ್ಬೇಕು. ಆಯ್ತು, ಇವ್ರು ಹೋದ್ರು ಅಲಕ್ ನಿರಂಜನ್ ಯಾರೋ ಬಂದಿದ್ದಾರೆ ಅಂತ ಹೇಳಿ ಶಿವ ಬಂದಿದ ಅಂತ ಹೇಳ್ಬಿಟ್ಟು ಅವರೆಲ್ಲ ಒಳಗೆ ಬಿಟ್ಕೊಂಡ್ರು. ಅವಾಗ ಇವ್ರು ರಾಧಾರಾಣಿ ನೋಡಿದ್ರಂತೆ. ರಾಧಾರಾಣಿ ನೋಡಿ ಹೇಳ್ತಾ ಇದ್ರು, ಯಾರಪ್ಪ ಇವನು ಯಾರು ಬಂದಿದ್ದಾನೆ ಅಂತ. ಅದಕ್ಕೆ ಇವನು ಸ್ವಲ್ಪ ರಾಧಾರಾಣಿಗೆ ತನ್ನ ಸನ್ನೆ ಮಾಡಿ ತೋರಿಸ್ತಾ ಇದ್ದಾನೆ, ನಾನು ಅಂತೆ. ಆದ್ರೂ ಇವರು ನೋಡ್ಲಿಕ್ಕೆ ತಯಾರಿಲ್ಲ. ಹಿಂಗ ಸ್ವಯಂ ಕೃಷ್ಣ ಕೂಡ ಏನ್ ಮಾಡ್ತಾರೆ? ಶಿವನ ಒಂದು ವೇಷಧಾರಣೆ ಮಾಡಿ ಶ್ರೀಮತಿ ರಾಧಾರಾಣಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ ಅಂತ. ಶಿವನ ಒಂದು ವೇಷಧಾರಣೆ, ಅಲಕ್ ನಿರಂಜನನ ವೇಷಧಾರಣೆ ಮಾಡಿರ್ತಾರೆ. ನಾವು ವೃಂದಾವನದಾಗ ನೋಡ್ತೇವೆ ಗೋಪೇಶ್ವರ ಮಹಾದೇವ ಅಂತ. ನಂದ ಮಹಾರಾಜನ ಇದ್ರೊಳಗ ನಂದ ಗೋಕುಲದೊಳಗ ಕೃಷ್ಣ ಜನ್ಮ ತಗೊಂಡಿದಾರ ಅಂತ ಹೇಳ್ಬಿಟ್ಟು ಗೋಪಾಲನ್ ನೋಡ್ಲಿಕ್ಕೆ ಭಗವಾನ್ ಸ್ವಯಂ ಶಿವ ಏನತಿ ಲಾಲಾತಾಗಿ ಬಂದು ಕುತ್ಕೊಂಡಿದ್ದಾರೆ. 12 ಫುಟ್ ಎತ್ತರ ಇರುವಂತ ಶಿವ ಅಲಂಕ ನಿರಂಜನ ಆಗಿರುವಂತವ್ರು ಯಾರು ಒಳಗ್ ಬಿಡ್ಲಿಕ್ಕೆ ತಯಾರಿಲ್ಲ. ಅವಾಗ ಯಶೋದಮಯ್ಯ ಅವ್ನು ಬಿಡ್ಬೇಡ್ರಿ, ಅವ್ನು ನೋಡಿದ್ರೆ ನನ್ ಮಗ ಹೆದರ್ಕೊಂಡು ಓಡೋಗ್ತಾನಂತ. ಇವ ಏನತಿ ಕೃಷ್ಣ ಏನತಿ ಅಳ್ಳಿಗತ್ತಿದ ಅಳುದ ನಿಲ್ಲಿಸ್ತಾ ಇಲ್ಲ. ಯಶೋದಮಯ್ಯ ಮತ್ತೆ ಅಲ್ಲಿರುವಂತ ಗೋಪಿಯರೇ, ಸೀನಿಯರ್ ಗೋಪಿಯರೆಲ್ಲ ಇದಾರಲ್ಲ, ಯಶೋದಮಯ್ಯಗೆ ಹೇಳ್ತಾ ಇದ್ದಾರೆ, ನೋಡು ಅಮ್ಮ ಅಲ್ಲೊಬ್ಬ ಅಲಂಕ ನಿರಂಜನ್ ಇದ್ರಾಗ ಗಾರ್ಡನ್ನೇ ಕುತ್ಕೊಂಡಿದ್ದಾನೆ. ಮೋಸ್ಟ್ಲಿ ಅವ್ನಿಗೆ ಏನಾರ ತೋರಿಸಿ ಅವನ್ನ ಆಶೀರ್ವಾದ ಮಾಡಿಸ್ಕೊಳ್ಳೋದ್ರಿಂದ ನಿನ್ ಮಗ ಅಳುದ್ ನಿಲ್ಲಿಸ್ಬೋದೇನೋ ಅಂತ. ಕೃಷ್ಣ ಯಾವ್ದಕ್ಕೆ ಅಳ್ಳಿಕತ್ತಿನ? ಸ್ವಯಂ ಶಿವ ನನ್ನ ಸಲುವಾಗಿ ಕಾಯ್ಲಿಕತ್ತಾನ, ಶಿವ ನನ್ನ ದರ್ಶನ ಮಾಡೋ ಸಲುವಾಗಿ ಅಳ್ಳಿಕತ್ತಿದಾನ.
ಅವನ ಅಳವು ನಿಲ್ಲಿಸೋ ಸಲುವಾಗಿ ಇವ ಖುದ್ದು ಕೃಷ್ಣ ಅಳ್ಳಿಕತ್ತಿದ್ನಂತ. ಹಂಗಾಗಿ ಕೃಷ್ಣ ಏನ್ ಮಾಡಿದ್ರು, ಅಳ್ಳಿಕತ್ತಿ ಜೋರು ಮಾಡ್ಲಿಕ್ಕತ್ತಿದ ಮೇಲೆ ಯಶೋದಮ್ಮ ಏನ್ ಮಾಡಿದ್ರು, ಆ ಮಗುನ ಎತ್ಕೊಂಡ್ ಬಂದು ಆ ಈ ಶಿವ ಏನ್ ಕೂತಿದ್ರು ಅಲ್ಲಕ್ಕೆ ನಿರಂಜನ ರೂಪದೊಳಗ ಅವ್ರನ್ನ ದರ್ಶನ ಮಾಡ್ಲಿಕ್ಕೆ ಬಂದ್ರು. ಅವ್ರ ಮುಂದೆ ಹೇಗೆ ಇವ್ರಿಗೆ ಆಶೀರ್ವಾದ ಮಾಡುವಂತ ಶಿವನಿಗೆ ದರ್ಶನ ಕೊಟ್ಟಾದಲ್ಲ, ಶಿವ ಇವನ್ ದರ್ಶನ ಮಾಡಿದ, ಬಾಲಗೋಪಾಲನ ದರ್ಶನ ಮಾಡಿದ, ಅವಳು ನಿಲ್ತು, ಖುಷಿ ಆಯ್ತು. ಖುಷಿಯಿಂದ ಅವ್ರ ಏನತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರು, ಕೃಷ್ಣನ ನಾಮ ತಗೊಳ್ಳಿದ್ರು, ನನ್ನ ಜೀವನ ಧನ್ಯ ಆಯ್ತು, ನನ್ನ ಜೀವನ ಧನ್ಯ ಆಯ್ತು, ಧನ್ಯ ಆಯ್ತು ಅಂತ. ಹಿಂಗ ಶಿವ ಯಾವಾಗಲೂ ಕೃಷ್ಣ ಲೀಲೆಗೆ ಬೇಕಾದಾಗ ಯಾವುದೇ ಲೀಲೆಯೊಳಗ ಯಾವುದೇ ಒಂದು ಸಣ್ಣ ಪಾತ್ರ ಇದ್ರು ಕೂಡ ಅದನ್ನ ಮನಪೂರ್ವಕವಾಗಿ ಅಂತ ತಮ್ಮನ್ನ ಅರ್ಪಿಸ್ಕೊಳ್ತಾರೆ, ಆ ಲೀಲೆಯೊಳಗ ಮಗ್ನ ಆಗ್ತಾರೆ. ರಾಸಲೀಲೆ ಒಳಗ ಶಿವೇ ಗೋಪಿಯಾಗಿನೂ ಜಾಯ್ನ್ ಆಗ್ತಾರೆ. ಬೇರೆ 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 ಎಲ್ಲಾ ಲೀಲೆಯೊಳಗನು ಕೃಷ್ಣನ ಒಂದು ಲೀಲೆಯೊಳಗ ಶಿವ ಏನತಿ ಯಾವಾಗಲೂ ಜಾಯ್ನ್ ಆಗ್ತಾ ಹೋಗ್ತಾರೆ. ಒಮ್ಮೆ ಶಿವ ಏನತಿ ಮದಮತ್ತಾಗಿ ಹರಿನಾಮ ತಗೊಳ್ಳಾಕಿದ್ರು, ನೃತ್ಯ ಮಾಡ್ತಾ ಇದ್ರು, ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರಿನಾಮ ಮತ್ ಹರಿನಾಮದ ನಶೆದ ಮುಂದೆ ಯಾವ ನಶೆ ಈ ಭೌತಿಕ ಜಗತ್ತಿನ ಯಾವ ನಶೆ ಇಲ್ಲ ಅಂತ ಶಿವ ಇಷ್ಟೊಂದು ಕುಣಿತಾ ಇದ್ರು ಅಂತಾನೆ. ಕುಣಿಬೇಕಾದ್ರೆ ಅವ್ರದ್ದು ಹಾಕೊಂಡಿರುವಂತ ಗಜ ಚರ್ಮಾಂಬರ ಏನೈತಲ್ಲ ಅದು ಬಿಚ್ಕೊಂಡು ಹೋಗ್ಬಿಡ್ತದೆ, ಬಿದ್ಬಿಡ್ತೇವೆ. ಬರೀ ಈಗ ಅವ್ರು ಏನಿದಾರೆ ಕಬ್ಬಿನ ಮೇಲೆ ನಿಂತ್ಕೊಂಡಿದ್ದಾರೆ. ಅವ್ರು ಮುಂದೆ ನಿಂತ್ಕೊಂಡಿರುವಂತ ಎರಡು ಭೂತಗಳು ನೋಡಿ ನಕ್ಕಬಿಟ್ರು. ನಕ್ಕದನ್ನ ನೋಡಿದ ಶಿವ ನೋಡಿ ಶಾಪ ಕೊಟ್ರು, ನೀವು ಅಪರಾಧ ಮಾಡಿದ್ರಿ. ಏನ್ ಅಪರಾಧ ಮಾಡಿದ್ರಿ? ಕೃಷ್ಣ ಅಪರಾಧ ಮಾಡಿದ್ರಿ. ಕೃಷ್ಣನ ನಾಮ ತಗೊಳ್ಳಲ್ಲ ಅಂದ್ರೆ ಕೃಷ್ಣನ ಕೀರ್ತನೆ ಮಾಡ್ಲಿಕ್ಕೆ ಇದೀವಿ ಅಂದ್ರೆ ಕುಣಿತಾ ಇದ್ದೀವಿ, ಆ ಕುಣಿಯೋದ್ರನ್ನ ನೀವು ನಕ್ಕು ಅಪರಾಧ ಮಾಡಿದ್ರಿ ಅಂತ ಹಾಸ್ಯ ಮಾಡಿದ್ರಿ. ಆದ್ರಿಂದ ಇನ್ನು ಮೇಲೆ ನಿಮಗೆ ಇಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ, ಹೊರಟು ಹೋಗಿ ಅಂತ. ಈ ಆಶ್ರಮದಲ್ಲಿ ಜಾಗ ಇಲ್ಲ, ಹೊರಟು ಹೋಗಿ. ಆಶ್ರಯ ಇಲ್ಲ, ಹೊರಟು ಹೋಗಿ. ಅಭೂತಗಳೆರಡು ಇಲ್ಲೋಡೆ ತಪ್ಪಾತು, ನಮ್ಗೆ ಕ್ಷಮಿಸಿ ಅಂತ ಕೇಳಿದ್ರು. ಇಲ್ಲ, ಈ ಕ್ಷಮೆ ಇಲ್ಲ, ಕ್ಷಮೆಗೆ ನಿಮ್ಗೆ ಅರ್ಹರಲ್ಲ, ಹೊರಟು ಹೋಗಿ ಇಲ್ಲಿಂದ. ಹೊರಟು ಹೋದ್ರು, ಬ್ರಹ್ಮನ ಹತ್ರ ಹೋಗಿ ಕೈ ಮುಗಿದು ಕೇಳ್ತಾ ಇದ್ದಾರೆ, ನಾನು ಶಿವನ್ನ ಹೀಗೆ ಮಾಡಿದ್ದಾರೆ, ನಾನು ಶಿವನಿಗೆ ಏನಾದ್ರು ಹೇಳಿ. ಇಲ್ಲ, ಇದು ಕೃಷ್ಣ ಮತ್ತು ಶಿವನ್ ನಡೆಯಿರುವಂತ ಮ್ಯಾಟರು, ಆದ್ರಿಂದ ಇದರಲ್ಲಿ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಕೃಷ್ಣನ ಹತ್ರ ಹೋಗ್ರಿ ಅಂತ, ಅಥವಾ ವಿಷ್ಣುನ ಹತ್ರ ಹೋಗ್ರಿ ಅಂತ. ಅವರು ವಿಷ್ಣುನ ಹತ್ರ ಹೋದ್ರು. ವಿಷ್ಣುನ ಹತ್ರ ಹೋಗಿ ನಮ್ಮನ್ನು ಕ್ಷಮಿಸಿ, ಈ ರೀತಿ ನಾವು ಕೃಷ್ಣಾಪರಾಧ ಮಾಡಿದ್ದೀವಿ, ಆದ್ದರಿಂದ ನಮ್ಮನ್ನು ಕ್ಷಮಿಸಿ, ಏನಾದರೂ ಮಾಡಿ ನಮ್ಮನ್ನು ಶಿವನ ಹತ್ರ ಸೇರಿಸಿ ಅಂತ. ಅದಕ್ಕೆ ವಿಷ್ಣು ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಏನ್ ಹೇಳ್ತಾರೆ, ನಾನು ಶಿವನ ಹತ್ರ ನಿಮ್ಗೆ ಸಮಜಾಯಿಸಿ ಅಂದ್ರೆ ಶಿವನ ಜೊತೆಗೆ ಹೇಳ್ತಾರೆ, ಆಯ್ತಪ್ಪ ಮಾಡಿದಾರೆ, ಏನೋ ಅಪರಾಧ ಮಾಡಿದಾರೆ, ಕ್ಷಮೆ ಮಾಡೋದು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ಇದು ಕ್ಷಮೆಗೆ ನಿಮ್ಮ ಶಾಪ ವಿಮುಕ್ತಿ ಆಗ್ಬೇಕಂದ್ರ ಪೆರಂಬದೂರಿನಲ್ಲಿ ಹುಟ್ಟ್ರಿ, ಪೆರಂಬದೂರಿನಲ್ಲಿ ಇರ್ರಿ, ಅಲ್ಲೇ ರಾಮನ ಅನುಜ ಅಂದ್ರ ಲಕ್ಷ್ಮಣ ಹುಟ್ಟಿ ಬರ್ತಾರ, ಅವರಿಂದ ನಿಮ್ಮ ಉದ್ಧಾರ ಆಗ್ತದೆ ಅಂತ. ಅವರಿಂದ ಉದ್ಧಾರ ಆಗ್ತದೆ. ರಾಮಾನುಜಾರ್ಯರು ಪೆರಂಬದೂರಿನಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ. ಆ ಟೈಮ್ನಾಗ ಈ ಭೂತಗಳಿಗೆ ಅವರ ಒಂದು ಇದ್ರ ಮೇಲೆ ಅವರ ಕೃಪಾದೃಷ್ಟಿಯಿಂದ ಭೂತಗಳು ಆ ಭೂತ ಶರೀರದಿಂದ ಮುಕ್ತಿ ಆಗ್ತದೆ. ಮತ್ತೆ ಮರಳಿ ಅವರು ಶಿವನ ಹತ್ರ ಬರ್ತಾರೆ. ಹಿಂಗ ಅಪರಾಧ ಮಾಡೋದ್ರಿಂದ ಯಾವುದೇ ಜೀವಿಗಳಾಗ್ಲಿ ಅಪರಾಧಗಳನ್ನು ಮಾಡಿದ್ರ ಅಂದ್ರ ಕೃಷ್ಣ ಅಂದ್ರೆ ಅಪರಾಧ ಅನ್ನುವಂಥ ಶಬ್ದ ಏನೈತೆ ನೋಡ್ರಿ, ರಾಧರ ಮಾಡುವಂತ ಸೇವೆ ಮಾಡುವಂತ ಆರಾಧ್ಯ ದೈವರಿಗೆ ನಾವು ಅಪರಾಧ ಮಾಡಿದ್ರ ಅಂದ್ರೆ ಅವರ ಭಕ್ತರ ಇದಕ್ಕಾಗ್ಲಿ ಅಥವಾ ಭಕ್ತರ ಆರಾಧ್ಯ ದೈವಕ್ಕಾಗ್ಲಿ ಯಾವುದೇ ರೀತಿ ಅಪರಾಧ ಮಾಡಿದ್ರೆ ಅಪರಾಧ ಏನಾಗ್ತತಿ, ಮನ್ನಿಸ್ಲಿಕ್ಕೆ ಆಗುದಿಲ್ಲ ಅಂತ. ಅಪರಾಧ ಏನ್ ಮಾಡ್ತತಿ, ನಮ್ಮ ಭಕ್ತಿ ಜೀವನದ ಅಧೋಗತಿಗೆ ಹಾಕೊಂಡು ಹೋಗ್ತತಿ. ಶಿವ ಏನ್ ಮಾಡ್ತಾರೆ, ಇದನ್ನ ಸ್ವಯಂ ತಮ್ಮ ಅಸಿಸ್ಟೆಂಟ್ ಆಗಿರುವಂತ ಭೂತಗಳ ಮೂಲಕ ಇದನ್ನ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ವಿವರಿಸ್ತಾರೆ ಅಂತ ಇದನ್ನ ಹೇಳ್ತಾರೆ. ಮತ್ತೆ
ಶಿವ ಯಾವಾಗಲೂ ಶ್ರೀ ಗೌರಿ ನೇತ್ರೋತ್ಸವ ಮಂಗಲಾಯ ಅಂತ, ಚುಡಾಯ ಗೌರಿ ನೇತ್ರೋತ್ಸವ ಶ್ರೀ ಗೌರಿ ನೇತ್ರೋತ್ಸವ ಮಂಗಲಾಯ ಅಂತ, ಯಾವಾಗಲೂ ಗೌರಿಯ ನೇತ್ರದಲ್ಲಿ ಶಿವ ಯಾವಾಗಲೂ ಕುಣಿತಾ ಇರ್ತಾರಂತೆ. ಶಿವ ಯಾವಾಗಲೂ ನೋಡಿ, ಶಿವ ಎಷ್ಟೋ ವರ್ಷ ಒಳಗೆ ಅವರು ಮದುವೆ ಆಗ್ಲಿಲ್ಲ. ಆದ್ರೆ ಪಾರ್ವತಿ ದೇವಿ ಏನಂತ, ಸತೀದೇವಿ ಏನ್ ಮಾಡ್ತಾರೆ, ನಾನು ಮದುವೆ ಆಗೋದಾದ್ರೆ ಶಿವನ್ನೇ ಮದುವೆ ಆಗೋದು. ಯಾರನ್ನ ಪ್ರಾರ್ಥನೆ ಮಾಡ್ತಾರೆ? ಶ್ರೀ ವಿಷ್ಣುವರನ್ನ ಅವರು ಆರಾಧನೆ ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ವಿಷ್ಣು ಹೇಳ್ತಾರೆ ತಥಾಕ್ಷು, ನಿನಗೆ ಮದುವೆ ಆಗ್ತದ ಅಂತ ಹೇಳಿ ಹೋಗ್ತಾರೆ. ಶಿವನಿಗೆ ಬಂದು ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾರೆ. ಶಿವ ಹೇಳ್ತಾನೆ, ಇಲ್ಲ, ಇದು ಇವನ್ನೆಲ್ಲ ನಾವು ಗೃಹಸ್ಥ ಅಸ್ತವ್ಯಸ್ತ ಇವನ್ನೆಲ್ಲ ನಾವು ಮಾಡ್ಲಿಕ್ಕೆ ಒಲ್ಲೆ, ನಾನು ಗೃಹಸ್ಥ ಆಗ್ಲಿಕ್ಕೆ ಆಗೋದಿಲ್ಲ, ನಾನು ಬ್ರಹ್ಮಚರ್ಯಾಗೇ ಇರ್ತೇನೆ ಯಾವಾಗ್ಲೂ ಅಂತ ಶಿವ ಹೇಳ್ತಾನೆ. ಇಷ್ಟು ಕಲ್ಪ ವರ್ಷಗಳವರೆಗೆ ನೀನು ಬ್ರಹ್ಮಚರ್ಯ ಆಗಿರೋ, ಆ ನಂತರ ಏನಾಯ್ತಲ್ಲ ನೀನು ಗೃಹಸ್ಥನಾಗುವಂತ, ನೀನು ಒಳ್ಳೆ ರೀತಿಯ ಗೃಹಸ್ಥ ಜೀವನವನ್ನ ಎಲ್ಲರಿಗೂ ಉದಾಹರಣೆಯಾಗಿ ನಿಲ್ಲುವಂತ ಒಂದು ಗೃಹಸ್ಥ ಜೀವನ ಮಾಡಿ ತೋರಿಸು. ಶಿವ ಭಗವಾನ್ ಅವರಿಗೆ ಆರ್ಡರ್ ಮಾಡಿದ್ರು, ಆಜ್ಞೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಷ್ಟು ಕಲ್ಪ ವರ್ಷದವರೆಗೂ ಅವರು ಬ್ರಹ್ಮಚಾರ್ಯ ಜೀವನ ಫಾಲೋ ಮಾಡಿದ್ರು. ನಂತರ ಏನೈತಿ, ಸತಿ ದೇವಿ ಜೊತೆಗೆ ಅವರು ಮದುವೆ ಆಗ್ತದೆ. ಮದುವೆ ಆಗಿ ಅನೇಕ ಜನರದೊಳಗೇನೋ ಈಗ ಸತೀದೇವಿ ಅನೇಕ ಅಪರಾಧಗಳನ್ನು ಮಾಡ್ತಾರೆ. ಕೆಲವೊಮ್ಮೆ ಈಗ ನೋಡಿ, ದಕ್ಷ ಯಜ್ಞ ಶಿವನ ಬಗ್ಗೆ ಅವಹೇಳನ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವಮಾನ ತಾಡಿಕೊಳ್ಳಾರ್ಕ ಅವಳು ಯಜ್ಞಕ್ಕೆ ಆಹುತಿ ಆಗಿ ಹೋಗ್ತಾರೆ. ಅವಾಗ ಏನತಿ, ಶಿವ ಏನ್ ಮಾಡ್ತಾರೆ, ಕೊರಳೊಳಗ ರುಂಡಮಾಲಗಳನ್ನ ಧಾರಣೆ ಮಾಡ್ತಾರೆ. ರುಂಡಮಾಲ ನೋಡ್ರಿ, ರುಂಡನ ಯಾಕೆ ಧಾರಣೆ ಮಾಡಿರ್ತಾರೆ ಶಿವ ಅಂತಂದ್ರೆ, ಪ್ರಶ್ನೆ ಕೇಳಿದ್ರೆ ಈ ರುಂಡ ಯಾರ್ದಾಗಿರ್ತದಂತ ನಾನು ಮುಂದೆ ಹೇಳ್ತಾನೆ. ಈಗ ಇನ್ನೇ ಒಂದು ಹೇಳ್ತಾ, ಹಿಂಗ ಅನೇಕ ಇದ್ರೊಳಗ ಸತೀದೇವಿ ಒಂದ್ ಟೈಮ್ ಏನ್ ಮಾಡ್ತಾರೆ, ರಾಮನ ಅವತಾರದೊಳಗೆ ಬಂದ ಹೊತ್ನಾಗ ಸೀತಾದೇವಿ ಹುಡುಕ್ತಾ ಹೇ ಸೀತೆ ಎಲ್ಲಿದೀಯಾ, ನೀವು ನೋಡಿದೀರಾ ಅಂತ ಗಿಡಗಳಿಗೆ ಕೇಳ್ತಾರೆ, ಬಳ್ಳಿಗೆ ಕೇಳ್ತಾರೆ, ಹೇ ಲತೆ ನೀ ನನ್ನ ಸೀತೆಯನ್ನು ನೋಡಿದೀಯ ಅಂತ. ಆ ನೀರಿಗೆ, ಆ ತುಂಗಾಭದ್ರಾ ನದಿ ನೀರು ಕೇಳ್ತಾ ಇದ್ದಾರೆ, ಹೇ ನನ್ನ ಸೀತೆ ಎಲ್ಲಿದ್ದಾಳೆ. ಕಲ್ಲಿಗೆ ಹೇಳ್ತಾ ಇದ್ದಾರೆ, ಬಂಡೆಗಲ್ಲುಗಳಿಗೆ ಹೇಳ್ತಾರೆ, ನನ್ನ ಸೀತೆ ಎಲ್ಲಿದ್ದಾಳೆ. ಅವಾಗ ಶಿವ ಮತ್ತು ಪಾರ್ವತಿಯವರು ಅಲ್ಲಿ ಹೋಗ್ತಿದ್ದಾರೆ, ಅಲ್ಲ ನೀದು ನಿಜವಾಗ್ಲೂ ನಿಮ್ಮ ಭಗವಾನ್ ಇವರು ಅಂತ. ಶಿವ ಹೇಳ್ತಾರೆ, ಹೌದೌದು ಭಗವಾನ್ ಲೀಲೆ ಮಾಡ್ತಾ ಇದ್ದಾರೆ ಅಂತ. ಇದು ಹೇಗೆ ಸಾಧ್ಯ ಇದು ಅಂತ ಡೌಟ್ ಮಾಡಿದ್ರು. ನಾನ್ ನೋಡ್ತೇನಂತ, ಬೇಡ ಭಗವಾನ್ ಪರೀಕ್ಷೆ ತಗೊಳ್ಬಾರ್ದು ನೀನು ಅಂತ. ಆದ್ರೂ ಶಿವನ್ನ ಒಂದು ಆಜ್ಞೆ ಮೀರಿ ಹೋಗ್ತಾಳೆ. ಹೋಗಿ ಅವಳು ಏನ್ ಮಾಡ್ತಾಳೆ, ಸೀತಾದೇವಿ ಡ್ರೆಸ್ ಮಾಡ್ಕೊಂಡು ನಿಂತ್ಕೊಳ್ತಾರೆ, ಹೇ ಸ್ವಾಮಿ ಅಂತ. ರಾಮ ಏನ್ ಹೇಳ್ತಾರೆ, ಹೇ ಸತೀದೇವಿ ನಿಮ್ಮ ಪತಿದೇವ್ರೆ ಎಲ್ಲಾರ, ಪತಿದೇವ್ರನ್ನ ಬಿಟ್ಟು ನೀನ್ ಇಲ್ಲಿ ಯಾಕೆ ಬಂದಿದ್ದ, ನನ್ ಗುರ್ತು ಹಿಡಿದ್ರು ಅಂತ ಅಗದಿ ಲಜ್ಜಿತಾಗಿ ಓಡೋಗ್ಬಿಡ್ತಾಳ. ಓಡೋಗಿ ಶಿವನಿಗೆ ಹೇಗೆ ಪ್ರಾರ್ಥನೆ ಮಾಡ್ತಾಳೆ, ನನ್ ತಪ್ಪಾಯ್ತು ಕ್ಷಮಿಸಿ, ಅವರು ಸ್ವಯಂ ಭಗವಾನ್ ಅವರು. ನೀನು ಪಾರ್ವತಿ ದೇವಿಗೆ ಹೇ ಸತೀದೇವಿ ಮಾತೆ ಅಂತ ಶಿವ, ಇದು ಯಾರು ಭಗವಾನ್ ಶ್ರೀರಾಮ ಹೇಳ್ತಾರೆ, ಹೇ ಮಾತೆ ಅಂತ. ಹೇ ಮಾತೆ ನಿನ್ನ ಪತಿ ಎಲ್ಲಿದ್ದಾರೆ, ಮಹಾಶಂಭು ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಅಂತ ಕೇಳಿದ ಕೂಡಲೇ ನನ್ನ ಆರಾಧ್ಯ ದೈವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋದೇನೆ ಅಂದ್ರೆ, ನನ್ನ ಆರಾಧ್ಯ ದೈವನ ಪತ್ನಿ ಯಾರು, ಸೀತಾದೇವಿ ಅಂದ್ರೆ ನನಗೆ ಯಾರು, ನನ್ನ ಮಾತೆ. ನೀನು ನನ್ನ ಮಾತೆಯ ರೂಪನ ಧಾರಣ ಮಾಡಿದ್ದಿ, ಆದ್ರಿಂದ ಇವತ್ತಿನಿಂದ ನಿನ್ನ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೈ ಮಾತೆ ಅಂದ್ರು, ಹೇ ಮಾತೆ ಜೈ ಮಾತೆ ಅಂತ. ಸೀತಾದೇವಿಗೆ ಒಂದು ಇದಾಯ್ತು. ಅವಾಗ ಅವಳ ಈ ಶರೀರ ತ್ಯಾಗ ಮಾಡಿದ್ವಿ. ಈ ರೀತಿ ಅನೇಕ ಜೀವನದೊಳಗ ಅವಳ ಶರೀರ ತ್ಯಾಗ ಮಾಡಿದ್ರಿಂದ ಅವಳ ರುಂಡವನ್ನ, ಆ ರುಂಡನ ಏನೈತೆ, ಕೋಪಡಿ ಅಂದ್ರ ಆ ಬುರುಡೆ ಏನೈತಲ್ಲ, ಆ ಬುರುಡೆನ ಪೋಣಿಸಿ ಕೊರಳೊಳಗೆ ಹಾರ ಹಾಕೊಂಡಿದ್ದಾರೆ. ಆ ಕೊರಳೊಳಗ ಹಾರ ಹಾಕಿದ್ರೊಳಗ ಎಷ್ಟೆಲ್ಲ ಬುರುಡೆಗಳು ಅದಾವಲ್ಲ, ಆ ಬುರುಡೆಗಳು ಎಲ್ಲವೂ ಸತೀದೇವಿಯ ಬುರುಡೆಗಳು. ನಂತರ ಅವಳು ಪಾರ್ವತಿ ದೇವಿಯಾಗಿ ಬರ್ತಾಳೆ. ಆ ಪಾರ್ವತಿ ದೇವಿಯ ಇದ್ರೊಳಗ ಒನ್ ಟೈಮ್ ನಾರದ ಮಹರ್ಷಿಗಳು ಕೇಳ್ತಾರೆ, ನಾರದ ಮಹರ್ಷಿ ಪಾರ್ವತಿ ಹೇಳ್ತಾರೆ, ಪಾರ್ವತಿ ನೀನು ಗಂಡನ ಇಷ್ಟೊಂದು ಪ್ರೇಮಿಸ್ತೀಯ, ಹೌದೌದು. ನಿನ್ನ ಗಂಡನು ಕೂಡ ನಿನ್ನ ಇಷ್ಟೊಂದು ಪ್ರೇಮಿಸ್ತಾರೆ, ಮಹಾದೇವ ಇಷ್ಟೊಂದು ಪ್ರೀತಿಸ್ತಾರೆ, ಹೌದು. ನನ್ನನ್ನು ಬಿಟ್ಟರೆ ಇನ್ಯಾರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ, ಫಿರ್ಬಿ ಕೇಳಿ ಆದ್ರೂ ಕೂಡ ಕೇಳು, ಅದೇ ನನ್ನನ್ನ ಪ್ರೀತಿಸ್ತಾರೆ. ನೀನು ಒಂದು ಪ್ರಶ್ನೆ ಕೇಳು, ಹಾಗಾದ್ರೆ ನಿನ್ನನ್ನ ಪ್ರೀತಿಸೋದಾದ್ರ ಈ ಕೊರಳ ಹಾಕೊಳ್ಳಿರುವಂತ ರುಂಡಮಾಲಗಳು ಯಾರದ್ದು ಅಂತ ಕೇಳು. ಹೋಗಿ ಶಿವನಿಗೆ ಹೋಗಿ ಕೇಳ್ತಾಳೆ, ಶಂಭು ನನ್ನನ್ನು ಇಷ್ಟೊಂದು ಪ್ರೇಮಿಸ್ತೀಯಾ ನೀನು ಅಂತ. ಹೌದು.
ಹೌದಾ? ಹೌದನ್ನು ಹಾಗಾದ್ರೆ ನನಗೆ ಹೇಳು, ಈ ಕೊರಳೊಳಗೆ ಹಾಕಿಕೊಂಡಿರುವಂತ ಹಾರ ಯಾರ್ದು ಅಂತ ಹೇಳುವಂತ. ಅದನ್ನ ಹೇಳಿಕ್ ಆಗುದಿಲ್ಲ. ನೀವು ಮಾತು ಕೊಟ್ಟಿದ್ದೀರಾ ಹೇಳ್ತೇನಂತ, ಹೇಳಲೇಬೇಕು. ಕೇಳಬೇಡ, ಇದೊಂದು ಬಿಟ್ಟು ನೀವು ಕೇಳುವಂತ. ಇಲ್ಲ, ನೀವು ಹೇಳಲೇಬೇಕು. ಅವಾಗ ಶಿವ ಹೇಳ್ತಾರೆ, ನೀವು ಕೇಳಿಸುದಾರೆ ಕೇಳಿಸಿಕೊಂತು, ಇದನ್ನೆಲ್ಲ ಹೋಲ್ರತ್ತ ಅಂತ ಅವ್ನು ಹೇಳ್ತಾರೆ. ಇದೆಲ್ಲವೂ ನಿನ್ನದೇ ಋಣ. ಅನೇಕ ಜೀವನದೊಳಗೆ ನೀವು ಮಾಡಿರುವಂತ ಶರೀರ ತ್ಯಾಗ ಮಾಡಿರುವಂತ ಅಥವಾ ಪ್ರಸಂಗಗಳಿಂದ ಅಪರಾಧಗಳಿಂದ ಮಾಡಿರುವಂತ, ಆದ್ರೂ ಕೂಡ ನಾನು ನಿನ್ನನ್ನು ಬಿಟ್ಟಿಲ್ಲ. ನೀನು ನನಗೆ ಪೂಜನೀಯ, ನನ್ನ ಹೆಂಡತಿ ಅಂತ. ಶಿವ ಯಾವಾಗಲೂ ಒಂದು ಗೃಹಸ್ಥ ಜೀವನದ ಜೀವನನ ಒಂದು ಎಕ್ಸಾಂಪ್ಲರಿಯಾಗಿ ನಿಲ್ಲಿಸ್ತಾರೆ. ಹಿಂಗೆ ಶಿವ ಯಾವಾಗಲೂ ನಮಗೆ ಎಕ್ಸಾಂಪಲ್, ಮಹಾನ್ ಗುರು. ಆ ಗುರುವಿನ ಒಂದು ಫಾಲೋ ಮಾಡೋದು. ಆದ್ದರಿಂದ ಇವತ್ತಿನ ದಿನದೊಳಗೆ ನಾವು ಅವನು ನೆನೆಸ್ಬೇಕು. ಹೇ ಶಂಭೋ, ಹೇ ಮಹಾದೇವ, ಹರ್ ಹರ್ ಮಹಾದೇವ್, ಹರ್ ಹರ ಮಹಾದೇವ್, ಶಿವಾಯ ನಮಃ, ಓಂ ನಮಃ ಶಿವಾಯ, ಈ ರೀತಿ ಹೇಳ್ತಾರೆ. ಆ ಹೇಳುವಂತ ಶಿವ ಏನದಾರಲ್ಲ, ಅವ್ರು ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಗೌರಂಗ 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 ಗೌರಂಗನ ನಾಮ ತಗೊಳ್ತಾರೆ. ಆದ್ರಿಂದ ಕೃಪಾ ಮಾಡಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ಶಿವ ಕೇಳಿಸಿಕೊಡ್ತಾರೆ. ಹರೇ ಕೃಷ್ಣ. ಇಲ್ಲಿಗೆ ನಾವು ಕ್ಲಾಸ್ ಮುಗಿಸೋಣ. ಅರ್ಧ ಗಂಟೆ ಎಕ್ಸ್ಟ್ರಾ ಆಯ್ತು ಇವತ್ತಿನ ಕ್ಲಾಸ್. ನಾವು ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ. ಅಮ್ಮ, ನಾನು ಹೇಳೋದು ಕೇಳ್ತಾ ಇದೆಯಾ ನಿಮ್ಗೆ? ನೀವು ಹೇಳೋದು ಕೇಳ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಚೆನ್ನಾಗಿತ್ತು. ನಮ್ಗೆ ಹರೇ ಕೃಷ್ಣ. ನಿಮ್ಮ ವಾಣಿ ನಮ್ಗೆ ಕೇಳಿಸ್ತಾ ಇಲ್ಲ. ಇಲ್ಲಿಗೆ ನಾವು ಅನ್ಕೊಂಡಿದೀವಿ ಈ ಕ್ಲಾಸ್ ನಿಮ್ಗೆ ಹಿಡಿಸಿದೆ. ಯಾಕಂದ್ರೆ ಮಹಾದೇವರ ಒಂದು ಕತೆ ಮತ್ತು ಮಹಾನ್ ವೈಷ್ಣವರ ಒಂದು ಕೃತಾರ್ಥ ಚರ್ಯೆ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಇದರಲ್ಲಿ ಏನಾದರೂ ದೋಷಗಳು, ಭಾಷಾ ದೋಷಗಳು ಕಂಡ್ರೆ ಕ್ಷಮಿಸಿ. ಹರೇ ಕೃಷ್ಣ.